Bharat Scouts and Guides Jamboree, 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 प्रथम अंतर्राष्ट्रीय सांस्कृतिक jamboree, 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 Jamboree. Resin Arts Furnitures, epoxy woodworks, kitchen countertop, dining table, coffee table, wall arts ಇಂತಹ ಸೌಲಭ್ಯಗಳಿಗಾಗಿ ತಕ್ಷಣವೇ ಭೇಟಿ ನೀಡಿ. ಹಿಂದೆ ಭೇಟಿ ನೀಡಿ. SO Enterprises, Resin Art. ನಮಸ್ಕಾರ, ಮಾತೆರೆಗ್ಲ ಸೊಲ್ಮೆಲು. ನಿಮ್ಮ ಮೆಚ್ಚಿನ ತಿರುಗು ಬಾಣಕ್ಕೆ ಸ್ವಾಗತ. ಖಡಕ್ ಪ್ರಶ್ನೆಗೆ ಖಡಕ್ ಉತ್ತರ. ನಾನು ಜಿತೇಂದ್ರ ಕುಂದೇಶ್ವರ. ಪ್ರಿಯ ವೀಕ್ಷಕರೇ, ಇಂದಿನ ತಿರುಗು ಬಾಣದ ಅತಿಥಿ ಶ್ರೀರಾಮ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆನಂದ ಶೆಟ್ಟಿ ಅಡ್ಯಾರ್. ಬಜರಂಗ ದಳ, BJP ಯುವ ಮೋರ್ಚಾ ಮೊದಲಾದ ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಕಟ್ಟ ಕಡೆಗೆ ಶ್ರೀರಾಮ ಸೇನೆಯಲ್ಲಿ ಸೆಟ್ಲ್ ಆದಂತಹ ಆನಂದ ಶೆಟ್ಟಿ ಅಡ್ಯಾರ್. ಆನಂದ್ ಶೆಟ್ರೆ, ನಮಸ್ಕಾರ. ತಿರುಗು ಬಾಣಕ್ಕೆ ಸ್ವಾಗತ. ಈಗ ಸಂಘಟನೆಯಲ್ಲಿ ತುಂಬ ಜನ ಗುರುತಿಸ್ಕೊಳ್ತಾರೆ, ಆದರೆ ಅವರ ಕೆಲಸ ಏನು, ಉದ್ಯೋಗ ಏನು ಅಂತ ಹೆಚ್ಚಿನವರಿಗೆ ಏನು ಗೊತ್ತಿರೋದಿಲ್ಲ. ನಿಮಗೆ ಉದ್ಯೋಗ ಏನು, ನಿಮ್ಮ ಆದಾಯ ಏನು, ಏನು ಮಾಡ್ತಾ ಇದ್ದೀರಿ? ಕುಂದೇಶ್ವರ್ ಅವರೇ, ಆದಾಯ ಬಂದು ನೀವು ಕೇಳ್ತಾ ಇದ್ರಿ. ನನಗೆ ನಿಜ ಹೇಳಬೇಕು ಅಂತಾದರೆ, ನಾನೊಬ್ಬ ವೃತ್ತಿಯಲ್ಲಿ ಆರಂಭದಲ್ಲಿ ಒಬ್ಬ ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ದೆ. ನಂತರದಲ್ಲಿ ಕೆಲಸಗಳು ಕಮ್ಮಿ ಆದವು, ಲೇಬರ್ ಪ್ರಾಬ್ಲಮ್ ಆಯಿತು. ನಂತರದ ದಿನಗಳಲ್ಲಿ ನಾನು ಬೇರೆಯೇ ನನ್ನ ಹಾದಿಯನ್ನು ಹಿಡಿದೆ. ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ವ್ಯವಹಾರಗಳು, ಅದ್ರ ಜೊತೆಯಲ್ಲಿ ಇದು ನಮ್ಮ ಸಣ್ಣ ಮಟ್ಟಿನ ಒಂದು ಬಿಲ್ಡಿಂಗ್ ಇದೆ ಅಡ್ಯಾರ್ನಲ್ಲಿ, ಅದರಲ್ಲಿ ಬಾಡಿಗೆ ಬರುವಂತಹ ಒಂದು ಪ್ರವೃತ್ತಿ ಇದೆ. ಹಾಗಾಗಿ ಇದರಲ್ಲಿ ನನ್ನ ಸಣ್ಣ ಮಟ್ಟಿನ ಜೀವನವನ್ನು ನಾನು ತೆಗಿತಾ ಇದ್ದೇನೆ. ಬಹಳ ದೊಡ್ಡ ಆದಾಯ ನನಗಿಲ್ಲ. ಸ್ವಂತವಾದ ಒಂದು ಮನೆ ಇದೆ, ಒಂದು ಕಾರ್ ಇದೆ, ಒಂದು ಬೈಕ್ ಇದೆ. ಹೊಸ ಮನೆ, ಹೊಸ ಹೆಂಡತಿ, ಹೊಸ ಕಾರು, ಆ ರೀತಿ ಏನೋ ಒಂದು ಭಾವಿಸ್ಬೇಡಿ. ಒಂದು ಮನೆ ಇದೆ, ಒಂದು ಕಾರ್ ಇದೆ, ಒಂದು ಬೈಕ್ ಇದೆ, ಮತ್ತೆ ದೊಡ್ಡ ಮಟ್ಟಿನ ಆದಾಯ ಅಂತ ಹೇಳುವಂಥದ್ದು ನನಗೇನಿಲ್ಲ. ನಮ್ಮ ಜೀವನೋಪಾಯಕ್ಕೆ ಬೇಕಾಗುವಂಥ ಆದಾಯ ನನ್ನ ಮಟ್ಟಿಗೆ ನನಗಿದೆ ಅಂತ ಹೇಳುವಂಥ ನಾನು ಬಯಸ್ತೇನೆ. ನೀವು ಸಮಾಜ ಸೇವೆಯಲ್ಲೆಲ್ಲ ಗುರುತಿಸ್ಕೊಂಡಿದ್ರಿ. ಖಂಡಿತವಾಗ್ಲು. ಹಾಗೆ ಶ್ರೀರಾಮ ಸೇನೆಯ ಸಮಾಜ ಸೇವೆ ಅಂದರೆ ಏನು? ಗಲಾಟೆ ಮಾಡೋದು, ಇದು ಲವ್ ಜಿಹಾದ್ ಆ ಥರ ಗಲಾಟೆಯನ್ನು ಪ್ರತಿಭಟನೆ ಮಾಡೋದು, ಬಸ್ಸಿಗೆ ಕಲ್ಲೊಡೆಯೋದು. ನೀವು ಕೇವಲ ಒಂದೇ ಆಂಗಲ್ ಅಲ್ಲಿ ಮಾತ್ರ ನೀವು ಯೋಚನೆ ಮಾಡ್ತಾ ಇದ್ದೀರಿ. ಅಲ್ಲ, ಹೆಚ್ಚಿಗೆ ಪ್ರಸಿದ್ಧಿಗೆ ಬರ್ತಾ ಇರೋದು ಅಂತದ್ದು. ಅದು ಇರಲಿ. ಪಬ್ ಗಲಾಟೆಯಿಂದ ಶ್ರೀರಾಮ್ ಸೇನೆ ಸ್ವಲ್ಪ ಪ್ರಸಿದ್ಧಿಗೆ ಬಂತು ಹೇಳುವಂಥದ್ದು ಎಲ್ಲ ಅದು ಇಡೀ ದೇಶಕ್ಕೆ ಗೊತ್ತಿರುವಂಥ ವಿಷಯ. ವಿದೇಶಗಳು ಕೂಡ ಅದು ಹೋಯ್ತು. ಆದರೆ ಶ್ರೀರಾಮ್ ಸೇನೆಯ ಒಳ್ಳೆಯ ಕೆಲಸಗಳನ್ನು ಕೂಡ ನಿಮ್ಮ ಮೇಲೆ ಹಾಕಬೇಕು. ರಕ್ತದ ಅವಶ್ಯಕತೆ ಇರುವವರಿಗೆ ರಕ್ತ ಕೊಡುವಂಥದ್ದು, ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ, ಬೇರೆ ಬೇರೆ ಏನಾದರೂ ತೊಂದರೆ ಆದಾಗ, ಹಿಂದೂ ಪರ ಸಂಘಟನೆ ಏನಾದರೂ ತೊಂದರೆ ಆಗುವಾಗ ತಕ್ಷಣಕ್ಕೆ ಧಾವಿಸುವಂಥದ್ದು, ಯಾವುದೇ ಕೆಲಸದಲ್ಲಿ ಶ್ರೀರಾಮ್ ಸೇನೆ ಇತರ ಸಂಘಟನೆಗಳಂತೇಳಿ ಮುಂಚೂಣಿಯಲ್ಲಿದೆ. ನೀವು ಕೇವಲ ಗಲಾಟೆ ಮಾಡ್ತೀರಾ, ನೀವು ಕಲ್ಲಿಸ್ತೀರಾ ಅಂತ ಹೇಳುವಂಥದ್ದನ್ನು ನಾನು ಅದನ್ನು ಒಪ್ಪೋದಿಲ್ಲ. ನೀವು ರಕ್ತವನ್ನು ತಗೊಳ್ತೀರಿ ಅಂದರೆ ಕೊಡ್ತೀರಿ. ರಕ್ತವನ್ನು ಕೊಡುವಂಥ ಅವಶ್ಯಕತೆ ಇದ್ದವರಿಗೆ, ಆಸ್ಪತ್ರೆಯಲ್ಲಿ ಇದ್ದವರಿಗೆ ರಕ್ತದ ಅವಶ್ಯಕತೆ ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ರಕ್ತ ನೀಡುವಂಥದ್ದು ಕೆಲಸ ಅದು ಮಹಾ ಕಾರ್ಯ ಅಲ್ವಾ, ಅದು ಒಳ್ಳೆಯ ಕಾರ್ಯ ಅಲ್ವಾ. ಬೇರೆ ಬೇರೆ ಸಮಾಜ ಸೇವೆಯಲ್ಲಿ, ಯಾವುದೇ ಸಮಾಜ ಸೇವೆಯಲ್ಲಿ ಪ್ರತಿಯೊಂದರಲ್ಲಿ ನಮ್ಮ ಶ್ರೀರಾಮ್ ಸೇನೆ ಕಾರ್ಯ ಇಡೀ ರಾಜ್ಯಾದ್ಯಂತ ಇವರು ಭಾಗವಹಿಸ್ತಾ ಇದ್ದಾರೆ. ಅದನ್ನು ನೀವು ಎಲ್ಲೂ ಕೂಡ ನೀವು ಪ್ರಶ್ನೆ ಮಾಡಲ್ಲ. ಕೇವಲ ನೀವು ಕಲ್ಲಿಸೋದನ್ನು ಮಾತ್ರ ನೀವು ಅದನ್ನು ಕಲ್ಲಿಸುತ್ತೀರಿ, ನೀವು ಇದು ಮಾಡ್ತೀರಿ, ಅದು ಮಾಡ್ತೀರಿ ಅಂತ ಹೇಳ್ತೀರಿ. ಅದನ್ನು ನಾನು ಖಂಡಿತ ಒಪ್ಪಲ್ಲ. ಆದರೆ ಅನ್ಯಾಯ ಆದಾಗ ಅದು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಬರ್ತದೆ. ಗಲಾಟೆ ಆದಾಗ, ನೋವಾದಾಗ ಅದು ಸಹಜವಾಗಿ ಪ್ರಸಿದ್ಧಿಗೆ ಬರ್ತದೆ. ಅದಕ್ಕೆ ಏನು ಮಾಡೋಕ್ಕಾಗತ್ತೆ? ಪತ್ರಿಕೆಯಲ್ಲಿ ಬರ್ತದೆ ಅಂತ ಹೇಳುವಂಥದ್ದು, ನೀವು ಅದನ್ನು ನಮ್ಮ ಕಾಯಕವೇ ಅದು ಅಂತ ಹೇಳುವಂಥದ್ದು, ಅದು ನಾನು ಖಂಡಿತ ಒಪ್ಪಲ್ಲ. ಸರಿ, ಒಪ್ಪ. ಈಗ ನಿಮ್ಮ ಪಬ್ಬು ದಾಳಿಯಲ್ಲಿ ಶ್ರೀರಾಮ ಸೇನೆ ಪ್ರಸಿದ್ಧಿಗೆ ಬಂತು. ಈಗ ಅದಕ್ಕಿಂತ ಮೊದಲು ಏನು ಮಾಡ್ತಾ ಇತ್ತು ಶ್ರೀರಾಮ ಸೇನೆ? ಯಾವಾಗ ಉದ್ಘಾಟನೆ ಆಯಿತು, ಯಾವಾಗ ಬಂದದ್ದು ಯಾರಿಗೂ ಗೊತ್ತಿಲ್ಲ. ಏಕಾಏಕಿ ನ್ಯಾಷನಲ್ ಲೆವೆಲಲ್ಲಿ ಶ್ರೀರಾಮ ಸೇನೆ ಎಲ್ಲ ರಾಷ್ಟ್ರ ಮಟ್ಟದಲ್ಲಿಯೂ ಆವಾಗ ಶಾಖೆಗಳನ್ನು ಮಾಡಿದಂತ ಮುತಾಲಿಕರು ಘೋಷಣೆ ಮಾಡಿದರು. ಹೌದು. ಅದರ ಹಿನ್ನೆಲೆ ಏನು? ಇದೊಂದು ದ್ವೇಷಕ್ಕಾಗಿಯೇ ಹುಟ್ಟಿದ್ದ ಅಥವಾ ಇದರ ಹಿಂದೆ ಏನಾದರೂ ಸಮಾಜ ಸುಧಾರಣೆಯ ಒಂದು ಆಶಯ ಏನಾದರೂ ಉಂಟಾ? ನೋಡಿ, ಖಂಡಿತವಾಗ್ಲೂ ಇಲ್ಲ.
ಶ್ರೀರಾಮ್ ಸೇನೆ ಹುಟ್ಟಿದ ಸಮಯದಲ್ಲಿ ನಾನೊಬ್ಬ ಶ್ರೀರಾಮ್ ಸೇನೆಯ ಕೇವಲ ಒಬ್ಬ ಕಾರ್ಯಕರ್ತ ಅಷ್ಟೇ. ಶ್ರೀರಾಮ್ ಸೇನೆ ಆರಂಭವಾದದ್ದು ಹೇಗೆ ಅಂತ ಹೇಳಿದ್ರೆ ಸುಮಾರು 18 ವರ್ಷಗಳ ಹಿಂದೆ, 18 ವರ್ಷಗಳ ಹಿಂದಿನ ಕಥೆನ ಹೇಳ್ತಾ ಇದ್ದೀನಿ ನಿಮಗೆ. 18 ವರ್ಷಗಳ ಹಿಂದೆ ಏನೋ ಪ್ರಮೋದ್ ಮುತಾಲಿಕರಿಗೆ ಅವರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಳಗೆ ಏನೋ ಈಗಲೂ ಅವರು ಅದನ್ನು ತಾಯಿ ಅಂತ ಏನೋ ಅವ್ರು ಸಂಬೋಧನೆ ಮಾಡ್ತಾರೆ. ಅದು ಈಗಲೂ ಕೂಡ ಅವ್ರ ತಾಯಿ ಸ್ಥಾನದಲ್ಲಿ ಅವ್ರು ಇಟ್ಟಿದ್ದಾರೆ. ನಮಗೂ ಕೂಡ ಅಷ್ಟೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳುವಂಥದ್ದು ಅದು ತಾಯಿನೇ, ನಮ್ಮ ತಾಯಿ ಸಮಾನ. ಅದನ್ನು ಮೀರಿ ನಾವು ಯಾವತ್ತೂ ಕೂಡ ನಾವು ಒಂದು ಹೆಜ್ಜೆಯನ್ನು ಕೂಡ ಇಡುವಾಗಿಲ್ಲ. ಆದರೆ ಆ ಸಮಯದಲ್ಲಿ ಏನೋ ಅವರ ಒಳಗಿನ ಒಂದು ಸ್ವಲ್ಪ ಅವರ ವೈಮನಸ್ಸು ಅವರನ್ನು ಸಂಘದಿಂದ ಹೊರಗೆ ಹೋಗುವ ಹಾಗೆ ಏನೋ ಪ್ರಚೋದನೆ ಮಾಡ್ತಾ ನನಗೆ ಗೊತ್ತಿಲ್ಲ. ಅಷ್ಟೊಂದು ದೊಡ್ಡವ ನಾನು ಹೇಳ್ತಾ ಇದ್ದೀನಿ. 18 ವರ್ಷದಿಂದ ನಾನು ಕೇವಲ ಒಬ್ಬ ಕಾರ್ಯಕರ್ತ. ಆ ಸಮಯದಲ್ಲಿ ಮಂಗಳೂರಿನ ಮಟ್ಟಿಗೆ ಹೇಳುವುದಂತಾದರೆ ಮಂಗಳೂರಿನಲ್ಲಿ ಕೂಡ ನಾನು ಬಿಜೆಪಿಯಲ್ಲಿ ನಾಗರಾಜ್ ಶೆಟ್ಟರ್ ಬಂಟ್ವಾಳ ಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಭಾರತೀಯ ಜನತಾ ಪಕ್ಷದಲ್ಲಿ ಬಂಟ್ವಾಳದ ಕ್ಷೇತ್ರದಲ್ಲಿ ನಾಗರಾಜ್ ಶೆಟ್ಟರು ಮೊದಲ ಬಾರಿ MLA ಆಗಬೇಕಾದ ಸಂದರ್ಭದಲ್ಲಿ ನಾನು ಅವರ ಹಿಂಬಾಲಕ್ಕೆ ನಾನು ದುಡಿತಾ ಇದ್ದೆ. ಆ ಸಂದರ್ಭದಲ್ಲಿ ನನಗೆ ಯುವ ಮೋರ್ಚಾ ಅಧ್ಯಕ್ಷನಾಗಿರುವಂತಹ ಅವಕಾಶ ಕೂಡ ಒದಗಿ ಬಂದಿತ್ತು. ಅದೇ ಸಂದರ್ಭದಲ್ಲಿ ಅದೇ ಸಮಯದಲ್ಲಿ ನಾನು ಏನಾದೆ, ನನಗೆ ಸಂಘಟನಾ ಗುರುಗಳು ಅಂತ ಹೇಳಿದ್ರೆ ಮಂಗಳೂರಿನಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ ಸಂಘಟನಾ ಗುರುಗಳು ಅಂತ ಹೇಳಿದ್ರೆ ಶ್ರೀಯುತ ಪ್ರವೀಣ್ ವಾಲ್ಕೆ ಅವರು. ಅವರ ಏನು ಹೋರಾಟ ಇತ್ತು, ಅವರ ಏನು ಹೋರಾಟದ ಆ ಆವೇಶಗಳು, ಅದು ಏನು ಆ ಹೋರಾಟದ ದಾರಿ, ಅದೆಲ್ಲ ನನಗೆ ಪ್ರಚೋದನೆ ಕೊಡ್ತು, ಪ್ರೇರಣೆ ಕೊಡ್ತು ನನಗೆ. ಆ ಪ್ರೇರಣೆಯಿಂದಾಗಿ ನಾನು ಪ್ರವೀಣ್ ವಾಲ್ಕೆ ಅವರ ಜೊತೆಯಲ್ಲಿ ಗುಡಿಸ್ಕೊಂಡೆ. ನಂತರ ನನ್ನ ದಿನಗಳಲ್ಲಿ ಪ್ರವೀಣ್ ಜೊತೆ ಅವರಿಗೆ ಸೇರಿ ನಾನು ಶ್ರೀರಾಮ್ ಸೇನೆ ಸಂಘಟನೆ ಭಜನೆ ದಳದ ಕಾರ್ಯಕರ್ತನಾಗಿ ನಾನು ದುಡ್ಕೊಂಡೆ. ಯಾವಾಗ ಇದು 18 ವರ್ಷ ಉಂಟು, ಸ್ವಲ್ಪ ಹಿಂದೆ, ಒಂದು 2 ವರ್ಷದ ಹಿಂದೆ. ಆ ಸಮಯದಲ್ಲಿ ಭಜನೆ ನನ್ನ ಜೊತೆಯಲ್ಲಿ ಪ್ರಸಾದ್ ಹತ್ತೋರು ಕೂಡ ಇದ್ದ. ಪ್ರಸಾದ್ ಹತ್ತೋರು ನಾನು ಕೂಡ ಒಂದೇ ಸಮಯದಲ್ಲಿ ನಾವು ಬೆಳೆದವರು. ಆ ಸಮಯದಲ್ಲಿ ಪ್ರವೀಣ್ ವಾಲ್ಕೆ ಜೊತೆಯಲ್ಲಿ ನಾವು ಭಜನೆ ದಳದಲ್ಲಿ ಕೆಲಸ ಮಾಡಿದ್ವಿ. ಕೆಲಸ ಮಾಡಿದ ಸಂದರ್ಭದಲ್ಲಿ ಭಜನೆ ದಳದ ಜಿಲ್ಲಾ ಸಹ ಸಂಚಾಲಕನಾಗಿ ನಾನು ಕೆಲಸ ಮಾಡಿದ್ದೇನೆ. ನಂತರ ದಿನಗಳಲ್ಲಿ ಪ್ರಮೋದ್ ಮುತಾಲಿಕರ ಈ ರೀತಿಯ ಏನೋ ಅವರ ಒಂದು ಸ್ವಲ್ಪ ಸಂಘಟನೆ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳುವಾಗ ಪ್ರವೀಣ್ ವಾಲ್ಕೆ ಅವರು ಕೂಡ ಮುತಾಲಿಕರ ಜೊತೆ ಸೇರಿಕೊಂಡು ನಾವು ಕೂಡ ಮುತಾಲಿಕರಿಗೆ ನಾವು ಬೆಂಬಲಿಸ್ತೇವೆ ಅಂತ ಹೇಳುವಂಥ ಮಾತನ್ನು ಅವರು ಘೋಷಣೆ ಮಾಡಿದರು. ಅವರು ಘೋಷಣೆ ಮಾಡಿದಾಗ ನನ್ನ ಗುರುಗಳಾಗಿ, ಸಂಘಟನೆ ಗುರುಗಳಾಗಿ ಅವರ ಹಿಂದೆ ನಾವು ಹೋಗಬೇಕಾಯಿತು. ಆ ಸಂದರ್ಭದಲ್ಲಿ ನಾವು ಶ್ರೀರಾಮ್ ಸೇನೆ ನಾವು ಸೇರಿಕೊಂಡು ಈಗ ನೀವು ಮಂಗಳೂರಿನಲ್ಲಿ ಧರ್ಮಗಂತ ಅವರ ಕುರಾನ್ ಬಗ್ಗೆ ಏನೋ ಸ್ಪರ್ಧೆ ಮಾಡಿದಾಗ ನೀವು ಶಾಲೆಗೆ ನುಗ್ಗಿ ಪ್ರತಿಭಟನೆ ಮಾಡಿದ್ರಿ, ಕಲ್ಲೆ ಹೊಡೆದ್ರಿ, ಗಲಾಟೆ ಎಲ್ಲ ಆಯಿತು. ಒಂದು ಶಾಲೆ ಹೇಳಿದ್ರೆ ಸರಸ್ವತಿಯ ದೇಗುಲ, ಇಂಥ ಶಾಲೆಗಳಿಗೆ ನುಗ್ಗಿ ನೀವು ಗಲಾಟೆ ಮಾಡೋದು ಎಷ್ಟು ಸರಿ? ಕುಂದೇಶ್ವರ್ ಅವರೇ, ನೀವು ಶಾಲೆಗೆ ನುಗ್ಗಿ ಕಲ್ಲು ಹೊಡೆದ್ರಿ ಅಂತ ಹೇಳುವಂತ ಮಾತನ್ನ ನೀವು ಹಿಂತೆಗಿಬೇಕು. ಯಾಕಂದ್ರೆ ಕೇಸ್ ಆಗಿದೆ, ಆ ತರ ಕಂಪ್ಲೇಂಟ್ ಆಗಿದೆ. ಕಲ್ಲು ಹೊಡೆದ್ರಿ ಅಂತ ಹೇಳೋ ಮಾತನ್ನ ನೀವು ಹಿಂತೆಗಿಬೇಕು. ಯಾಕಂದ್ರೆ ಶಾಲೆಗೆ ಹೋಗಿ ಕಲ್ಲು ಹೊಡೆಯುವಷ್ಟು ನಾವು ದುರ್ದೈವಿಗಳು ನಾವಲ್ಲ. ಶಾಲೆ ಅಂತ ಹೇಳಿದ್ರೆ ನಾವು ಕೂಡ ಗೌರವ ಕೊಡ್ತೀವಿ. ಶಾಲೆಗೆ ನಾವು ಕೂಡ ಶಾಲೆ ಕಲ್ತವ್ರೆ, ನಾವೇನು ಶಾಲೆ ಕಲಿಯದವ್ರೇನಲ್ಲ. ಆ ಸಂದರ್ಭದಲ್ಲಿ FIR ಆಗ್ಲಿಲ್ವಾ? FIR ಆಗಿದೆ. ನಾನು ಜೈಲಲ್ಲಿ ಕೂಡ ಇದ್ದೆ, 4 ದಿವಸ ನಾನು ಜೈಲಲ್ಲಿ ಕೂಡ ಇದ್ದೆ. ಆ ಸಂದರ್ಭದಲ್ಲಿ ಜೀವನ್ ನಿರ್ಮಾರ್ಗ ಅಂತ ಹೇಳುವಂತ ವಿಭಾಗ ಅಧ್ಯಕ್ಷನಾಗಿದ್ದ, ಸಂಘಟನೆಯಲ್ಲಿ ವಿಭಾಗ ಅಧ್ಯಕ್ಷನಾಗಿದ್ದ, ಅವನ ನಿರ್ಮಾರ್ಗದ ಪರಿಸರದವರೇ ಆಗಿದ್ರು. ಆ ಸಂದರ್ಭದಲ್ಲಿ ಸಂಘಟನೆಗೆ ಏನೊಂದು ಮಾಹಿತಿ ಬಂತು, ಈ ರೀತಿ ಒಂದು ಶಾಲೆಯಲ್ಲಿ ಕುರಾನ್ ಅನ್ನ ಬೋಧನೆ ಮಾಡ್ತಾ ಇದ್ದಾರೆ, ಅದಕ್ಕಿಂತ ಒಂದು ಸಮಯವನ್ನ ನಿಗದಿ ಮಾಡಿದ್ದಾರೆ. ಕುರಾನ್ ಅನ್ನ ಅದನ್ನು ಏನು ಅವರಿಗೆ ಅಧಿಕಾರ, ಕುರಾನ್ ಅನ್ನ ಬೋಧನೆ ಮಾಡುವಂತ ಅಧಿಕಾರ ಇಲ್ಲ, ಯಾರು ಕೂಡ ಅಧಿಕಾರವನ್ನು ಕೊಟ್ಟಿಲ್ಲ. ಹಾಗಾಗಿ ಎಲ್ಲರಿಗೆ ಒಂದು ದುರುದ್ದೇಶ ಪೂರಿತವಾಗಿ, ಅಂದ್ರೆ ಅವರಿಗೆ ಮಕ್ಕಳಿಗೆ ಕೂರ್ಲೇಬೇಕು ಆ ಕ್ಲಾಸಿಗೆ, ಅವರು ಎಲ್ಲಾ ಮಕ್ಕಳು ಕೂರ್ಬೇಕು. ಅದರಲ್ಲಿ ಮುಸ್ಲಿಮರು ಅಂತ ಹೇಳುವಂತದ್ರು ಬಹಳ ಕಡಿಮೆ, ಎಲ್ಲ ಹಿಂದೂಗಳೇ ಮಕ್ಕಳಿದ್ರು. ಅವರಿಗೆ ಕುರಾನ್ ಹೇಳುವಂತ ಅವ್ರ ಕೆಲಸ ಅವರು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಶಾಲೆಗೆ ಹೋಗಿ ಪ್ರಿನ್ಸಿಪಾಲ್ ಹತ್ರ ನಾವು ಮಾತಾಡಿ ಈ ರೀತಿ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಾವು ಹೇಳಿದ್ದೇವೆ. ಅವ್ರಿಗೆ ಆ ಸಂದರ್ಭದಲ್ಲಿ ಕ್ಲಾಸ್ ನಡೀತಾ ಇತ್ತು. ಆ ಕ್ಲಾಸ್ಗೆ ಹೋಗಿ ಅವರಿಗೆ ಗೌರವಯುತವಾಗಿ ನಾವು ಹೇಳಿದ್ವಿ, ನೋಡಿ ಶ್ರೀರಾಮ್ ಸೇನೆ ಸಂಘಟನೆಯಿಂದ ನಾವು ಬಂದಿದ್ದೀವಿ, ಈ ರೀತಿ ನೀವು ಮಾಡೋದು ತಪ್ಪಾಗುತ್ತೆ, ನೀವು ಈ ರೀತಿ ಮಾಡಬಾರ್ದು ಅಂತ ಹೇಳುವಂಥ ಬುದ್ಧಿ ಮಾತನ್ನು ನಾವು ಅವತ್ತು ಹೇಳಿದ್ವಿ. ಈ ಸಂದರ್ಭದಲ್ಲಿ ಆ ಸಮಯದಲ್ಲಿ ಅವರು ಕೂಡ ಪ್ರಿನ್ಸಿಪಾಲ್ ಕೂಡ ಅದನ್ನು ಕೇಳ್ಕೊಂಡ್ರು, ನಮ್ಮನ್ನ ಸಮಜಾಯಿಸಿ ಮಾಡಿದ್ರು, ಕುತ್ಕೊಂಡು ಮೀಟಿಂಗ್ ನಡೆಸಿದ್ರು. ಇನ್ಮೇಲೆ ಇಲ್ಲಿ ಹಾಗಲ್ಲ, ನಮ್ಗೆ ಅರ್ಥ ಆಗಿದೆ, ಈ ರೀತಿ ತಪ್ಪಾಗಿದೆ ಅಂತ ಹೇಳುವಂತ ಆ ಸಮಯದಲ್ಲಿ ಹೇಳಿದ್ರು. ನಾವು ಅಲ್ಲಿಂದ ಬಂದ ಮೇಲೆ ಒಂದು ಸಾಯಂಕಾಲದ ಹೊತ್ತು, ಇದು ಬೆಳಿಗ್ಗೆ ಆಗಿರುವಂತದ್ದು, ಸಾಯಂಕಾಲದ ಹೊತ್ತಿಗೆ ರಾಜಕೀಯ ಶಕ್ತಿಗಳೆಲ್ಲ ಒಟ್ಟಿಗೆ ಸೇರಿ, ಯಾವ ರಾಜಕೀಯ ಶಕ್ತಿ ಅಂತ ಹೇಳುವ ಯಾವುದು ಅಂತ ನಾನು ಹೇಳುವುದು ನಿಮಗೆ ಗೊತ್ತಿದ್ದ, ನಾನು ಖಂಡಿತ ಅಲ್ಲ. ಕಾಂಗ್ರೆಸ್ನ ಕೆಲವು ಯಾರು ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಅವಾಗ ಬಹುಶಃ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಆ ಸಮಯದಲ್ಲಿ ಆಗಿದಂಥದ್ದು ಇದು. ಆ ಸಮಯದಲ್ಲಿ ಇವರೆಲ್ಲ ಸಾಯಂಕಾಲದ ಹೊತ್ತಿಗೆ ನಮ್ಮ ಮೇಲೆ FIR ಅನ್ನು ಮಾಡಿದ್ರು. FIR ಮಾಡಿದ ನಂತರ 4 ದಿವಸಗಳಲ್ಲಿ ಬಂಧನ ಕೂಡ ಆಯಿತು. 4 ದಿವಸ ಜೈಲಲ್ಲಿದ್ದು, ಮಿಕ್ಕ ಕಾರ್ಯಕರ್ತರು 15 ದಿವಸಗಳ ಮೇಲೆ ಕೂಡ ನಮ್ಮ ಕಾರ್ಯಕರ್ತರು ಜೈಲಿನಲ್ಲಿ ಇದ್ರು. ಪಾಪ ಎಲ್ಲ ನಾವು ಕೂಡ ಕಷ್ಟವನ್ನು ಅನುಭವಿಸಿದ್ದೇವೆ. ಆ ವಿಷಯದಲ್ಲಿ ಕಷ್ಟವನ್ನು ಅನುಭವಿಸಿ, ಆದರೆ ಏನೂ ತಪ್ಪು ಮಾಡಿದೆ, ನಾವು ಏನೂ ತಪ್ಪು, ನಮ್ಮ ತಪ್ಪದಲ್ಲಿ ಏನೂ ಇರಲಿಲ್ಲ. ಕೇವಲ ನಾವು ಅದನ್ನು ಆಕ್ಷೇಪಣೆ ಮಾಡಿದ್ದೀವಿ, ಅವರಲ್ಲಿ ನಾವು ಕೇಳಿದ್ದೀವಿ. ಕಲ್ಲು ಹೊಡೆಯುವುದಾಗಲಿ, ಅವ್ರನ್ನ ಮೈ ಮುಟ್ಟುವುದಾಗಲಿ ಆ ಕೆಲಸವನ್ನು ಯಾವತ್ತೂ ನಾವು ಮಾಡಿಲ್ಲ. ಹಾಗಾದ್ರೂ ತಪ್ಪಾಗಿ FIR ಮಾಡಿದ್ದಾರೆ. 100ಕ್ಕೆ 100 ಹೇಳ್ತೀನಿ,
ತಪ್ಪಾಗಿ ನಮ್ಮ ಮೇಲೆ ನಿಮ್ಮ ಮೇಲೆ ಚಾರ್ಜ್ ಶೀಟ್ ಆಗಿ ಕೇಸ್ ಕೋರ್ಟಲ್ಲಿ ಇದೆ ಆಗಿದೆ. ಈಗ ಚಾರ್ಜ್ ಶೀಟ್ ಮೊನ್ನೆ ತಾನೇ ಆಗಿದೆ, ಕೇಸ್ ಚಾರ್ಜ್ ಆಗಿದೆ. ಈಗ ಮೊನ್ನೆ ಎಲ್ಲರೂ ಕೂಡ ಅಂದ್ರೆ ಆ ಕೇಸಲ್ಲಿ 38 ಜನ ಇದೀವಿ ನಾವು. 38 ಜನರು ಕೂಡ ಆ ಕೋರ್ಟಿಗೆ ಹಾಜರಾಗಬೇಕಾಗತ್ತೆ. ಆದ್ರೆ ಚಾರ್ಜ್ ಆಗಿದೆ, ಕೇಸ್ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ. ಸೊ ನಿಮ್ಮದಲ್ಲದ ತಪ್ಪಿಗೆ ನಿಮ್ಮನ್ನ ಕಾಂಗ್ರೆಸ್ ಸರ್ಕಾರ ಕುಮ್ಮಕ್ಕಿನಿಂದ ಮಾಡಿತ್ತು. ಹಾಗಾಗಿ ಈಗ ನೀವು ಮುಂದೆ ಬಿಜೆಪಿಗೆ ಸಪೋರ್ಟ್ ಅನ್ನ ಮಾಡ್ತೀರಿ. ಯಾವ ಪ್ರಶ್ನೆ ಕೇಳ್ತಾರೆ ನಂಗೆ ಅರ್ಥ ಆಗಿಲ್ಲ. ಅಲ್ಲ, ಈಗ ಕಾಂಗ್ರೆಸ್ ಸರ್ಕಾರ ನಿಮ್ಮ ಹಿಂದುತ್ವದ ಹೋರಾಟಕ್ಕೆ ತಡೆಯನ್ನ ಮಾಡಿತ್ತು. ಈಗ ಬಿಜೆಪಿ ಸರ್ಕಾರ ಇದೆ, ನಿಮ್ಗೆ ಹಿಂದುತ್ವ ಹೋರಾಟಕ್ಕೆ ಯಾವುದು ತಡೆ ಇಲ್ಲ. ಆದ್ರೂ ಕೂಡ ನಿಮ್ಮದು ಯಾವುದು ಹೋರಾಟಗಳು ಕಾಣ್ತಾ ಇಲ್ಲ ಅಂತ. ಅಲ್ಲ, ಖಂಡಿತ ನಿಮಗೆ ಕಾಣ್ತಾ ಇಲ್ಲ ಅಂತ ಹೇಳುವಂಥದ್ದು ಅದು ನಿಮ್ಮ ಯೋಚನೆ. ನಾ ಹೇಳುವಂಥದ್ದು ಹೋರಾಟಗಳು ಯಾರೇ ಮಾಡಲಿ, ಯಾವ ಸಂಘಟನೆಯನ್ನು ಕೂಡ ಮಾಡಲಿ, ನಾವು ಖುಷಿ ಪಡ್ತೇವೆ. ಇದೇ ಸಂಘಟನೆ ಯಾವ ಸಂಘಟನೆ ಕೂಡ ಗುತ್ತಿಗೆ ಕೊಟ್ಟಿಲ್ಲ, ಯಾವ ಹೋರಾಟವನ್ನು ಕೂಡ ಒಂದು ಸಂಘಟನೆ ಅಂತ ಹೇಳುವ ಒಂದು ಗುತ್ತಿಗೆಯನ್ನು ಕೊಟ್ಟಿಲ್ಲ. ನಾವು ಕೂಡ ಹಿಂದೂ ಪರ ಹೋರಾಟಗಳು, ಭಜನೆಗಳಾಗಿರ್ಲಿ, ಜಾಗರಣ ವೇದಿಕೆ ಆಗಿರ್ಲಿ, ಎಲ್ಲರೂ ಕೂಡ ಒಂದು ಹಿಂದೂ ಪರ ಹೋರಾಟಗಾರರೇ. ನಾವು ನಮ್ಮ ತಾಯಿ ಸಮಾನ ಸಂಘಟನೆ ಅದು. ಜಾಗರಣ ವೇದಿಕೆ ಆಗಲಿ, ಭಜನೆ ನಮ್ಮ ತಾಯಿ ಸಂಘಟನೆ ಅದು. ನಾವು ಅದರಲ್ಲೇ ಇದ್ದು ನಾವು ಇದಕ್ಕೆ ಬಂದವರು. ಹಾಗಾಗಿ ನಮಗೆ ಅವ್ರು ಮಾಡ್ತಾರೆ ಕೆಲಸ ಜಾಸ್ತಿ ಮಾಡ್ತಾರೆ, ನಾವು ಹೋರಾಟ ಕಡಿಮೆ ಮಾಡ್ತೀವಿ, ಇವರು ಮಾಡ್ತಾರೆ ಅಂತ ಹೇಳುವಂಥದ್ದನ್ನ ಅದನ್ನು ಆ ದಾಟಿಯಲ್ಲಿ ನೀವು ಹೇಳಿದ್ರಿ ಅಂತ ನನ್ನ ಭಾವನೆ. ಆದ್ರೆ ಶ್ರೀರಾಮ್ ಸೇನೆ ಸಂಘಟನೆ ಕೆಲಸಗಳು ಕೂಡ ಇಡೀ ರಾಜ್ಯಾದ್ಯಂತ ಅಲ್ಲ, ದೇಶಾದ್ಯಂತ ಕೆಲವು ಜನರು ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಗೊತ್ತಿದೆ ಯಾವ ಯಾವ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದೆ, ಶ್ರೀ ಪ್ರಮೋದ್ ಮುತಾಲಿಕರ ಕಾರ್ಯವೈಖರಿ ಹೇಗಿದೆ, ಸಂಘಟನೆಯ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾ ಇದೆ ಅಂತ ಹೇಳುವಂಥದ್ದನ್ನ ನಿಮಗೆ ಖಂಡಿತವಾಗಿ ಗೊತ್ತಿದೆ. ಬಿಜೆಪಿ ಸರ್ಕಾರ ಬಂದ ಮೇಲೆ ಅಂತೂ ಖಂಡಿತವಾಗ್ಲೂ ವಾಯ್ಸ್ ಅಂತ ಇರುವಂಥದ್ದು ಕೇವಲ ಮುತಾಲಿಕರು ಅಂತ ಹೇಳುವಂಥದ್ದು ಪ್ರತಿಯೊಬ್ಬರು ಜನರು ಕೂಡ ಆಡ್ತಾ ಇದ್ದಾರೆ. ಇದು ಸುಳ್ಳಲ್ಲ. ಈಗ ನಿಮ್ಮ ಸಂಘಟನೆ ಈ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಮುಸ್ಲಿಂ ಮಾಲೀಕತ್ವ ಜ್ಯುವೆಲ್ಲರಿಗಳಿಂದ ಆಭರಣವನ್ನು ಹಿಂದೂಗಳು ಖರೀದಿಸಬಾರ್ದು ಅಂತ ಒಂದು ಫರ್ಮಾನ್ ಹೊರಡಿಸಿದ್ರಿ. ಮತ್ತು ಕೇರಳದ ಜ್ಯುವೆಲ್ಲರಿಯ ಮುಸ್ಲಿಂ ಮಾಲೀಕತ್ವದ ಜ್ಯುವೆಲ್ಲರಿ ಸಂಸ್ಥೆಗಳು ಹಿಂಸೆಗೆ ಪ್ರಚೋದನೆಯನ್ನು ಕೊಡ್ತಾ ಇದ್ದೇವೆ, ಮತ್ತೆ ಅವರಿಗೆ ಫಂಡಿಂಗ್ ಮಾಡ್ತಾರೆ ಅನ್ನುವಂಥ ಆರೋಪಗಳನ್ನು ಕೂಡ ಮಾಡಿದ್ರು. ಅಂದ್ರೆ ನಿಮಗೆ ಅಂದ್ರೆ ಮುಸ್ಲಿಮರಂದ ಕೂಡಲೇ ಏನದು ಇಸ್ಲಾಮ ಫೋಬಿಯಾ ಅಂತ ಹೇಳ್ತಾರೆ. ನೋಡಿ, ಆ ಫೋಬಿಯಾ ಈ ಫೋಬಿಯಾ ಅದೇನೂ ನಮಗೆ ಇಲ್ಲ. ನೀವು ಆ ರೀತಿ ಒಂದು ವಿಚಾರಧಾರೆ ನೀವು ಹೇಳೋದು ಬೇಡ. ಆದ್ರೆ ಪ್ರಮೋದ್ ಮುತಾಲಿಕರ ಈ ಅಂಶವನ್ನು ಇಡೀ ಕರ್ನಾಟಕದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೇಳಬೇಕಂದ್ರೆ ಈ ವಿಷಯವನ್ನು ಎತ್ತಿದವರು ಅವರು ಆಧಾರ ಸಹಿತವಾಗಿ ಅವರು ಆ ಸಮಯದಲ್ಲಿ ಹೇಳಿದ್ರು. ಈಗ ನೀವು ಪ್ರೆಸೆಂಟ್ ಆಗಿ ನಂಗೆ ಆಧಾರ ಕೊಡಬೇಕು ಅಂತ ಹೇಳಿದ್ರೆ ನಂಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆಧಾರ ರಹಿತವಾಗಿ ಅಲ್ಲ, ಆಧಾರ ಸಹಿತವಾಗಿ ಅವರು ಅವತ್ತು ಹೇಳಿದ್ರು. ಇದು 100ಕ್ಕೆ 100 ಸತ್ಯ. ಜ್ಯುವೆಲ್ಲರಿ ಏನು ಮುಸ್ಲಿಂ ಆಡಳಿತದಲ್ಲಿರುವ ಜ್ಯುವೆಲ್ಲರಿಗಳು ಏನ್ ಮಾಡ್ತಾ ಇದೆ, ಫಂಡಿಂಗ್ ಯಾರಿಗೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಅವರ ಫಂಡಿಂಗ್ ನಡೀತಾ ಇದೆ, ಮತೀಯ ಶಕ್ತಿಗಳಿಗೆ ಅವರ ಕನೆಕ್ಷನ್ಸ್ ಹೇಗಿದೆ ಅಂತ ಹೇಳುವುದನ್ನ ಆಧಾರ ಸಹಿತವಾಗಿ ಪ್ರಮೋದ್ ಜಿ ಅವರು ಅವತ್ತು ಹೇಳಿದ್ರು. ಇದರಲ್ಲಿ ನಿಮ್ಗೆ ಏನು ಅನುಮಾನ ಇದೆ ಹೇಳಿ? ಅಲ್ಲ, ಈಗ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಏನು ಗಣೇಶ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಚೌತಿ ಪೂಜೆ ಉತ್ಸವ ಮಾಡಬೇಕು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಬೇರೆ ನಿಮ್ಗೆ ಜಾಗ ಇದ್ರೂ ಕೂಡ ಅಲ್ಲಿ ಈದ್ಗಾದ ಮೈದಾನದಲ್ಲೇ ಯಾಕೆ ಮಾಡಬೇಕು ಅಂತ? ಯಾಕೆ ಮಾಡಬಾರ್ದು ಹೇಳಿ? ಯಾಕೆ ಮಾಡಬಾರ್ದು ಹೇಳಿ? ಅಂದ್ರೆ ಅದು ಮುಸ್ಲಿಂ ಬೇರೆ ಜಾಗ ಉಂಟು ಅಂತ ಹೇಳುವಂತದ್ದು ನಿಮ್ಮ ನಂಗೆ ಪ್ರಶ್ನೆ. ಅಲ್ಲಿ ನಾವು ಯಾಕೆ ಮಾಡಬಾರ್ದು? ಮುಸ್ಲಿಮರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅಲ್ಲೇ ಆ ರೀತಿ ಅಲ್ಲ ಸರ್. ಅದೊಂದು ಸಾರ್ವಜನಿಕ ಸ್ಥಳ, ಅದು ನಿಜ ತಾನೇ? ಈದ್ಗಾ ಮೈದಾನ ಅಂತ ಹೇಳಿದ್ರೆ ಸಾರ್ವಜನಿಕ ಸ್ಥಳ, ಅದು ಸರ್ಕಾರದ ಆಸ್ತಿ, ಅದು ಸ್ವಂತ ಆಸ್ತಿನ ಇನ್ನೊಬ್ಬರ ಖಾಸಗಿ ಆಸ್ತಿಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ತಪ್ಪಾಗತ್ತೆ. ನಾವು ಕೇಳುವಂಥದ್ದು ನೀವು ಯಾಕೆ ಮಾಡ್ತೀರಿ ಅಂತ ಹೇಳಿದ್ರೆ ಯಾಕೆ ಮಾಡಬಾರ್ದು? ಏನ್ ಮಾಡ್ತಿದ್ವಿ ನಾವು? ಗಣೇಶನ ಕೂರಿಸಿ ನಾವು ಏನ್ ಮಾಡ್ತಿದ್ವಿ? ಭಜನೆ ಮಾಡ್ತಿದ್ವಿ, ಗಣೇಶನ ಆರಾಧನೆ ಮಾಡ್ತಿದ್ವಿ, ವಿಸರ್ಜನೆ ಮಾಡ್ತಿದ್ವಿ. ಇದು ಬಿಟ್ಟು ಬೇರೆ ಏನ್ ಮಾಡ್ತಿದ್ವಿ ಹೇಳಿ ಸರ್? ನೀವು ಏನ್ ಮಾಡ್ತಿದ್ವಿ ನಾವು? ನೀವು ಒಂದು ಏನಾದರೂ ನಿಮಗೊಂದು ವೇದಿಕೆ ಬೇಕಾಗ್ತದೆ ಪ್ರತಿ ಸರಿ ಹೋರಾಟ ಮಾಡಲಿಕ್ಕೆ. ನೋಡಿ, ಅದೇ ನಿಮ್ಮ ತಪ್ಪರ್ಥ ನೀವು ತಿಳ್ಕೊಂತಾರೆ. ಯಾವುದೇ ಆಗಲಿ ಹಿಂದೂ ಸಂಘಟನೆಯಲ್ಲಿ ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಹಿಂದುಗಡೆ ಹೇಳ್ತಾರೆ ಎಲ್ಲರೂ, ಇದು ಅವನಿಗೆ ಒಂದು ಹೆಸರು ಮಾಡ್ಲಿಕ್ಕೆ ಅಂತ ಬೇಕು, ಅವನು ಅದಕ್ಕೆ ಅದು ವೇದಿಕೆ ಬೇಕು, ಈ ರೀತಿ ಮಾಡಿ ಹೇಳುವಂಥದ್ದು ಇದೆಯಲ್ಲ, ಅದು ಖಂಡಿತವಾಗ್ಲೂ ಅದು ನೈಜ ಹಿಂದೂಗಳು ಯಾವತ್ತೂ ಕೂಡ ನಾನು ಹೇಳಲ್ಲ ಈ ಮಾತನ್ನು. ನೆನಪಿಟ್ಕೊಳ್ಳಿ, ಇದು ವೇದಿಕೆ ಅಂತ ಹೇಳುವಂಥದ್ದಲ್ಲ. ಈದ್ಗಾ ಮೈದಾನದಲ್ಲಿ ಹುಬ್ಳಿಯ ಇದೆ, ಅದು ಕರ್ನಾಟಕ ಭಾರತದಲ್ಲಿ ಇರುವಂಥದ್ದು, ಅದು ನಮ್ಮ ಹೊರಗಡೆ ದೇಶ ಅಂತ ಅಲ್ಲ, ಅದು ಭಾರತದಲ್ಲಿ ಇರುವಂಥದ್ದು, ಅದು ಕರ್ನಾಟಕದಲ್ಲಿ ಇರುವಂಥದ್ದು. ಈದ್ಗಾ ಮೈದಾನದಲ್ಲಿ ಗಣೇಶನ ಪ್ರತಿಷ್ಠಾಪನೆ ನಾವು ಮಾಡಬಾರ್ದ ಸರ್? ಈಗ ಜನ ಹೇಳ್ತಾರೆ, ಹೇಳ್ತೀನಿ. ಹೌದು, ಆದರೆ ಶ್ರೀರಾಮ ಸೇನೆಯವರು ಹಪ್ತಾ ವಸೂಲಿ ಮಾಡ್ತಾರೆ ಅಂತ ನಿಮ್ಮ ಉಪಾಧ್ಯಕ್ಷರೊಬ್ಬರದ್ದು ಅರೆಸ್ಟ್ ಕೂಡ ಆಯಿತು. ಯಾರು ಉಪಾಧ್ಯಕ್ಷರು? ಇವರು ಶ್ರೀರಾಮ ಸೇನೆ ಉಪಾಧ್ಯಕ್ಷ ಜಯಂತ್ ಅಂತ ಯಾರೋ ಇದ್ರಲ್ಲ, ಅವರ ಅರೆಸ್ಟ್ ಕೂಡ ಆಯ್ತು. ಯಾರಿದ್ರು ಉಪಾಧ್ಯಕ್ಷರು? ಅವರು ಮುರುಡೇಶ್ವರ ನೇತ್ರಾಣಿ ಸ್ಕೂಬಾ ಡೈವಿಂಗ್ ಕೊಡದಿದ್ದಲ್ಲಿ ಜೀವ ಬೆದರಿಕೆ ಹಾಕಿದ್ದ ಆರೋಪದ ಮೇಲೆ ಪೊಲೀಸರು ಉಪಾಧ್ಯಕ್ಷ ಜಯಂತ್ ನಾಯ್ಕರ ಬಂಧನ. ಖಂಡಿತವಾಗ್ಲೂ ಇದಕ್ಕೆ ಉತ್ತರ ನಾನು ಕೊಡ್ತೀನಿ.
100ಕ್ಕೆ 100 ಹೇಳ್ತೀನಿ, ಅದು ಶುದ್ಧವಾದ ಸುಳ್ಳು. ಅದು ಜಯಂತ್ ನಾಗರ ಕಾರ್ಯವೈಖರಿ ಹೇಗಿದೆ ಅಂತ ಹೇಳುವಂಥದ್ದು ನಮಗೆ ಎಲ್ಲ ನಾವು ಕಣ್ಣಾರೆ ನಾನು ಕಂಡವನು. ಇಡೀ ಮುರುಡೇಶ್ವರ ಭಾಗದಲ್ಲಿ ಎಲ್ರಿಗೂ ಅವನು ಸಿಂಹ ಸಪ್ನನೆ. ಏನು ಯಾರ್ಯಾರು ವಿರೋಧ ಕೆಲಸ ಮಾಡ್ತಾರ ಅಲ್ಲಿ ಹೋಗಿ ಧರಣಿ ಕೂರುವಂಥದ್ದು, ಬಹಳ ಬಹಳ ವಿರೋಧ ಮಾಡುವಂಥದ್ದು ಎಲ್ಲ ಅವರು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅವನನ್ನು ಹೇಗಾದ್ರೂ ಮಾಡಿ ಕಟ್ಟಿ ಹಾಕಬೇಕು ಅಂತ ಹೇಳೋ ಉದ್ದೇಶದಿಂದ ನಾನು ಕೂಡ ಆ ಸಂದರ್ಭದಲ್ಲಿ ಮುರುಡೇಶ್ವರ ಪೊಲೀಸ್ ಸ್ಟೇಷನ್ ಕೂಡ ಹೋಗಿದ್ದೆ. ಅಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ನಂಗೆ ಹೇಳಿದ್ದಾರೆ, ನಾವ್ ಏನ್ ಮಾಡ್ಬೇಕು ಹೇಳಿ, ಈ ರೀತಿ ಕಂಪ್ಲೇಂಟ್ಗಳು ಬರ್ತದೆ ಅಂತ ಹೇಳುವಂತದ್ದು ನಂಗೆ ಹೇಳಿದ್ದಾರೆ ಅವರು. ರಾಜ್ಯ ಮಟ್ಟದಲ್ಲೂ ಕೂಡ ಅದನ್ನ ತನಿಖೆ ಮಾಡಿದ್ದೀವಿ, ಸಮಿತಿಯನ್ನು ಕೂಡ ರಚನೆ ಮಾಡಿದ್ವಿ. ಗಂಗಾಧರ ಕುಲಕರ್ಣಿ ಇದ್ರು, ನಾನಿದ್ದೆ ಆ ಸಮಿತಿಯಲ್ಲಿ, ಜೊತೆಯಾಗಿ ನಾವು ಇಬ್ಬರು ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಸಮಾಲೋಚನೆ ಮಾಡಿದ ನಂತರ ಜಯಂತ್ ನಾಯ್ಕರ್ ಅವರು ಏನ್ ಮಾಡಿದಾರೆ ಅಂತ ಹೇಳುವಂತ ನೀವು ಕೇವಲ ಅವ್ರ ಪೇಪರ್ ನಲ್ಲಿ ಬಂತು ಅಂತ ಹೇಳುವ ಆಧಾರವನ್ನು ನಾನು ಹೇಳ್ತಾ ಇದ್ದೀನಿ. ಎಫ್ಐಆರ್ ಏನು ನಾನು ಹೇಳುವಂತದ್ದು ಎಫ್ಐಆರ್ ಏನು ಹೇಗೆ ಆಗಿದೆ ಆ ಮುಖಾಂತರ ಅದು ಆಗತ್ತೆ. ಅದೇ ಕೇಸರ ವಿಚಾರದಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಮಾನ್ಯ ನಮ್ಮ ರಾಜ್ಯ ಕಾರ್ಯದರ್ಶಿ ಗಂಗಾಧರ ಕುಲಕರ್ಣಿಯವರು ಧರಣಿಯನ್ನು ಕೊಟ್ಟಿದ್ರು. ನಂತರ ಭಟ್ಕಳದಿಂದ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದು ನಂತರ ಅದನ್ನು ಸಮಾಲೋಚನೆ ಮಾಡಿಕೊಂಡು ಈ ರೀತಿ ನಾವು ಮಾಡ್ತಾ ಇದೀವಿ ಅಂತ ಹೇಳುವಂತ ಅದು ಮಾಡಿದ್ರು. ಈ ವಿಚಾರಗಳು ಯಾರಿಗೂ ಗೊತ್ತಿಲ್ಲ. ಅಲ್ಲ ಈಗ ಯಾರಿಗೂ ಗೊತ್ತಿಲ್ಲ. ಅಲ್ಲ, FIR ಅಲ್ಲಿ ಬಂತು ಒನ್ ಸೈಡ್ ಹೇಳ್ತೀರಿ. ಆದ್ರೆ ಶ್ರೀರಾಮ ಸೇನೆ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಥವಾ ಪರಮೋಚ್ಚ ನಾಯಕ ಮುತಾಲಿಕ್ ಅವರು ಕೂಡ ಕುಟುಕು ಕಾರ್ಯಾಚರಣೆಯಲ್ಲಿ ಒಂದು ಅವರು ಹೇಳಿದ್ದಾರೆ. ಏನ್ ಹೇಳಿದ್ರೆ ಏನಾಯ್ತು ಸರ್ ಆ ಕಾರ್ಯಾಚರಣೆ ಏನಾಯ್ತು ಸರ್ ಹೇಳಿ. ಪ್ರತಿಭಟನೆಗೋಸ್ಕರ ಜನ ಏನಾಗ್ಬೇಕು ಅದು ಆಗಿದೆ, ಜನರಿಗೆ ಗೊತ್ತಾಗಿದೆ. ನೋಡಿ ಸರ್, ಕೇವಲ ನೀವು ಹೇಳಿದಿರಿ ಅಂತ ಹೇಳುವ ಮಾತನ್ನ ನಾನು ಒಪ್ಲಿಕ್ಕೆ ರೆಡಿ ಇಲ್ಲ. ಅವರು ಇನ್ನು ಅದ್ರಲ್ಲಿ ಈ ರೀತಿ ಆಗಿದೆ ಅಂತ ಹೇಳುವಂತದನ್ನ ಅದನ್ನ ನೀವೇ ಅದಕ್ಕೆ ನೀವು ಫೈನಲೈಸ್ ಮಾಡೋದು ಅಂತಾದ್ರೆ ಖಂಡಿತವಾಗ್ಲೂ ಜನ ನೋಡಿದವ್ರು ಮಾಡ್ತಾರೆ, ನಮಗೇನು ಅಗತ್ಯ ಇರೋದಿಲ್ಲ. ಅಲ್ಲ, ನಿಜವಾಗ್ಲೂ ಹೇಳ್ತೀನಿ, ಇಡೀ ಹಿಂದೂ ಸಮಾಜದಲ್ಲಿ ನಾನು ಕೇಳುವಂತಿರೋದು ಮುಕ್ತವಾಗಿ ಕಣ್ಣಿಗೆ ನೀವು ಬಟ್ಟೆ ಕಟ್ಟಿ, ಎಲ್ಲರ ಕಣ್ಣಿಗೆ ಬಟ್ಟೆ ಕಟ್ಟಿ ನೀವು ಪ್ರಶ್ನೆಗಳನ್ನು ಕೇಳಿ. ಯಾರು ಹಿಂದೂ ಸಮಾಜದ ಪ್ರಮೋದ್ ಮುತಾಲಿಕರು ಏನು ಅಂತ ಹೇಳುವಂತದನ್ನ ಕೇಳಿ, ಖಂಡಿತವಾಗ್ಲೂ ಉತ್ತರ ಸಿಗುತ್ತೆ ಸರ್. ಕೇವಲ ನೋಡಿ ಆಧಾರ ರಹಿತವಾಗಿ ಕೆಲವರು ಅವರಿಗೆ ಆಗದವರು ಇರ್ತಾರೆ, ಹಿಂದೂಗಳಲ್ಲಿ ಇದ್ದಾರೆ. ನಾನು ಹೇಳುವಂತದ್ದು ಅದು ಆಧಾರ ನೋಡಿ, ಅಲ್ಲಿ ಹೇಳುವಂತದ್ದು ಯಾವುದಕ್ಕೆ ಅವ್ರು ಹೇಳಿದ್ರು ಅಲ್ಲಿ ತಿರುಚಿದ್ದಾರೆ, ಆ ವಿಷಯವನ್ನು ಕಂಪ್ಲೀಟ್ ಆಗಿ ತಿರುಚಿದ್ದಾರೆ ಅವರು. ಯಾವ ಉದ್ದೇಶದಲ್ಲಿ ಅವರು ಹೇಳಿದ್ರು ಅದನ್ನೆಲ್ಲ ನೀವು ಅರ್ಥ ಮಾಡಬೇಕು. ಆ ಸಮಯದಲ್ಲಿ ಹೇಳಿದಂಥದ್ದನ್ನ ಜನರು ಎಲ್ಲರೂ ಒಪ್ಕೊಂಡಿದ್ದಾರೆ. ಎಲ್ಲಿ ಅದು ಪ್ರೂವ್ ಆಗಿದೆ ಸರ್, ಎಲ್ಲಿ ಆಗಿದೆ ಅದು? ಪ್ರಮೋದ್ ಅವರು ಹೇಳುವಂಥದ್ದು, ಪ್ರಮೋದ್ ಅವರ ಏನ್ ಅಂತರಾಳ ಅಂತ ಹೇಳುವಂಥದ್ದನ್ನು ನಾನು ಕಣ್ಣಾರೆ ನೋಡಿದವನು ಸರ್. 18 ವರ್ಷದಿಂದ ನಾನು ಅವ್ರನ್ನ ನೋಡ್ತಾ ಇದ್ದೀನಿ, 10 ವರ್ಷದಿಂದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ, ಬಹಳ ಹತ್ತಿರದಿಂದ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಪ್ರಮೋದ್ ಏನು ಅಂತ ಹೇಳುವಂಥದ್ದನ್ನು ನಮ್ಗೆ ಗೊತ್ತಿದೆ. ಇವರು ದುಡ್ಡಿಗೋಸ್ಕರ ಏನಾದ್ರು ಮಾಡ್ತಾರ ಅಂತ ಹೇಳಿದ್ರೆ ಅದು ನಿಮ್ ಕನ್ಸು ಬಿಡಿ. ಯಾರು ನಿಮ್ ಕನ್ಸು ಅಂತ ನಾನು ಹೇಳ್ತಾ ಇಲ್ಲ, ಯಾರು ಅಂದ್ಕೊಂಡಿದ್ದಾರೆ ಹೇಳಿ, ಅವ್ರ ಅವ್ರಿಗೆ ಕನ್ಸೇನಾ ಬೀಳ್ತಾ ಇರಬೇಕು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಅಲ್ಲ ಅದು. ಈಗ ಅದೇ ನಿಮ್ಮ ಪ್ರಮೋದ್ ಮುತಾಲಿಕ್ ಅವರು ಏನು ಹೇಳಿದ್ರು, ನಾನು ಇನ್ನು ಮುಂದೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ. ಹೌದು. ಆಮೇಲೆ ಈ ಭ್ರಷ್ಟ ವ್ಯವಸ್ಥೆ ಎದುರು ನನಗೆ ಸ್ಪರ್ಧೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಲೂಟಿಕೋರರ ನಡುವೆ ನಾನು ಹಣ ಚೆಲ್ಲಿ ಎಲೆಕ್ಷನ್ ಅನ್ನು ಗೆಲ್ಲುವ ನನ್ನ ಹತ್ರ ಛಾತಿ ಇಲ್ಲ. ಇನ್ನು ಮುಂದೆ ಏನಿದ್ರು ನಂದು ಹಿಂದುತ್ವ ಅಂತ. ಈಗ ನೋಡಿ, ಕಾರ್ಕಳದಲ್ಲಿ ಎಲೆಕ್ಷನ್ ನಿಂತಿದ್ದಾರೆ ಒಂದು, ಮತ್ತೆ ಈಗ ಒಂದೊಂದಾಗಿ ಬರ್ತದೆ, ಇನ್ನು 10 ಜನ 20 ಜನ 25 ಜನ ಎಲೆಕ್ಷನ್ ನಿಲ್ತಾ ಇದ್ದಾರೆ ಶ್ರೀರಾಮ್ ಸೇನೆಯಿಂದ. ಆದ್ರೆ ಇದರದ ಅರ್ಥ ಏನು ಅಂದ್ರೆ, ಲೂಟಿಕೋರರ ನಡುವೆ ನಿಮಗೆ ಸ್ಪರ್ಧೆ ಮಾಡುವಷ್ಟು ಹಣ ಬಂತ? ಭ್ರಷ್ಟ ವ್ಯವಸ್ಥೆಯನ್ನು ಎದುರು ಹೇಳ್ತೇನೆ ಹೇಳಿ. 3 ತಿಂಗಳ ಹಿಂದೆ ಇದು ಆರಂಭ ಆಗಿದೆ, ಹೆಚ್ಚು ಕಮ್ಮಿ ಅವರು ಸ್ಪರ್ಧೆ ಮಾಡುದಿಲ್ಲ ಅಂತ ಹೇಳುವಂತದ್ದು ಇವತ್ತಿನವರೆಗೆ ಹೇಳ್ತಾ ಇದ್ರು, ಮೊನ್ನೆವರೆಗೆ ಹೇಳ್ತಾ ಇದ್ರು. 1 ವರ್ಷದಿಂದ ಹೆಚ್ಚು ಕಮ್ಮಿ ನಾನು ಹೇಳುವುದು 3 ತಿಂಗಳ ಸ್ವಲ್ಪ ಜೋರಾಗಿ ಆರಂಭ ಆಯ್ತು. ಪ್ರಮೋದ್ ಮುತಾಲಿಕರಿಗೆ ನಿಜವಾಗ್ಲೂ ಹೇಳ್ತೀನಿ, ಈಗಲೂ ಕೂಡ ಅವರಿಗೆ ನಿಲ್ಲಬೇಕು ಅಂತ ಹೇಳುವಂತಹ ಒಂದು ಮನಸ್ಸಾಕ್ಷಿ ಇಲ್ಲ. ಅಂದ್ರೆ ಚುನಾವಣೆ ನಿಲ್ಲಬೇಕು ಅಂತ ಹೇಳುವಂಥದ್ದು. ಆದ್ರೆ ಇಡೀ ನಮ್ಮ ರಾಜ್ಯಾದ್ಯಂತ ಕಾರ್ಯಕರ್ತರು ಏನ್ ಮಾಡ್ತಾ ಇದಾರೆ ಅಂತ ಹೇಳುವಂಥದ್ದನ್ನ ಅವರಿಗೆ ಅಂದ್ರೆ ಅವರಿಗೆಲ್ಲರೂ ಕೂಡ ಅವರಿಗೆಲ್ಲ ತುಂಬಾ ಪ್ರೆಷರ್ ಹಾಕ್ತಾ ಇದ್ದಾರೆ, ಒತ್ತಡನ ಹಾಕ್ತಾ ಇದ್ದಾರೆ. ನೀವು ನಿಲ್ಲಬೇಕು ಸರ್, ನೀವು ನಿಲ್ಲಬೇಕು, ನಿಮಗೆ ರಾಜಕೀಯ ಆಶ್ರಯ ನಿಮಗೆ ಬೇಕು, ವಿಧಾನಸೌಧದಲ್ಲಿ ನಿಮ್ಮನ್ನು ನಾವು ನೋಡಬೇಕು ಅಂತ ಹೇಳೋ ಒತ್ತಡವನ್ನು ಹಾಕಿ 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 ಈ ಪರಿಸ್ಥಿತಿಗೆ ಅವ್ರು ಬಂದಿದ್ದಾರೆ. ವಿನಃ ಅವ್ರು ಏನ್ ಕೇಳ್ತಾ ಇದ್ರು, 25 ಕಾರ್ಯಕರ್ತರಿಗೆ, ಹಿಂದೂ ಕಾರ್ಯಕರ್ತರಿಗೆ, ನಮ್ಮ ಶ್ರೀರಾಮ್ ಸೇನೆ ಅಂತಲ್ಲ, ಎಲ್ಲೇ ಆಗಲಿ ಹಿಂದೂ ಪರ ದುಡಿದವರು ಇದ್ದಾರೆ, ಎಲ್ಲ ಕಡೆ ಇದ್ದಾರೆ ಹಿಂದೂ ಪರ ದುಡಿದವರು. ಇಡೀ ಕರ್ನಾಟಕದ ಹಿಂದೂ ಪರ ದುಡಿದವರಿಗೆ ಸುನಿಲ್ ಕುಮಾರ್ ಕೂಡ ದುಡಿದ್ದಾರೆ. ಅಲ್ಲ ಅವ್ರಿಗೆ ಕೊಡ್ಲಿ, ಯಾರು ಕೊಡುದು ಬೇಡ ಅಂತ ಯಾರು ಹೇಳಿದ್ರು? ಕಾರ್ಕಳದಲ್ಲಿ ಮತ್ತೆ ಅವ್ರು ನಿಂತ್ರೆ ಮತ್ತೆ ಸರ್ ಆ ವಿಷಯಕ್ಕೆ ಮತ್ತೆ ಬರ್ತೀನಿ, ಈ ವಿಷಯ ಕಂಪ್ಲೀಟ್ ಮಾಡ್ತೀನಿ. ಅವ್ರು ಯಾಕೆ ನಿಲ್ತಾ ಇದ್ದಾರೆ ಅಂತ ಹೇಳೋದ್ರೆ ಕಂಪ್ಲೀಟ್ ಮಾಡ್ತೀನಿ ನಾನು. ಸರಿ, ಇಲ್ಲಿ ಅವ್ರು ಏನ್ ಹೇಳ್ತಾರೆ, ದುಡ್ದವ್ರಿಗೆ ಕೊಡೋದು 25 ಜನರಿಗೆ ಕೊಡಬೇಕು ಅಂತ ಹೇಳುವಂತ ಅಹವಾಲು ಕೂಡ ಸರ್ಕಾರಕ್ಕೆ ಕೊಟ್ಟರು.
ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವಾಗ ನಾವು ಕೊಟ್ವಿ, ಮುಖ್ಯಮಂತ್ರಿಗಳು ಕೂಡ ಬರಿ ಹೋಗಿದ್ವಿ, ಗೃಹ ಸಚಿವರಿಗೆ ಕೊಟ್ವಿ, ಪತ್ರಿಕಾಗೋಷ್ಠಿ ಮೂಲಕ ಹೇಳಿದ್ರು. ಯಾರಿಗೆ ಕೇಳಿದ್ರು? ನನ್ನ ಜನರಿಗೆ ಕೊಡಿ ಅಂತ ಅವ್ರು ಹೇಳಿಲ್ಲ, ನನ್ನ ಶ್ರೀರಾಮ್ ಸೇನೆ ಕಾರ್ಯಕರ್ತರಿಗೆ ಕೊಡಿ ಅಂತ ಅವ್ರು ಹೇಳಿಲ್ಲ, 25 ಜನರ ಹಿಂದೂ ಕಾರ್ಯಕರ್ತರಿಗೆ ಕೊಡಿ ಅಂತ ಹೇಳಿದ್ರೆ ತಪ್ಪ ಅದು? ನಾನು ಪ್ರಶ್ನೆ ಮಾಡು ಸರ್, ಯಾರು ಕೊಡಬೇಕಾಗಿದೆ ಅವರನ್ನು ನಾನು ಪ್ರಶ್ನೆ ಮಾಡಿದವ್ರು ಕೇಳಿದ ತಪ್ಪ? ಅವ್ರು ಹೇಳ್ತಾರೆ ನೀವೆಲ್ಲಾದ್ರೂ ಕಡೆ ನೀವು 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 ಒಂದು ಕೆಲವು ಕಡೆ ಸ್ಪರ್ಧೆ ಮಾಡಬೇಡಿ, ಹಿಂದೂ ಕಾರ್ಯಕರ್ತರಿಗೆ ನೀವು ಸಪೋರ್ಟ್ ಮಾಡಿ, ನೀವು ಒಂದು ರಾಷ್ಟ್ರೀಯ ಪಕ್ಷವಾಗಿ ಹಿಂದೂ ಕಾರ್ಯಕರ್ತರನ್ನು ನಾವು ಗೆಲ್ಸಿ ತೋರಿಸಿದ್ದೇವೆ ಅಂತ ಹೇಳುವಂತಹ ಎಲ್ಲ ಯುವಕರಿಗೆ ನೀವು ಪ್ರೇರಣೆ ಆಗಿ, ಇಡೀ ರಾಜ್ಯದಲ್ಲಿರುವ ಹಿಂದೂ ನಾಯಕರಿಗೆ ನೀವು ಪ್ರೇರಣೆ ಕೊಡಿ, ನೋಡಿ ನಾವು ಒಂದು ಹಿಂದೂ ಕಾರ್ಯಕರ್ತರನ್ನು ನಾವು ಗೆಲ್ಸಿದ್ದೇವೆ ಅಂತ ಹೇಳುವಂಥದ್ದು. ಭಾರತೀಯ ಜನತಾ ಪಕ್ಷವು ನಾವು ನಿಮ್ಗೆ ಸಪೋರ್ಟ್ ಮಾಡಿ ಹಿಂದೂ ಕಾರ್ಯಕರ್ತ ನಾವು ಗೆಲ್ಸಿದ್ದೇವೆ ಅಂತ ಹೇಳುವಂತ ಮಾತನ್ನು ಹೇಳಿ, ನಿಜವಾಗ್ಲೂ ನಾವು ನಿಮ್ಗೆ ಸಲ್ಯೂಟ್ ಮಾಡ್ತೀವಿ. ನಾವು ರಿಯಲಿ ಸಲ್ಯೂಟ್. ಈಗ ಹಾಗಾದ್ರೆ ಕಾರ್ಕಳದಲ್ಲಿ ಸುನಿಲ್ ಕುಮಾರ್ ವಿರುದ್ಧ ಅಂದರೆ ಅವರು BJPಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಇವರು ಪಕ್ಷೇತರರಾಗಿ ಪ್ರಮೋದ್ ಮುತಾಲಿಕ್ ಸ್ಪರ್ಧೆ ಮಾಡ್ತಾರೆ ಅಂತ ಈಗ ಹೇಳಿದ್ದಾರೆ. ನೋಡಿ ಸರ್, ಕೇವಲ 15 ದಿವಸ, ಒಂದು 12 ದಿವಸ ಆಗ್ಬೋದು, ಹೆಚ್ಚು ಕಮ್ಮಿ 12 ದಿವಸ ಹಿಂದೆ ಇಲ್ಲ ಘೋಷಣೆ ಅಲ್ಲ, ಅವ್ರು ಸ್ವತಃ ಘೋಷಣೆ ಮಾಡಿ ತಿಂಗಳು ಕಾರ್ಕಳಕ್ಕೆ ಬರೋ ಆರಂಭ ಮಾಡಿ 2 ತಿಂಗಳು 3 ತಿಂಗಳು ಆಗಿದೆ. ಘೋಷಣೆ ಮಾಡಿ ಅವರು ಒಂದು 15 ದಿವಸ ಆಗಿರ್ಬೋದು, ಘೋಷಣೆ ಅವರು ಮಾಡಿದ್ರು. ಇನ್ನೂ ಕೂಡ ಅವ್ರು ನಾಮಪತ್ರ ಹಾಕಿಲ್ಲ. ನಾಮಪತ್ರ ಲೇಟ್ ಇದೆ, ಪ್ರೊಸೆಸ್ ಆಗ್ಬೇಕಾ? ಯಾಕೆ ಹಾಕಿಲ್ಲ? ಚುನಾವಣೆ ನಿಗದಿ ಆಗಿಲ್ಲ. ಚುನಾವಣೆ ಯಾಗ ಆಗುತ್ತೆ ಅಂತ ಹೇಳುವಂಥದ್ದು ಯಾರಿಗೂ ಗೊತ್ತಿಲ್ಲ. ನಾನಿಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳುವಂತ ಅವ್ರು ಘೋಷಣೆ ಮಾಡಿದ್ದಾರೆ. ಅದು ಅವರ ನಿಜವಾಗ್ಲೂ ಹೇಳ್ತೇನೆ, ಅದು ಅವರಿಗೆ ಮಾಡುವಂತ ಹಕ್ಕಿಲ್ವಾ? ಅವರಿಗೆ ಸ್ಪರ್ಧೆ ಮಾಡುವಂತ ಹಕ್ಕು ಅಲ್ಲಿ ಇದೆಯಾ ಇಲ್ವಾ ಸರ್ ಹೇಳಿ? BJPಯಿಂದ ಮಾಡುದಿಲ್ಲ, ಪಕ್ಷೇತರರಾಗಿ ಮಾಡ್ತಾರೆ ಅಂತ. ಸರ್, ಪಕ್ಷೇತರ BJPಯಿಂದ ಹೇಳುವಂಥದ್ದು ಸೆಕೆಂಡರಿ. ಅದು ನಾನು ಮೊದಲ ಕೇಳ್ತೇನೆ, ಸ್ಪರ್ಧೆ ಮಾಡುವ ಅವರಿಗೆ ಅರ್ಹತೆ ಇದೆಯಾ ಇಲ್ವಾ? ಸ್ಪರ್ಧೆ ನೀವು ಮಾಡಬಹುದು, ಖಂಡಿತ ದಕ್ಷಿಣದಲ್ಲಿ ಮಾಡಬಹುದು. ಆ ರೀತಿಯಾಗಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಒಂದ್ ವೇಳೆ BJPಯಲ್ಲಿ ಕರೆದು ಕೊಟ್ರೆ BJPಯಿಂದ ಅವ್ರು ನಿಲ್ತಾರೆ, ಹೇಳೋಕ್ಕಾಗಲ್ಲ. ಸತ್ಯ ಅಲ್ವಾ ಸರ್? ಪರಿಸ್ಥಿತಿ ಹೇಗೆ ಹೋಗುತ್ತೆ ಅಂತ ಹೇಳಿ ಹೇಳೋಕ್ಕಾಗಲ್ಲ. ಎಲ್ಲೂ ಕಾರ್ಕಳದಲ್ಲಿ ನಿಂತಲ್ಲ, ಬೇರೆ ಎಲ್ಲೂ ಕೂಡ ಸಿಕ್ಕಿದ್ರೆ ಬೇರೆ ಕಡೆ ತಿರದಾಳದಲ್ಲಿ ನಿಲ್ಬಹುದು. ತಿರದಾಳ ಕೂಡ ಫೈನಲ್ ಆಗಿದೆ, ಅದು ಕೂಡ ಅಲ್ಲಿ ಕೂಡ ನಿಲ್ಲುವ ಚಾನ್ಸಸ್ ಇದೆ. ಇನ್ನೂ ಕಡೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಒತ್ತಡಗಳಿದೆ. ಇಲ್ಲಿ ಬನ್ನಿ, ನೀವು ನಿಮ್ಮನ್ನು ಗೆಲ್ಸ್ಕೊಡೋ ಜವಾಬ್ದಾರಿ ನಮಗೆ ಅಂತ ಹೇಳುವಂತದನ್ನ ಎಲ್ಲರೂ ಈಗ ಹಿಂದೂಗಳು ಕಾತರರಾಗಿದ್ದಾರೆ. ನೀವು ನಿಮ್ಮನ್ನ ವಿಧಾನಸಭೆಯಲ್ಲಿ ನೋಡಬೇಕು ಅಂತ ಹೇಳುವಂಥದ್ದನ್ನ ಎಲ್ಲರೂ ಇಚ್ಛೆ ಪಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಎಲ್ಲ ಕಾರ್ಯಕರ್ತರಿಗೆ ಗೊತ್ತಿದೆ. ಅದು ಎಲ್ಲೂ ಕೂಡ ನಿಲ್ಬಹುದು ಅವರು. ಆದರೆ ನಮ್ಮ ಮಾಜಿ ಸಚಿವರು, ಹಿಂದುತ್ವದ ಹುಲಿ ಸುನಿಲ್, ಮಾಜಿ ಸಚಿವರಲ್ಲ, ಹಾಲಿ ಸಚಿವರು, ಹಿಂದುತ್ವದ ಹುಲಿ ಸುನಿಲ್ ಕುಮಾರ್ ಅವರು ಹೇಳಿದರೆ, ಚುನಾವಣೆ ಸಂದರ್ಭದಲ್ಲಿ ಕೆಲವರು ಹುಟ್ಕೊಳ್ತಾರೆ, ಮಳೆಗಾಲದಲ್ಲಿ ಅಣಬೆ ಹುಟ್ಕೊಂಡಾಗೆ ಕಲಲಾಂಬು. ಈಗ 3 ತಿಂಗಳಿಂದ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ ಚುನಾವಣಾ ಸೀಸನ್. ಸರ್, ಸುನಿಲ್ ಕುಮಾರ್ ಅವರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಯಾಕಂತ ಹೇಳಿದ್ರೆ ಭಜಂಗ ದಳದಲ್ಲಿ ಅವರು ಕೂಡ ಒಂದು ರಾಜ್ಯ ಸಂಚಾಲಕರಾಗಿದ್ದರು. ಅವರ ಕೈ ಕೆಳಗೆ ನಾನು ಕೂಡ ಕೆಲಸ ಮಾಡಿದ್ದೀನಿ. ಹಲವಾರು ಬೈಠಕ್ಗಳು ಕೂಡ ಅವ್ರ ಜೊತೆ ನಾನು ಭಾಗವಹಿಸಿದ್ದೆ. ದಾವಣಗೆರೆಯಲ್ಲಿ ಸಹಿತ ದಾವಣಗೆರೆಯಲ್ಲಿ ಒಂದು ದೊಡ್ಡ ಬೈಠಕ್ ನಡೆದಿದೆ, ಅಲ್ಲಿ ಕೂಡ ನಾನು ಅವ್ರ ಜೊತೆ ಭಾಗವಹಿಸಿದ್ದೆ. ಅಲ್ಲಲ್ಲ, ನಾ ಹೇಳ್ತೀನಿ. ಅದಕ್ಕಿಂತ ಮಿಗಿಲಾಗಿ ಸುನಿಲ್ ಕುಮಾರ್ ಅವರು ಪ್ರಮೋದ್ ಜೊತೆಯವರಿಗೆ ಕೆಲಸ ಮಾಡಿದವರು, ಪ್ರಮೋದ್ ಜಿಯವರ ಕೆಳಗೆ ಕೆಲಸ ಮಾಡಿದವರು, ಅವರ ನಾಯಕರು ಅಂತ ಕೂಡ ಅವರು ಒಪ್ಕೊಂಡವರು. ಹಾಗಾಗಿ ನನಗಿಂತ ಹೆಚ್ಚಾಗಿ ಅವರಿಬ್ಬರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾರು? ಸುನಿಲ್ ಕುಮಾರ್ ಆಗಲಿ, ಪ್ರಮೋದ್ ಮುತಾಲಿಕ್ ಆಗಲಿ, ಅವರಿಬ್ಬರ ಏನು ನಡತೆಗಳೇನು, ಗುಣಗಳೇನು, ಅದೆಲ್ಲ ಕೂಡ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ಹೇಳಿರ್ಬೇಕು ಮೊನ್ನೆ. ಅಲ್ಲ, ನಾ ಹೇಳ್ತೀನಿ, ವಿಷಯಕ್ಕೆ ಬರ್ತೀನಿ ಸರ್. ಆದರೆ ನಾನು ಯಾವತ್ತೂ ಕೂಡ ಅದನ್ನು ಅವರು ಆ ರೀತಿ ಹೇಳ್ತಾರೆ ಅಂತ ಹೇಳುವಂಥದ್ದನ್ನು ನಾನು ನಂಬೋದಿಲ್ಲ. ಅಂದರೆ ಹೇಳಿದಾರ ನಿಜ, ಅವರು ನನಗೆ ನಂಬಿಕೆ ಬರ್ತಾ ಇಲ್ಲ. ಈಗಲೂ ಕೂಡ ಸುನಿಲ್ ಕುಮಾರ್ ಅವರು ಅವರನ್ನು ಗುರುಗಳಾಗಿ ಕಾಣ್ತಾರೆ ನನಗೆ ನೋಡಿದ ಹಾಗೆ. ಅಲ್ಲ, ಇರ್ಲಿ ಸರ್, ನಾನು ವಿಷಯಕ್ಕೆ ಬರ್ತೀನಿ. ಗುರುಗಳಾಗಿ ಅವರು ಕಾಣ್ತಾರೆ. ಕೆಲವು ವೇದಿಕೆಗಳಲ್ಲಿ ಅವರು ಹೇಳಿದುಂಟು, ಕಾಣ್ತಾ ಇನ್ನೂ ಕೂಡ ಇರಬಹುದು. ಗುರುಗಳಂತಹ ಒಂದು ವಿಚಾರದಲ್ಲಿ ಅವರು ತನ್ನ ಸೀಟ್ ಕೂಡ ಬಿಟ್ಕೊಡ್ಬಹುದು, ಹೇಳಕ್ಕಾಗಲ್ಲ. ನೀವು ಅದನ್ನು ಇವತ್ತು ನೀವು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಗುರುಗಳಿಗೆ ಅಂತ ಹೇಳುವಂಥದ್ದು ಅಲ್ಲ ಸರ್, ಆವೇಶದಲ್ಲಿ ಅವ್ರು ಹೇಳಿರ್ಬೋದು, ಒಂದು ಪಕ್ಷ ಅವ್ರು ಕೊಡ್ಲೂಬಹುದು, ನಾನು ಇಲ್ಲ ಅಂತ ಹೇಳುದಿಲ್ಲ. ಯಾಕೆ ನಾವು ಗೌರವದಲ್ಲಿ ನೋಡುವವರು ಅವ್ರನ್ನ. ಆದ್ರೆ ಅವ್ರ ಮೊನ್ನೆ ಅಣಬೆ ಅಂತ ಹೇಳಿದ್ರಿ ನೀವು, ಆ ಮಾತನ್ನ ಅವ್ರು ಯಾಕೆ ಹೇಳಿದ್ರು, ಯಾವ ಆಧಾರದಲ್ಲಿ ಹೇಳಿದ್ರು, ಹೆಸರು ಹೇಳಿ ಯಾರಿಗೂ ಹೇಳಿಲ್ಲ. ಬಟ್ ಇವರನ್ನೇ ಅದು ಬೊಟ್ಟು ಮಾಡ್ತಾ ಅಂತ ಹೇಳೋದು ಇಡೀ ರಾಜ್ಯಾದ್ಯಂತ ಸಾಮಾಜಿಕ ಜಾಲದಲ್ಲಿ ನಾನು ನೋಡ್ತಾ ಇದ್ದೆ. ಆದ್ರೆ ಅದನ್ನ ಯಾಕೆ ಅವ್ರು ಹೇಳಿದ್ರು ಅಂತ ಹೇಳುವಂಥದ್ದನ್ನ ನನಗೂ ಅದು ತಲೆ ಹೋಗಿಲ್ಲ. ಅಣಬೆಗಳು ಅಂತ ಹೇಳಿದ್ರೆ
ಅಣಬೆ ಒಂದೊಂದ್ಸರಿ ವಿಷ ಅಣಬೆಗಳು ಕೂಡ ಹುಟ್ಟುತ್ತೆ, ನೆನಪಿಟ್ಕೊಳ್ಳಿ. ಒಂದೊಂದ್ಸರಿ ಫಸ್ಟ್ ಮಳೆಗಾಲದಲ್ಲಿ ನಾವು ಪೇಪರ್ ನೋಡಿರ್ತೀವಿ, ವಿಷ ಅಣಬೆ ತಿಂದು 6 ಜನರ ಸಾವು, ವಿಷ ಅಣಬೆ ತಿಂದು 15 ಜನರ ಅಸ್ವಸ್ಥ ಅಂತ ಹೇಳ್ತಾ ನೋಡ್ತಾ ಇರ್ತೀವಿ. ಒಂದೊಂದ್ಸರಿ ವಿಷ ಅಣಬೆಗಳು ಹುಟ್ಟುತ್ತೆ, ಅದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಕಾರ್ಕಳದಲ್ಲಿ ಹುಟ್ಟಿ. ಆದ್ರೆ ನಾನು ಹೇಳೋದಿಲ್ಲ ಹಾಗೆ ಅಂತ ನಾನು ಹೇಳಿಲ್ಲ ಸರ್. ಸುನಿಲ್ ಕುಮಾರ್ ತಗೊಳ್ತಾರೆ ಆ ಅಣಬೆ ಅಂತ ನಾನು ಹೇಳೋದು ಕೇಳಿ. ಅದೇ ರೀತಿಯಾಗಿ ಇನ್ನೊಂದು ರಂಗದಲ್ಲಿ ನೋಡಿದರೆ ಪ್ರಮೋದ್ ಜಿ ಅವರು ಅಂತ ಲಕ್ಷಾಂತರ ಅಣಬೆಗಳನ್ನ ನನ್ನಂತಹ ಅಣಬೆಗಳ, ನಾನೊಬ್ಬ ಅಣಬೆ, ನಾನು ಕೂಡ ಅಣಬೆ, ನಾನು ಶಿಶು. ಈ ಹಿಂದುತ್ವ ಎಂಬ ಈ ಕಡಲಿನಲ್ಲಿ ನಾನೊಬ್ಬ ಸಣ್ಣ ಶಿಶು. ನನಗೆ ನನ್ನ ಯೋಗ್ಯತೆ ಏನಂತ ಹೇಳೋದು ನನಗೆ ಗೊತ್ತಿದೆ, ನಿಜ ಅಲ್ಲ ಸರ್. ಸೊ ಆ ರೀತಿಯಾಗಿ ನಾನು ಶಿಶು, ನನ್ನಂತಹ ಸಾವಿರಾರು ಶಿಶು ಅಣಬೆಗಳನ್ನ ಪ್ರಮೋದ್ ಮುತ್ತ ಲಕ್ಷಾಂತರ, ಸಾವಿರಾರಲ್ಲ ಸಾರಿ, ಲಕ್ಷಾಂತರ ಶಿಶು ಅಣಬೆಗಳನ್ನ ಸೃಷ್ಟಿ ಮಾಡಿದ್ದಾರೆ. ಯಾರು? ಪ್ರಮೋದ್ ಜಿ. ಅಣಬೆಗಳನ್ನ ಸೃಷ್ಟಿ ಮಾಡಿದ್ದನ್ನ ಇಲ್ಲಿ ಕೇಳಿ. ಹಾಗಾಗಿ ಎಲ್ಲರೂ ಕೂಡ ನಾವು ಭಾವಿಸಿದ್ದು, ನಾವು ಕೂಡ ನಮ್ಮನ್ನು ಹೇಳಿರ್ಬೋದು ಅವರು ಅಣಬೆಗಳು ಅಂತ ಹೇಳಿ. ಈಗ ಏನು ನಾವು ಈಗ ಸಣ್ಣ ಮಟ್ಟಿನಲ್ಲಿ ಏನು ಕಾರ್ಯಕರ್ತರು ಅವರ ವಿರುದ್ಧ ಏನೋ ಮಾತಾಡ್ಲಿಕ್ಕೆ ಅವರಿಗೆ ಅವರು ಅಣಬೆಗಳು ಅಂತ ಹೇಳಿರ್ಬೋದು. ಪ್ರಮೋದ್ ಜಿ ಅವರಿಗೆ ಹೇಳಿದ್ದಾರೆ ಅಂತ ಹೇಳುವಂತ ನನ್ನ ಅಂದ್ರೆ ಈ ಲಕ್ಷಾಂತರ ಅಣಬೆಗಳನ್ನ ಮುತಾಲಿಕ್ ಅವರು ಸೃಷ್ಟಿ ಮಾಡಿದ್ದಾರೆ. ಆ ಅಣಬೆಗಳನ್ನ ಬಿಜೆಪಿಯವರು ಮಶ್ರೂಮ್ ಫ್ರೈ ಮಾಡಿ ತಿಂದಿದ್ದಾರೆ ಅಂತ ನೀವು ಹೇಳಿ. ಮಶ್ರೂಮ್ ಫ್ರೈ ಮಾಡಿರ್ಬೋದು, ಮಶ್ರೂಮ್ ಮಸಾಲ ಮಾಡಿರ್ಬೋದು, ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡಿರ್ಬೋದು, ಏನಾದರೂ ಮಾಡಿರ್ಬೋದು ಸರ್, ಮಾಡಿರ್ಬೋದು. ಮಾಡದೆ ಮತ್ತೆ ನಿಜ ಅಲ್ವಾ ಸರ್? ಆನಂದ್ ಶೆಟ್ರೆ, ನಿಮ್ಮ ಜೊತೆ ಸಂವಾದವನ್ನು ಮುಂದುವರಿಸುತ್ತೇನೆ. ಈಗ ಒಂದು ಸಣ್ಣ ಬ್ರೇಕ್. ವಿರಾಮದ ಬಳಿಕ ತಿರುಗುಬಾಣ ಮತ್ತೆ ಮುಂದುವರಿಯಲಿದೆ. Bharat Scouts and Guides Jamboree. प्रथम अंतर्राष्ट्रीय सांस्कृतिक जांबूरी. Resin Arts Furnitures, epoxy woodworks, kitchen countertop, dining table, coffee table, wall arts ಇಂತಹ ಸೌಲಭ್ಯಗಳಿಗಾಗಿ ತಕ್ಷಣವೇ ಭೇಟಿ ನೀಡಿ. ಹಿಂದೆ ಭೇಟಿ ನೀಡಿ. SO Enterprises, Resin Art. ವಿರಾಮದ ಬಳಿಕ ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ಆನಂದ್ ಶೆಟ್ರೆ, ಈಗ ನೀವು ಚುನಾವಣೆಯ ವಿಷಯದಲ್ಲಿ ಬಂದಾಗ ಶ್ರೀರಾಮ ಸೇನೆಯವರು ಎಲ್ಲ ಕಡೆ ಸ್ಪರ್ಧೆ ಮಾಡ್ತಾರೆ, ಹಾಗೆ ಹೀಗೆ ಸುದ್ದಿಯಲ್ಲಿ ಬರ್ತಾ ಇದೆ. ಆದರೆ ನಿಮ್ಮ ಶ್ರೀರಾಮ ಸೇನೆಯ ಸಂಘಟನೆ ಒಳಗಡೆ ಸರಿ ಇಲ್ಲಲ್ಲ. ಯಾಕೆ ಹೇಳಿದ್ರೆ ರಾಮ್ ಸೇನೆ ಅಂತ ಯಾವುದೋ ಒಂದು ಬರ್ತದೆ. ಅದಾದ್ಮೇಲೆ ನಿಮ್ಮ ಗುರುಗಳು ಪ್ರವೀಣ್ ವಾಲ್ಕೆ ಅಂತ ನೀವು ಹೇಳ್ಕೊಳ್ತೀರಿ. ಆದರೆ ನೀವು ಕೂಡ ಅವರ ಜೊತೆ ಶೀತಲ ಸಮರದಲ್ಲಿ 3 ವರ್ಷಗಳ ಕಾಲ ಏನು ಅವರು ಮುತಾಲಿಕ್ ಅವರು ಕಾಯುವುದು, ಈಗ ಪ್ರವೀಣ್ ವಾಲ್ಕೆ ಅವರ ಅಧ್ಯಕ್ಷರು, ಆನಂದ್ ಶೆಟ್ಟಿ ಅವರು ಇಲ್ಲಿದ್ದು ಅಧ್ಯಕ್ಷರು ಅಂತ ಗೊತ್ತಾಗುವುದಿಲ್ಲ. ಆ ಥರ ಒಂದು ಯಾಕೆ ಅಧಿಕಾರದ ಅಥವಾ ಹುದ್ದೆಯ ಕಿತ್ತಾಟಗಳು ಯಾಕೆ ಶ್ರೀರಾಮ ಸೇನೆಯಲ್ಲಿ? ನೋಡಿ ಸರ್, ಸಂಘಟನೆ ಅಂತ ಹೇಳಿದರೆ ದೊಡ್ಡ ಸಾಗರ. ಅದು ಯಾವತ್ತೂ ಕೂಡ ನಾವು ಸಂಘಟನೆಯನ್ನು ತಾಯಿ ಅಂತ ಅಂದ್ಕೊಂಡವರು. ಸಂಘಟನೆ ಮೇಲೆ ಅಪಾರ ವಿಶ್ವಾಸ, ಅದು ಎಲ್ಲವೂ ಕೂಡ ಇದ್ದೇ ಇದೆ, ಎಲ್ಲರೂ ಕೂಡ ಇರುತ್ತೆ ಅದು. ಸೊ ನಾನು ಹೇಳುವಂಥದ್ದು, ಸಂಘಟನೆಯಲ್ಲಿ ನಾಯಕತ್ವ ಅಂತ ಹೇಳೋ ವಿಚಾರ ಬಂದಾಗ ಸಣ್ಣ ಪುಟ್ಟಗಳ ವೈಮನಸ್ಸುಗಳು, ಕೆಲವು ವಿಚಾರಗಳಲ್ಲಿ, ಕೆಲವು ಸಮರ್ಥನೆ ಮಾಡುವ ವಿಷಯದಲ್ಲಿ, ಕೆಲವು ಕಾರ್ಯಗಳಲ್ಲಿ, ಕಾರ್ಯಕರ್ತರ ದಿಶೆಯಿಂದ ಹಣದ ವಿಚಾರದಲ್ಲಿ, ಪ್ರಮುಖವಾಗಿ ಹಣದ ವಿಚಾರದಲ್ಲಿ ಬೇರೆ ಬೇರೆ ನಮ್ಮ ಸ್ವಂತ ವೈಮನಸ್ಸುಗಳು ಅದು ಕೊನೆಗೆ ಬಂದು ಸಂಘಟನೆಯನ್ನು ಸುತ್ತಕೊಳ್ಳುತ್ತೆ. ಸರ್, ನಾ ಹೇಳೋದು ಕೇಳಿ, ಸಂಘಟನೆಯನ್ನು ಸುತ್ತಕೊಳ್ಳುತ್ತೆ. ನಾನೇನು ಹೇಳುವಂಥದ್ದು ಅಂತ ಹೇಳಿದ್ರೆ, ಯಾವತ್ತೂ ನಾನು ಕಾರ್ಯಕರ್ತರಿಗೆ ಹೇಳುವಂಥದ್ದು, ಯಾವುದೇ ಸಂಘಟನೆ ಆಗಲಿ ಮೊದಲು ನಾವು ಸಂಘಟನೆ ಒಳಗಡೆ ಹೋಗಬೇಕು. ಇಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಂಘಟನೆ ಹೊರಗೆ ನಿಂತ್ಕೊಂಡು ಮಾತಾಡ್ತಾರೆ. ನಾವು ಸಂಘಟನೆಯ ಒಳ ಹೋಗಬೇಕು. ಒಳ ಹೋಗುವುದು ಅಂತ ಹೇಳಿದ್ರೆ ಕೇವಲ ನಾನು ನಾಯಕನಾಗಿ ಅಂತ ಹೇಳಂತದಲ್ಲ, ಮನಸ್ಸಾಕ್ಷಿಯಾಗಿ ನಾನು ಸಂಘಟನೆಯ ಒಳ ಹೋಗಬೇಕು. ಮನಸ್ಸಾಕ್ಷಿಯಾಗಿ ನಾನು ಸಂಘಟನೆ ಒಳ ಹೋಗಿದ್ರೆ
ಖಂಡಿತವಾಗಿ ನಂಗೆ ಸಂಘಟನೆ ಅಂತ ಅರ್ಥ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ಕೆಲವು ನಾಯಕರಿಗೆ ಕೆಲವು ಸ್ವಾರ್ಥಗಳು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸ್ವಾರ್ಥ ಅದು ಬರುವಂಥದ್ದೇ. ನಾವು ಕೂಡ ನಮ್ಮ ಮೈಯಲ್ಲಿ ಹರಿಯುವಂಥ ರಕ್ತಾನೆ, ನಮಗೂ ಕೂಡ ನಾವು ಖಾರ ತಿಂತೀವಿ, ಉಪ್ಪು ತಿಂತೀವಿ, ಏನು ಅದು ತಿಂತೀವಿ, ನಾವು ತಿನ್ನಲ್ಲ ಅಂತ ಹೇಳುವಂಥದ್ದು, ನಮಗೂ ಕೂಡ ಆ ರಕ್ತ ಹರಿತದೆ. ಆ ಸ್ವಾರ್ಥ ಅಂತ ಹೇಳುವಂಥದ್ದು ಇರ್ತದೆ. ಆದರೆ ಆ ಸ್ವಾರ್ಥ ಅಂತ ಹೇಳುವಂಥ ಸ್ವಲ್ಪ ಪರ್ಸೆಂಟೇಜ್ ಇದೆ ನೋಡಿ, ಅದು ಜಾಸ್ತಿ ಆದಾಗ ಸಂಘಟನೆ ಮೇಲೆ ಬಿರುಕುಗಳು, ನಾಯಕತ್ವ ಅದೆಲ್ಲ ಬರುವಂಥದ್ದು. ಸ್ವಲ್ಪ ಏನಂತ ಹೇಳ್ತಾರೆ, ಸ್ವಲ್ಪ ಅದು ಅದಕ್ಕಿಂತ ಮಿಗಿಲಾಗಿ ಸ್ವಲ್ಪ ಈಗೋ ಸಮಸ್ಯೆ ಅಂತ ಬರ್ತದೆ. ನಾನು ಹೇಳೋದು ಇಲ್ಲಿ ಕೇಳಿ, ಹೆಚ್ಚಿನದವು ಆ ರೀತಿ ಅಂತ ಆಗಿದೆ. ಕೆಲವು ಕೇವಲ ನೀವು ವಾಲ್ಕೆ ಪ್ರಸಾದ್ ಅಂತ ಹೇಳುವಂತಲ್ಲ, ನಾನು ಇಡೀ ಕರ್ನಾಟಕದಲ್ಲಿ ಹೇಳಿದ್ದು. ನಾನು ಹತ್ತಿರವಾಗಿ ನಾನು ನೋಡಿದಂಥದ್ದು ವಾಲ್ಕೆಯವರಿಗೆ ಆಗಲಿ ನನಗಾಗಲಿ ಏನೇ ದೊಡ್ಡ ಮಟ್ಟದ ಯಾವುದೇ ವೈಮನಸ್ಸು ಇಲ್ಲ. ಅವರ ಸ್ವಂತ ಇಚ್ಛೆಯಿಂದ ಅವರು ಸಂಘಟನೆಯಿಂದ ಹೊರಗುಳಿಬೇಕು ಅಂತ ಹೇಳುವ ಇಚ್ಛೆಯಿಂದ ಅವರು ಹೊರಗುಳಿದ್ದಾರೆ ವಿನಃ, ಅವರಾಗೇ ಇಳಿದಾರೆ ವಿನಃ ಇವತ್ತು ಕೂಡ ಸಂಘಟನೆ ಅವರಿಗೆ ಯಾವತ್ತೂ ಕೂಡ ಅವರಿಗೆ ಬಾಗಿಲು ಯಾವತ್ತೂ ಕೂಡ ಹಾಕಲಿಲ್ಲ. ಅಂದ್ರೆ ಅವರಿಗೆ ಆ ಸಂಘಟನೆಯ ಶಕ್ತಿ ಇದೆಯಲ್ವಾ, ಆ ಹಿಂದಿನ ಮಾಡಿದಂತಹ ಸಂಘಟನೆಯ ಶಕ್ತಿ ಇವತ್ತು ಕೂಡ ಅವರ ಯಾವುದೇ ಒಂದು ಹಾವಭಾವದಲ್ಲಿ ನಮಗೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ಕಾರ್ಯಕರ್ತರು ಯಾರು ಕೂಡ ಅವರನ್ನ ಮರೆತಿಲ್ಲ. ಪ್ರಸಾದ್ ಅವರು ಕೂಡ ಬಹಳ ಆತ್ಮೀಯರವರು, ಪ್ರಸನ್ನಾತ್ಮ ಕೂಡ ಆತ್ಮೀಯತೆ ಇವತ್ತು ಕೂಡ ಬಹಳ ಚೆನ್ನಾಗಿದೆ. ಅವರು ಕೂಡ ಒಂದು ಸಂಘಟನೆ ಮಾಡ್ತಾ ಇದ್ದಾರೆ. ಅವರಿಗೂ ಒಂದು ಸಂಘಟನೆ ಮಾಡಬೇಕು ಅಂತ ಇಚ್ಛೆ ಆಯಿತು. ಮುತಾಲಿಕರು ಯಾವತ್ತೂ ಹೇಳ್ತಾ ಇರ್ತಾರೆ, ಎಲ್ಲೋ ನಮ್ಮ ಕಾರ್ಯಕರ್ತರು ಒಂದೊಂದು ಸಂಘಟನೆ ಮಾಡಿದ್ರು ಕೂಡ ನಂಗೆ ಖುಷಿನೇ ಅಂತ ಹೇಳ್ತೀವಿ. ಸಂಘಟನೆಗಳು ಜಾಸ್ತಿ ಆಗಬೇಕು, ಹಿಂದೂ ಸಂಘಟನೆಗಳು ಎಷ್ಟು ಹೆಚ್ಚಾಯಿತು ಅಷ್ಟು ಒಳ್ಳೇದು ಅಂತ ಹೇಳ್ತಾರೆ ಅವರು. ಒಂದೊಂದು ಆಂಗಲಲ್ಲಿ ಅದನ್ನು ಕೂಡ ಹೇಳ್ತಾರೆ ಅವರು. ಸರಿ ಅಲ್ಲ ಸರ್? ಈಗ ಇಷ್ಟೆಲ್ಲ ಸಂಘಟನೆ ಮಾಡ್ತೀರಿ, ಹೌದು, ಕೊನೆಗೆ ಏನಾಗ್ತಾ ಇದೆ? ನಿಮ್ಮ ರಾಜ್ಯ ಅಧ್ಯಕ್ಷ ಯಾರು? ಶ್ರೀ ಆನಂದವಾಡಿ ಅವರ ಶ್ರೀವಾಡಿ ಅವರು, ನಿಮ್ಮ ಶ್ರೀರಾಮ್ ಸೇನೆ ರಾಜ್ಯಾಧ್ಯಕ್ಷರು ಸಿದ್ಧಲಿಂಗ ಸ್ವಾಮಿ, ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಅವರು, ಆಂದೋಲ ಮಠ ಜೇವರ್ಗಿ. ಮತ್ತೆ ಅವರಿಗೆಲ್ಲ ಕೆಲವೊಂದು ಕಡೆ ಹೋಗ್ಲಿಕ್ಕೆ ನಿಷೇಧವನ್ನ ಹೇಳ್ತಾರೆ. ಈಗ ನಮ್ಮ ಮುತಾಲಿಕ್ ಕೂಡ ಉಡುಪಿಗೆ ಮಂಗಳೂರಿಗೆ ಬಂದಾಗ ಗಡಿಪಾರುಗಳನ್ನು ಮಾಡ್ತಾರೆ. ಸರ್ಕಾರ ಇರುವಂತದ್ದು ಕಾಂಗ್ರೆಸ್ ಅಲ್ಲ, ಬಿಜೆಪಿ ಸರ್ಕಾರ. ಹಾಗಾಗಿ ನಿಮ್ಗೆ ಹಿಂದುತ್ವ ಹೋರಾಟಕ್ಕೆ ಬಿಜೆಪಿ ಯಾಕೆ ತಡೆ ಮಾಡ್ತದೆ? ನಿಮ್ದು ಏನೋ ತಪ್ಪಿರ್ಬೇಕಲ್ವಾ? ಸರ್, ನಾನು ಹೇಳ್ತೀನಿ ಕೇಳಿ, ಈ ಪ್ರಶ್ನೆಯನ್ನು ನೀವು ಈ ಜಾಗದಲ್ಲಿ ಯಾರಾದ್ರೂ ಬಿಜೆಪಿ ನಾಯಕರು ಕೂತಿದ್ರೆ ಅವರಿಗೆ ಕೇಳ್ತೇವೆ, ನೀವು ಕೇಳಲೇಬೇಕು ಅದನ್ನ. ಮೊದಲಾಗಿ ನೀವು ಅದನ್ನ ಕೇಳಬೇಕಂದ್ರೆ ಇದಕ್ಕೆ ನನಗಿಂತ ಹೆಚ್ಚಾಗಿ ಉತ್ತರ ಕೊಡಬೇಕಾಗಿದ್ರು ಅವರು. ಅಂದ್ರೆ ಅವರು ಕೂಡ ನಾನು ಇಲ್ಲಿ ಎಲ್ಲಿ ಕೂತಿದ್ದನು ಆ ಸಂಘಟನೆಯಲ್ಲಿ ಎಲ್ಲ ಕೂಡ ಅವರು ಬೆಂದು ಬಂದವರೇ, ಅಂದ್ರೆ ಮಿಂದು ಬಂದವರೇ. ಸಂಘಟನೆ ಕಾರ್ಯಕರ್ತನಾಗಿ ನಿಮ್ಗೆ ಗೊತ್ತಿದೆ, ರಾಷ್ಟ್ರೀಯ ಸ್ವಯಂ ಸಂಘ ಆಗಿದೆ, ಹಿಂದೂ ಸಂಘಟನೆ, ABVP, ನಂತರ ದಿನಗಳಲ್ಲಿ ಬೇರೆ ಬೇರೆ ಸಂಘಟನೆಯ ನಾಯಕತ್ವ, ರಾಜಕೀಯ ಮತ್ತೆ ರಾಜಕೀಯ. ಸರಿ, ಈ ರಾಜಕೀಯದಲ್ಲಿ ಕೂಡ ಅವರು ಎಲ್ಲ ನೋಡಿ ಬಂದವರೇ. ಅವರಿಗೆ ಕೇಳಿದ್ರೆ ಇದಕ್ಕೆ ಬಹಳ ನನಗಿಂತಲೂ ಒಳ್ಳೆ ಫಸ್ಟ್ ಕ್ಲಾಸ್ ಉತ್ತರ ಅವ್ರು ಕೊಡ್ಬೋದು. ನಾನು ಏನಂತ ಕೊಡಬೇಕು ಉತ್ತರ? ಇದು ನಾನು ಕೊಡುವಂತ ಉತ್ತರ ಅಲ್ಲ, ಇದು ಇಡೀ ದೇಶಕ್ಕೆ ಗೊತ್ತಿದೆ. ಅದು ಗಡಿಪಾರು ಮಾಡ್ತಾರೆ. ಯಾಕೆ ಮಾಡ್ತಾರೆ ಹೇಳಿ ಸರ್? ಯಾಕೆ ಮಾಡ್ತಾರೆ ನೀವೇ ಹೇಳಿ. ಅಲ್ಲಿ ಹೋಗಿ ಏನಾದ್ರೂ ಇವರಿಗೆ ಬೈತಾರೆ ಅಂತ ಹೇಳುವಂತ ಭಯ ಅವರಿಗೆ, ಇವ್ರ ಮೇಲೆ ಏನಾದ್ರೂ ಆಪಾದನೆ ಮಾಡ್ತಾರೆ ಅಂತ ಹೇಳುವಂತ ಭಯ ಅವರಿಗೆ. ಸುಮ್ಮನೆ ಆ ಭಯವನ್ನು ನೀವು ಬಿಟ್ಬಿಡಿ. ನಾ ಹೇಳುವಂಥದ್ದು ಆ ಭಯವನ್ನು ನೀವು ಬಿಟ್ಬಿಡಿ, ಓಪನ್ ಆಗಿ ಬಿಡಿ ಸರ್ ಅವರನ್ನ. ನೀವು ಓಪನ್ ಆಗಿ ಬಿಡಿ ಅವ್ರನ್ನ. ಹಿಂದುತ್ವದ ಕೆಲಸ ಮಾಡ್ತಾ ಇದ್ದಾರೆ ಅವರು. ಬಿಜೆಪಿ ಅವರು ಇದಾರಲ್ಲ ಕೆಲಸ ಮಾಡ್ಲಿ ಸರ್. ಏನು ಯಾರಿಗಾದ್ರು ಗುತ್ತಿಗೆ ಇದೆಯಾ ಸರ್? ನಿಮಗೂ ಅದು ಪೂರಕನ ಕೆಲಸ ಮಾಡ್ತಾ ಇರುವಂತದ್ದು. ಅವರು ನೋವಾಗುತ್ತೆ, ಅವರಿಗೂ ಕೂಡ ನೋವಾಗುತ್ತೆ ಸರ್. 46 ವರ್ಷ ತನ್ನ ಮನೆ ಮಠ ಬಿಟ್ಟು ಸರ್ ಸುತ್ತಾ ಇದ್ದಾರೆ ಅವರು ಜೋಳಿಗೆ ಹಿಡ್ಕೊಂಡು. ಗೊತ್ತಾ ಸರ್ ಯಾರಿಗಾದ್ರು? ಅವರ ಏಕಾಂಗಿತನವನ್ನು ಯಾರಾದ್ರೂ ನೋಡಿದಾರ ಸರ್? ಇಡೀ ತನ್ನ ಜೀವನವನ್ನೇ ಅವರು ಇಡೀ ತನ್ನ ಸರ್ವಸ್ವವನ್ನೇ ಇಡೀ ತ್ಯಾಗ ಮಾಡಿದಂತಹ ಮಹಾನ್ ವ್ಯಕ್ತಿ ಅವರು. ಅವ್ರ ಬಗ್ಗೆ ನೀವು ಕೀಳಾಗಿ ನೋಡ್ತೀರಾ? ನೀವು ಗಡಿಪಾರು ಮಾಡ್ತೀರಾ? ನೀವು ದ್ವೇಷ ಮಾಡ್ತೀರಾ ಸರ್ ಅವರನ್ನ? ಎಲ್ಲೂ ಕೂಡ ಅವ್ರಿಗೆ ಈ ರೀತಿ ಅವ್ರಿಗೆ ಹಿಂದುತ್ವದ ವಿಷಯದಲ್ಲಿ ಎಲ್ಲೂ ಕೂಡ ಅವರು ರಾಜಿ ಮಾಡ್ಕೊಳ್ಳಲ್ಲ. ಅದು ಯಾರನ್ನೇ ಆಗ್ಲಿ ಆ ರೀತಿ ಅಂತ ಮನುಷ್ಯ ಇವರು. ಒಂದವರಿಗೆ ಅವಕಾಶ ನೀವು ಕೊಡಬಾರ್ದ ಸರ್? ನೀವು ಗಡಿಪಾರು ಮಾಡ್ತೀರಿ, ನೀವು ಅದನ್ನ ಇದು ಮಾಡ್ತೀರಿ, ಗಡಿಪಾರು ಮಾಡ್ತೀರಿ, ಬರದಂಗೆ ಮಾಡ್ತೀರಿ, ಭಾಷಣ ಮಾಡ್ದಂಗೆ ಮಾಡ್ತೀರಿ. ಒಂದು ಅವಕಾಶ ಕೊಡಬಾರ್ದ? ಅವ್ರಿಗೆ ಒಂದು ಆಸೆ ಇಲ್ವಾ ಸರ್? ರಾಜಕೀಯದ ಆಸೆ ಇರ್ತಿದ್ದವ್ರು ಯಾವತ್ತೂ ಅವರು ಏನಾಗ್ತಿದ್ರು, ಕಾಲ ಬುಡಕ್ಕೆ ಬಿ ಫಾರ್ಮ್ಗಳು ಬಂದಾಗಲೂ ಕೂಡ ಅದನ್ನ ಅವರು ಸ್ವೀಕಾರ ಮಾಡಲಿಲ್ಲ. ಅವರು ಈಗ ಮಿಕ್ಕವರನ್ನ ಮಾಡಿದ್ರು ಅವರು ಶಾಸಕರನ್ನಾಗಿ. ಇವತ್ತಿಗೂ 30ರಿಂದ 32 ಜನ ಶಾಸಕರಾಗಿದ್ದಾರೆ. ಅಲ್ಲ, ಇವರು ಅದಕ್ಕೆ ಕಾಣ್ರು ಸರ್. ಇವರು ಅದಕ್ಕೆ ಕಾಣ್ರು ಅವರು. ಅಲ್ಲ, ಅದು ಹೌದು. ದತ್ತಪೀಠದ ಹೋರಾಟದಲ್ಲಿ ಇಲ್ಲೂ ಈ ಭಾಗದಲ್ಲೂ ಕಾರ್ಕಳದಲ್ಲೂ ಇವರಿಗೆಲ್ಲ ಸಪೋರ್ಟ್ ಆಗಿದೆ. ಆದರೆ ಆ ಟೈಮಿಗೆ ಅವರಿಗೆ ಬೇಕಾದಾಗ ಮಾಡ್ಬೋದಿತ್ತು. ಈಗ ಎಲ್ಲ ಏನು ಹೇಳೋ ಆಗುವ ಕಾಲದಲ್ಲಿ ಎಲ್ಲ ಆಗಬೇಕು. ಈಗೆಲ್ಲ ಕಾಯ್ತಾ ಇದ್ರೆ ಅದು ಸರ್. ನಾನು ಹೇಳ್ತೀನಿ ಕೇಳಿ, ಕಾಲ ಬುಡಕ್ಕೆ ಬಿ ಫಾರ್ಮ್ ಬಂದಿ ಅಂತ ಹೇಳಿದ್ರೆ ನೀವು ನಿಲ್ಲಿ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ಆ ಸಮಯದಲ್ಲಿ ಅವ್ರು ಹೇಳಿದ್ದಾರೆ, ನನಗೆ ಇನ್ನೂ ವಯಸ್ಸಿದೆ, ಹಿಂದುತ್ವದ ಇನ್ನೂ ನಾನು ಕಿಚ್ಚನ್ನು ಹಬ್ಬಿಸ್ಬೇಕು, ಇಡೀ ದೇಶಾದ್ಯಂತ ಹಿಂದುತ್ವದ ಒಲವನ್ನು ಇನ್ನೂ ಕಾರ್ಯಕರ್ತರನ್ನು ನಾನು ಗಳಿಸಬೇಕಾಗಿದೆ. ಸೊ ನಾನು ಆ ಕೆಲಸ ಮಾಡ್ತೀನಿ, ನನಗೆ ನನ್ನ ದಾರಿಯನ್ನು ಬಿಟ್ಟು ಬಿಡಿ ಅಂತ ಹೇಳಿ ಹೊರಟಂಥವ್ರು ಇವರು. ಈಗ ಯಾಕೆ ಆಗ್ತಾ ಇದೆ?
ಈ ಪ್ರಾಯ ಆಸೆ ಅಂತ ಅಲ್ಲ ಸರ್, ಈಗ ಅವರಿಗೆ ವಯಸ್ಸು 67. ಹೌದಾ ಹೇಳಿ, ಈಗಲೂ ಅವರು ಯುವಕರ ಹತ್ರ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆಲ್ಲರೂ ಅವ್ರ ಪ್ರೇರಣೆ ಸರ್ ಅವರು. ಈಗ ಆಸೆ ಅಂತ ಹೇಳಿದ್ರೆ ಸರ್, ನೀವೊಂದು ಯೋಚನೆ ಮಾಡಿ, ಇನ್ನು ಅವರ ಹಂತಗಳು ಏನಾಗ್ತದೆ. ಒಂದು 46 ವರ್ಷಗಳು ದುಡಿದಂತಹ ವ್ಯಕ್ತಿಯ ಹಂತವಾಗಿ ಅವರ ವಾಸಸ್ಥಾನಗಳು ಹೇಗೆ ಆಗ್ತದೆ ಅಂತ ಹೇಳುವಂತ ನೀವು ಗಮನಿಸಿ. ನಿಜ ತಾನೆ ಸರ್? ನೀವೇ ಹೇಳಿದ್ರಿ ಈ ಸಮಯದಲ್ಲಿ ಅವರಿಗೊಂದು ಆಶ್ರಯ ಅಂತ ಒಂದು ಕೊಡಬೇಕು. ಅಲ್ಲ, ನೀವೇ ಹೇಳಿದ್ರಿ ಸುನಿಲ್ ಕುಮಾರ್ ಅವರು ಗುರುಗಳು ಅಂತ ಅವರನ್ನ ಗೌರವಿಸ್ತಾರೆ, ಮತ್ತೆ CT ರವಿ ಎಲ್ಲರೂ ಕೂಡ ಅವರನ್ನ ಗೌರವಿಸ್ತಾರೆ. ಒಂದು ಗೌರವ ಮಾನ ಇದೆ. ಮತ್ತೆ ಅವರು ಒಂದು ರೀತಿ ಸನ್ಯಾಸಿಗಳಿಗೆ ಬದುಕ್ತಾ ಇದ್ದಾರೆ. ಅವರಿಗೆ ಊಟಕ್ಕೆ ತಿಂಡಿಗೆ ಕೊರತೆ ಇಲ್ಲ, ಮತ್ತೇನ್ ಬೇಕು ಇನ್ನು? ನಾನು ಹೇಳೋದು ಕೇಳಿ, ಒಂದು ಈಗ ರಾಜ್ಯ ಸರ್ಕಾರದಿಂದ ಸುನಿಲ್ ಕುಮಾರ್ ಗೌರವಿಸುವಾಗ ಸರ್ ಪರವಾಗಿ ಪ್ರಮೋದ್ ಮುತಾಲಿಕ್ ಅಂತ ಹೇಳುವಂತಹ ಶಕ್ತಿದು ಬ್ಯಾಂಕ್ ಅಕೌಂಟ್ ಇಲ್ಲ, ಅವರ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಇಲ್ಲ. ನೀವು ಯೋಚನೆ ಮಾಡಿ. ಅಲ್ಲ, ಈಗ ನಮ್ಮ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಡಿಜಿಟಲ್ ಎಲ್ಲರೂ ಬ್ಯಾಂಕ್ ಸರ್. ನಾನು ಹೇಳೋದಕ್ಕೆ ಸರ್ ಹೇಳೋದು ಕೇಳಿ, 0 ಬ್ಯಾಲೆನ್ಸ್ ಅಕೌಂಟ್ ನೋ, ಅವ್ರ ಸ್ವಂತ ಅಂತ ಹೇಳುವಂಥದ್ದು ಏನೂ ಇಲ್ಲ. ಸುಮ್ಮನೆ ನಾನು ಹೇಳಿದ್ರೆ ಅದೇನೋ ನಾನು ಆ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಕೂತಿಲ್ಲ. ಪ್ರಮೋದ್ ಜಿ ಅವರನ್ನ ಕೊಚ್ಕೊಳ್ಳುವಷ್ಟು ಆ ಕಾರ್ಯಕ್ರಮ ಇದೆ ಅಲ್ಲ ಅಂತ ನಾನು ಭಾವಿಸ್ತೇನೆ. ಆದ್ರೆ ನಾನು ಹೇಳಲೇಬೇಕಾಗತ್ತೆ. ನೀವು ಕೇಳಿದ್ರೆ ಅವರಿಗೆ ಆಸೆ ಏನು ಅಂತ ಹೇಳುವಂಥದ್ದು. 0 ಅಕೌಂಟ್ ಅವ್ರದ್ದು, ಅವ್ರ ಹತ್ರ ಏನೂ ಇಲ್ಲ. ಅವ್ರ ಹತ್ರ ಇದೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ಒಂದು 10-15 ಜುಬ್ಬಗಳು, ಅದು ಚೇಂಜ್ ಆಗ್ತಾ ಇರಬಹುದು, ಒಂದು 350-400 ಪುಸ್ತಕಗಳು, ಡೈಲಿ ನ್ಯೂಸ್ ಪೇಪರ್ನ ಬಂಡಲ್ಗಳು, ರಾಶಿಗಳು, ಇದು ಬಿಟ್ಟಾಗ ಅವ್ರ ಹತ್ರ ಏನೂ ಇಲ್ಲ. 0. ಆಸೆ ಅಂತೆ ಆರಂಭ ಆಗ್ಬೇಕು ಎಲ್ಲಿಂದ ಸರ್ ಹೇಳಿ? ಅವರಿಗೆ ಏನು ಬೇಕಾಗುತ್ತೆ ಅದನ್ನ ಅವರು ಅಲ್ಲಿಂದ ಪಡ್ಕೊಂಡು ಮತ್ತೆ ಅವ್ರ ಈ ಆಸೆಗೆ ಬರಬೇಕಾಗುತ್ತೆ. ನಾನು ಹೇಳುವಂಥದ್ದು, ವಿಧಾನಸಭೆಯಲ್ಲಿ ನಾನು ಶಾಸಕನಾಗಿ ಹಿಂದುತ್ವದ ವಿಚಾರಗಳನ್ನು ಹೇಳಬೇಕು ಅಂತ ಹೇಳುವಂತ ಆಸೆ ಅವರಿಗೆ ಇದೆ. ತಪ್ಪದು? ವಿಧಾನಸಭೆಯಲ್ಲಿ ನಿಂತು ನಾನು ಹೇಳಬೇಕು, ಹಿಂದುತ್ವದ ವಿಚಾರಗಳನ್ನ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಬೇಕು. ನಾನು ಹೇಳುವಂಥದ್ದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಅಂತ ಒಂದು ರಾಜಕೀಯ ವ್ಯವಸ್ಥೆಯ ಒಳಗೆ ನಾನು ಇಂಥದನ್ನು ಹೇಳಬೇಕು. ಈಗ ರಾಜಕೀಯ ಹೊರತಾಗಿ ಅವರು ಮಾತಾಡ್ತಾರೆ, ಹೇಳ್ತಾರೆ ನಿಮ್ಗೆ ರಾಜಕೀಯ ಹೊರತಾಗಿ ಮಾತಾಡ್ತೀರಿ, ನಿಮ್ಮ ಹತ್ರ ಏನು ಶಕ್ತಿ ಇಲ್ಲ, ನಿಮ್ಗೆ ರಾಜಕೀಯ ನೀವು ಹೊರಗಿದ್ದೀರಿ, ನಿಮ್ಮ ಹತ್ರ ಏನು ಪವರ್ ಇಲ್ಲ, ನಿಮ್ಮ ಹತ್ರ ರಾಜಕೀಯದ ಹೊರಗಿದ್ದೀರಿ, ಇದು ನೀವು ಅನುಭವಿಸ್ತಲೇ ಇರಬೇಕು ಅಂತ ಎಲ್ಲರೂ ಅವ್ರಿಗೆ ಹೇಳ್ತಾರೆ. ಇಡೀ ಹಿಂದೂ ಸಮಾಜ ಹೇಳ್ತದೆ ಅವರಿಗೆ. ಈ ಸಮಯದಲ್ಲಿ ಅವರನ್ನ ಶಾಸಕ ಆಗ್ಬೇಕು ಅಂತ ಹೇಳೋದು ಆಸೆ. ಅದನ್ನ ಆಸೆ ಅಂತ ಹೇಳ್ತೀರಾ ಸರ್ ನೀವು? ಮತ್ತೇನು ಹೇಳ್ಬೋದು? ಆಸೆ ಅಂತ ಹೇಳೋದು ತಪ್ಪು. ಅದು ಅವರ ಕರ್ತವ್ಯವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅವರು. ನನ್ನ ಕರ್ತವ್ಯ ನಾನು ಮಾಡಬೇಕು, ವಿಧಾನಸಭೆಯಲ್ಲಿ ನಿಂತು ನಾನು ಮಾತಾಡಬೇಕು, ಹಿಂದುತ್ವದ ಪರ ನಾನು ಧ್ವನಿ ಎತ್ತಬೇಕು ಅಂತ ಹೇಳುವಂತ ವಿಚಾರವನ್ನ ಮುಂದಿಟ್ಕೊಂಡು ಅವರು ಚುನಾವಣೆಗೆ ಹೋಗ್ತಾ ಇದ್ದಾರೆ. ಅವರು ಅದೇ ನಿಮ್ಮ ಶ್ರೀರಾಮ ಸೇನೆ ಅಂತ ಹೇಳಿದ್ರೆ ಮುತಾಲಿಕ್ ಅಂದ್ರೆ ಶ್ರೀರಾಮ ಸೇನೆ, ಅದರಲ್ಲಿ 2 ಮಾತಿಲ್ಲ. ಹಾಗಾಗಿ ಅವರು ಏನು ಹೇಳ್ತಾರೆ ಅದು ಶ್ರೀರಾಮ ಸೇನೆಯ ಮುಖವಾಣಿ ಅಥವಾ ಮಾತು ಅಂತ ಆಗ್ತದೆ. ಅವ್ರು ಶ್ರೀರಾಮ ಸೇನೆಯ ಅವ್ರು ಏನು ಹೇಳಿದ್ರೆ, ಇನ್ನು ಮುಂದೆ ರಾಮ ಮಂದಿರ ಕಟ್ಟದಿದ್ರೆ ನಾವು BJP ವಿರುದ್ಧ ಮತ ಚಲಾಯಿಸ್ತೇವೆ, ರಾಮ ಮಂದಿರ ಕಟ್ಟಿದ್ರೆ ನಾವು ಅವರ ಪರವಾಗಿ ಚಲಾಯಿಸ್ತೇವೆ ಅಂತ ಅವ್ರು ಹೇಳಿದರು. ಈಗ ರಾಮ ಮಂದಿರ ಆಗ್ತಾ ಇದೆ, ಕಟ್ಟಿದ್ದಾರೆ ಸರ್. ಹೌದು. ಈಗ ಹಾಗಾದ್ರೆ ನಿಮ್ದು BJP ಪರವಾಗಿ ಮತ ಚಲಾಯಿಸಲೇಬೇಕಲ್ಲ ನೀವು? ನೋಡಿ ಸರ್, ಮತ ಚಲಾವಣೆ ಬಗ್ಗೆ ನಾವು ರಾಜಕೀಯ ಪಕ್ಷ ಅಲ್ಲ ಹೇಳಿದ್ದಾರೆ. ಶ್ರೀರಾಮ ಸೇನೆಯವರೇ ಮುತಾಲಿಕೆ ಹೇಳಿದ್ದಾರೆ ಸರ್. ನಾನು ಹೇಳಿಲ್ಲ ಅಂತ ನಾನು ಹೇಳುವುದಿಲ್ಲ. ಆದ್ರೆ ಯಾವ ಸಂದರ್ಭಕ್ಕೆ ಹೇಳಿದ್ದಾರೆ ಅಂತ ಹೇಳುವಂಥದ್ದು ನನಗೆ ಸಬೂಬು ಇಲ್ಲ. ಅಲ್ಲ ಸಬೂಬು ಅಂತಲ್ಲ. ನೋಡಿ, ಒಂದೊಂದು ಸಂದರ್ಭ ಒಂದೊಂದು ಮಾತು ಹೇಳುವಾಗ ಅವರೇನೋ ಅವರು ಕಾಂಗ್ರೆಸ್ಸಿಗೆ ನಾವು ಮತ ಕೊಡ್ತೇವೆ ಅಂತ ಹೇಳಿದಾರಾ, ಕಾಂಗ್ರೆಸ್ಸಿಗೆ ನಾವು ಮತ ನೀಡ್ತೇವೆ ಅಂತ ಹೇಳುವಂತ ವಿಚಾರ ಹೇಳಿದ್ರೆ ನಂಗೆ ಹೇಳಿ. ಇಲ್ಲ ಬಿಜೆಪಿ ಅಂತ ಹೇಳಿದ್ರೆ ತಪ್ಪೇನಿದೆ ಸರ್? ತಪ್ಪೇನಿದೆ ಸರ್? ಅಲ್ಲ, ಈಗ ಕೊಡ್ಬೋದಲ್ಲ, ಇನ್ನೊಂದು ಮಂದಿರ ಕಟ್ಟಿದ್ರಲ್ಲ, ಏನ್ ತಪ್ಪಿದೆ ಸರ್? ಬಿಜೆಪಿ ಕೊಡದೆ ಮತ್ತೆ ಯಾರಿಗೆ ಕೊಡ್ಬೇಕು? ನೀವು ಬಿಜೆಪಿಗೆ ಓಟ್ ಕೊಡುದು ಅಲ್ಲ ಸರ್. ನಾವು ಹಿಂದುತ್ವದ ಪರ ಯಾರು ಇರ್ತಾರೆ ಅವ್ರಿಗೆ ನಾವು ಓಟ್ ಕೊಡ್ತೇವೆ. ಈಗ ಕಾರ್ಕಳದಲ್ಲಿ ಇವರು ಬಿಜೆಪಿಯ ವಿರುದ್ಧವಾಗಿ ನಿಂತರು, ಆವಾಗ ಯಾವ ರೀತಿ ಮತ ಚಲಾಯಿಸ್ತಾರೆ? ನಮ್ಮ ಸಂಘಟನೆ ನಾಯಕರು ಸರ್ ಅವರು, ಅವರಿಗೆ ಅಲ್ಲಿ ಅವರಿಗೆ ಬೇರೆ ಕಡೆ ಬಿಜೆಪಿ ಅವರಿಗೆ ಪ್ರೋಟೋಕಾಲ್ ಅದೇ ತಾನೆ ಸರ್. ಬೇರೆ ಕಡೆ ಬಿಜೆಪಿ ಅವರಿಗೆ ಅವರವರ ಇಚ್ಛೆಗೆ ಬಿಟ್ಟದಂತ ಹಿಂದುತ್ವದ ಪರ ಯಾರಿದ್ದಾರೆ ಖಂಡಿತವಾಗ್ಲೂ ನೀಡುವಂತದ್ದೇ. ಹಿಂದುತ್ವವನ್ನ ಯಾರು ಎದುರಿಸ್ತಾರೆ, ಹಿಂದುತ್ವ ಪರ ಇರುವಂತದ್ದು, ನಮ್ಮ ಜೊತೆ ಯಾರು ಇರ್ತಾರೆ ಅವರನ್ನು ಬೆಂಬಲಿಸುವಂತದ್ದೇ. ಆದರೆ ಈಗ ನಿಮ್ಮದೇ ಒಂದು ಶ್ರೀರಾಮ ಸೇನೆಯವರ ಹೇಳಿದರು, ಮುತಾಲಿಕ್ ಅವರು, ಅಂದ್ರೆ ಶ್ರೀರಾಮ ಸೇನೆ ವಾಕ್ಯ ಅದು. ಧರ್ಮಸ್ಥಳದಲ್ಲಿ ಪರಮ ಪುಣ್ಯವಾದ ಕ್ಷೇತ್ರ ಧರ್ಮಸ್ಥಳ, ಅಲ್ಲಿ ಹೊಸ ವರ್ಷಾಚರಣೆ ಮಾಡ್ತಾರೆ. ಹಾಗೆ ಇನ್ನೊಂದು ಕಡೆ ಇಸ್ಕಾನ್ ಪಂಥದವರು, ವಿದೇಶಿಯರು ಕೂಡ ಭಕ್ತರಾಗಿ ವಿದೇಶದಲ್ಲೂ ಕೂಡ ಹಿಂದುತ್ವವನ್ನು ಹಬ್ಬಿಸಿರುವಂಥ ಇಸ್ಕಾನ್ ಸಂಘಟನೆ, ಅವರು ಹೊಸ ವರ್ಷಾಚರಣೆ ಮಾಡ್ತಾರೆ. ಆದರೆ ಅವರಿಗೂ ಕೂಡ ಧಮಕಿ ಹಾಕಿದ್ರಿ, ಹೊಸ ವರ್ಷಾಚರಣೆ ಮಾಡೋದು ಸರಿಯಲ್ಲ ಅಂತ. ಹೌದು. ಆದರೆ ನೀವು ಎಲ್ಲ ಕಡೆ ಹಿಂದುತ್ವದವರಲ್ಲೂ ನಿಮ್ದು ಗಲಾಟೆ,
ನೀವು ಇಸ್ಲಾಮೋಫೋಬಿಯಾ ಅಲ್ಲ ಅಂತ ಹೇಳಿದ್ರಿ, ಅಲ್ಲೂ ಗಲಾಟೆ. ಇಲ್ಲಿ ಹಿಂದುತ್ವ ಎಲ್ಲೋ ವಿದೇಶದಲ್ಲೂ ಕೂಡ ಒಂದು ಹಬ್ಬಿಸ್ಕೊಂಡಂಥ ಇಸ್ಕಾನ್ ಸಂಘಟನೆಯವರು ಒಂದು ಹೊಸ ವರ್ಷಾಚರಣೆ ಮಾಡಿದ್ಕೊಳ್ಳಿ, ಅದಕ್ಕೂ ನಿಮ್ಮ ಆಕ್ಷೇಪಗಳು ಯಾಕೆ? ಹೊಸ ವರ್ಷಾಚರಣೆ ಮಾಡಿದರೆ ತಪ್ಪಾಗ್ತದೆ. ಅವರು ವಿದೇಶದವರು ಇಲ್ಲಿಗೆ ಬಂದು ಹಿಂದುತ್ವ ಸ್ವೀಕಾರ ಮಾಡಿದ್ದಾರೆ, ಒಂದು ಹೊಸ ವರ್ಷ ಎಲ್ಲರೂ ರೂಢಿಯಲ್ಲಿ ಆಚರಿಸ್ತಾರೆ, ಅವರು ಮಾಡಿದ್ರಲ್ಲಿ ಅಷ್ಟು ಬೆದರಿಕೆ ಹಾಕುವಂತ. ಸರ್ ಅದು ಸರಿ ಅಂತ ನಾನು ನಿಮ್ಮನ್ನು ಕೇಳು ಸರ್, ಒಂದು ನಂಗೆ ಉತ್ತರ ನೀವು ಕೊಡಬೇಕು. ಅವರು ಇಸ್ಕಾನ್ ಅವರು ಸರಿ ಅಂತ ಅವರು ಮಾಡಿದ್ದಾರೆ ನೋಡಿ ಸರ್, ಅದೇ ಕ್ಯಾಲೆಂಡರ್ ಪದ್ಧತಿಯಲ್ಲಿ ನೀವು ಕೂಡ ಇರುವವರು. ಆ ದಿವಸ ನಾವು ಹೊಸ ವರ್ಷ ಆಚರಣೆಯನ್ನು ಮಾಡುವ ಪದ್ಧತಿ ಸರಿಯಾ? ಅಲ್ಲ, ಹೊಸ ವರ್ಷ ಆಚರಣೆಯನ್ನು ಯಾವ ರೀತಿಯಲ್ಲಿ ನಾವು ರೂಢಿಸ್ಕೊಂಡು ಬಂದಿದ್ದೋ ಅದೇ ರೀತಿ ಆಚರಣೆ ಮಾಡ್ಬೋದು. ಹೌದು, ಅವ್ರು ಮಾಡಿದ್ದಾರೆ, ಅದರಲ್ಲಿ ಏನು ತಪ್ಪಿದೆ? ಅಲ್ಲ ಸರ್, ನಾನು ಹೇಳುವಂಥದ್ದು ಇಸ್ಕಾನ್ ಅವರು ಸ್ಪೆಷಲ್ ಆಗಿ ಹೇಳುವಂಥದ್ದು. ಈಗ ಯಾರಿಗೆ ಹೇಳಿದ್ರೆ, ನಾವು ಯಾರಿಗೆ ಹೇಳಿದಿರಿ ಇದರ ಈ ಮಾತನ್ನ? ಧರ್ಮಸ್ಥಳ ಮಂಜುನಾಥ ಕ್ಷೇತ್ರಕ್ಕೆ ಹೇಳಿದ್ದು, ಒಂದು ಇಸ್ಕಾನ್ಗೆ ಹೇಳಿದ್ದು. ಅದು ಬಿಟ್ಟು ನಾವು ಚರ್ಚ್ಗಳಿಗೆ ಏನಾದರೂ ಹೇಳಿದೀವ? ಹೊರಗಡೆ ಸಮಾಜಕ್ಕೆ ಏನು ಹೇಳಿದೀವ? ಇಸ್ಕಾನ್ಗಾಗಲಿ ಧರ್ಮಸ್ಥಳ ಮಂಜುನಾಥಗಳಿಗೆ ಹೇಳಲಿಕ್ಕೆ ನಮಗೆ ಹಕ್ಕಿಲ್ವಾ ಸರ್? ನಾನು ಒಬ್ಬ ಭಕ್ತನಾಗಿ, ನಾನು ಒಬ್ಬ ಹಿಂದೂವಾಗಿ ನನಗೆ ಕೇಳುವಂಥ ಹಕ್ಕಿಲ್ವಾ? ನೀವು ಈ ರೀತಿ ಮಾಡಬೇಡಿ, ಮಾಡೋದು ಬೇಡ, ಇದು ನಮ್ಮ ಆಚರಣೆ ಪದ್ಧತಿ ಅಲ್ಲ, ಇನ್ನೊಬ್ಬರಿಗೆ ಯಾವ ನೀವು ಸಂದೇಶವನ್ನು ಕೊಡ್ತೀರಾ ಅಂತ ಹೇಳುವಂಥ ನಮ್ಗೆ ಹೇಳುವ ಹಕ್ಕು ಇಲ್ವಾ ಸರ್? ಇಲ್ವಾ ಸರ್ ನಮಗೆ ಹೇಳುವ ಹಕ್ಕು? ಅಲ್ಲ, ಜೀವಮಾನ ಇಡೀ ನಿಮ್ಮ ಬರ್ತ್ ಡೇಟಿಂದ ಹಿಡಿದು ನಿಮ್ಮ ಕ್ಯಾಲೆಂಡರ್ ಡೇಟಿಂದ ಹಿಡಿದು ನಿಮ್ಮ ದಿನ ಇವೆಂಟಿಂದ ಹಿಡಿದು ಎಲ್ಲವೂ ಕೂಡ ಆ ಕ್ಯಾಲೆಂಡರ್ ಇಯರ್ ಪ್ರಕಾರವೇ ನಡೆಯುವುದು ಅಂತಾದರೆ, ಅವರು ಆ ಹೊಸ ವರ್ಷ ಬಂತು ಅಂತ ಒಂದು ಸಂತೋಷದಿಂದ ಧರ್ಮಸ್ಥಳಕ್ಕೆ ಬಂದು ಹರಕೆ ಸಲ್ಲಿಸೋದು, ಇಸ್ಕಾನ್ನಲ್ಲಿ ದೇವರಿಗೆ ಬಂದು ಪ್ರಾರ್ಥನೆ ಮಾಡೋದು ಏನು ತಪ್ಪಾಗ್ತದೆ? ನಾನು ಒಬ್ಬ ಹಿಂದೂವಾಗಿ ಹುಟ್ಟಿ ನನ್ನ ಹಿಂದೂ ಜನ್ಮಾಂತರದಲ್ಲಿ ಯಾವ ರೀತಿ ನಮ್ಮ ಇತಿಹಾಸ ನಡ್ಕೊಂಡು ಬಂದಿದೆ ಅಂತ ಹೇಳುವಂಥ ಅಷ್ಟು ಹೇಳುವಷ್ಟು ದೊಡ್ಡ ಜ್ಞಾನಿ ಅಲ್ಲ ನಾನು. ಅದು ನನಗೆ ಗೊತ್ತಿಲ್ಲ, ಸುಮ್ಮನೆ ನಾನು ಕುಚ್ಕೊಳ್ಬೇಕು ಅಷ್ಟೇ. ಆದರೆ ನಮಗೆ ತಿಳಿದ ನಂತರ ಹಿಂದೂಗಳಾಗಿ ನಾನು ಯುಗಾದಿಯನ್ನು ಆಚರಣೆ ಮಾಡಬೇಕು, ಹಿಂದೂಗಳಾಗಿ ವರ್ಷಾಚರಣೆಯನ್ನು ಯುಗಾದಿಯನ್ನು ಆಚರಣೆ ಮಾಡಬೇಕು ಅಥವಾ 1ನೇ ತಾರೀಕನ್ನು ಆಚರಣೆ ಮಾಡಬೇಕು ಅಂತ ಹೇಳುವಂಥದ್ದು ನನಗೆ ಗೊತ್ತಿದೆ ಸರ್. ಈಗ ಹಿಂದೂ ಧರ್ಮದ ವಿಶೇಷವೇ ಅದು. ಆನೋ ಭದ್ರಾ ಕೃತಾವಂತೋ ವಿಶ್ವತಃ, ಒಳ್ಳೇದು ಎಲ್ಲ ಕಡೆಯಿಂದ ಬರಲಿ. ಅವರು ಪೂಜೆ ಮಾಡೋದು ದೇವರಿಗೆ, ಹಿಂದೂ ದೇವರಿಗೆ. ಆ ದಿನ ಖುಷಿ ಬಂದ ದಿವಸ ಪೂಜೆ ಮಾಡ್ತಾರೆ. ಅದರಲ್ಲಿ ಅದು ಅಷ್ಟು ದೊಡ್ಡ ನೋಡಿ, ಒಂದು ಪದ್ಧತಿ ಅಂತ ಹೇಳಿದ್ರೆ ಎಲ್ಲರೂ ಜೊತೆಯಾಗಿ ಮಾಡಿದ್ರೆ ಅದೊಂದು ಪದ್ಧತಿ. ಒಬ್ಬನೇ ಮಾಡಿದ್ರೆ, ಒಂದು 10 ಜನ ಸೇರಿ ಬೇರೆ ಮಾಡಿದ್ರೆ ಅದು ಏನಾಯ್ತು ನೋಡಿ, ಅಲ್ಲಿ ಪಂಗಡ ಆಯ್ತು. ಅವ್ರು ಮಾಡೋ ಪದ್ಧತಿ ಬೇರೆ ಆಯ್ತು, ಇಲ್ಲಿ 80% ಮಾಡೋ ಪದ್ಧತಿ ಬೇರೆ ಆಯ್ತು. ಒಂದೊಂದಕ್ಕೆ ಯಾಕೆ ಒಂದೊಂದಕ್ಕೆ ನೀವು ನಾಂದಿ ಹೇಳ್ಕೊಂಡು ಬನ್ನಿ, ನಿಲ್ಸ್ತಾ ಬನ್ನಿ ಅಂತ ಹೇಳುವಂಥದ್ದು ಮನವಿ ಮಾಡೋದು. ಮನವಿ ಮಾಡಿದ್ದನ್ನೇ ನೀವು ಏನು ನಿಮಗೆ ಕಾಂಟ್ರಾಕ್ಟ್ ಕೊಟ್ಟಿದಾರ, ನಿಮಗೆ ಆ ರೀತಿಯಾಗಿ ನೀವು ಪ್ರಶ್ನೆ ಹಾಕಿದ್ರಿ, ನೀವು ಸರಿಯಲ್ಲ ಅದು ಸರ್. ನಾವು ಮನವಿ ಮಾಡುವಂಥದ್ದು, ನಾವು ಯಾರಿಗೂ ಧಮಕಿ ಹಾಕಿಲ್ಲ. ಈಗ ನೋಡಿ, ನೀವು ಶ್ರೀರಾಮ ಸೇನೆಯವರು ಹೋಗಿ ಮೀಸೆ ತಿರುಗಿಕೊಂಡು ಮನವಿ ಮಾಡಿದ್ರೆ ಒಂದು ಅರ್ಥ ಬರ್ತದೆ ಅದಕ್ಕೆ. ಇರಲಿ, ಈಗ ನಮ್ಮ BJP ಸರ್ಕಾರದವರು ದತ್ತಪೀಠ ಅಲ್ಲಿ ಏನು ವ್ಯವಸ್ಥಾಪನಾ ಸಮಿತಿ ಮಾಡಿದರು, ಮುತಾಲಿಕ್ರವ್ರು ಏನು ಹೇಳಿದ ನಂತರ ಅದಾದಮೇಲೆ ಈ ಹಿಂದೂ ಅರ್ಚಕರ ನೇಮಕ ಆಗಿದೆ. ಹೀಗಾಗಿ BJP ಸರ್ಕಾರ ಸಂಪೂರ್ಣವಾಗಿ ದತ್ತಪೀಠ ಇರ್ಬೋದು ಹಿಂದುತ್ವದ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತ ನಿಮಗೆ ಅನಿಸೋದಿಲ್ವಾ? ಇಷ್ಟರವರೆಗೆ ಅನಿಸಿತ್ತು, ನಿಜನೇ, ಅದರಲ್ಲಿ ಏನು ತಪ್ಪಿಲ್ಲ. ಅಂದರೆ ಹಿಂದೂ ಪರ ಕೆಲಸ ಮಾಡದೇ ಇದ್ರೆ ಅವರಿಗೂ ಕೂಡ ಉಳಿಗಾಲ ಇಲ್ಲ. ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಹಿಂದೂ ಪರ ಅವರು ಕೂಡ ಕೆಲಸ ಮಾಡಲೇಬೇಕಾಗತ್ತೆ. ತುಂಬಾ ಬದಲಾವಣೆಗಳು ಆಗ್ತಾ ಬಂದಿದೆ, ಇಲ್ಲ ಅಂತ ಏನಿಲ್ಲ. ಇದು ಖಂಡಿತವಾಗಿ ನಾವು ಒಪ್ಪಲೇಬೇಕಾಗುತ್ತೆ. ಅಂದ್ರೆ ಸಂಪೂರ್ಣವಾಗಿ ಏನೋ ಒಂದು ದ್ವೇಷ ಇದೆ ಅಂತ ಹೇಳುವಂತಹ ಮನೋಭಾವನೆ ನಮ್ಮ ಹತ್ರ ಖಂಡಿತ ಇಲ್ಲ. ಹೌದಪ್ಪ, ನಿಜವಾಗ್ಲೂ ಒಪ್ಪುವುದನ್ನು ಒಪ್ಪಲೇಬೇಕು. ಯಾರ ಮೇಲೂ ವೈಯಕ್ತಿಕವಾಗಿ ಇಂತಹ ಒಂದು ಆಪಾದನೆಗಳು ಮಾಡಲಿ ನಾವು ಸಾಧ್ಯನೇ ಇಲ್ಲ. ನಾವು ಸರಿಯಲ್ಲ ಸರ್? ದತ್ತಪೀಠ ವಿಚಾರದಲ್ಲಿ ಸ್ವಲ್ಪ ಅವ್ರು ಬಹಳ ಲೇಟ್ ಮಾಡಿದ್ರು ಅಂತ ಅನ್ಸುತ್ತೆ, ತುಂಬಾ ತಡ ಮಾಡಿದ್ರು ಅವರು. ಅಂದ್ರೆ ಯಾವಾಗ ನಮಗೆ ಆರ್ಡರ್ ಬಂದಿದೆ, ನಿಮಗೇನು ನಮಗೆ ನಿಜವಾಗ್ಲೂ ನಮಗೆ ನ್ಯಾಯಾಲಯದ ಆದೇಶ ಇತ್ತು, ನೀವೇ ಸಮಿತಿಯನ್ನು ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು, ನಿಮ್ಮ ವಿವೇಚನೆ ಬಿಟ್ಟು ಸರ್ಕಾರದ ವಿವೇಚನೆ ಬಿಟ್ಟು ಅಂತ ಹೇಳುವಂಥದ್ದು ಸಮಿತಿಯಲ್ಲಿ ಏನು ಆದೇಶ ಇತ್ತು. ಇದನ್ನು ಇಷ್ಟೊಂದು ಲೇಟ್ ಯಾಕೆ ಮಾಡಿದ್ರು, ಇಷ್ಟೊಂದು ತಡೆ ಯಾಕೆ ಮಾಡಿದ್ರು? ಮತ್ತೆ ಹರಿಬೇಳೆ ವ್ಯವಸ್ಥಾಪಕ ಸಮಿತಿ ಮಾಡಿದ್ರು, ಹಿಂದೂ ಅರ್ಚಕರನ್ನು ನೇಮಕ ಮಾಡಿದ್ರು. ನೆನಪಿಟ್ಕೊಳ್ಳಿ, 2 ದಿವಸ ಅವರಿಗೂ ಪೂಜೆ ಮಾಡ್ಲಿಕ್ಕೆ ಅಲ್ಲಿ ಇದೆ. ಅಂದ್ರೆ ಇದು ಭಕ್ತಿಪೂರ್ವಕವಾಗಿ ಮಾಡಿದಂಥದ್ದ ಅಥವಾ ಏನಾದರೂ ಯೋಚನೆ ಇಟ್ಕೊಂಡು ನಮಗೆ ಮತ ಬೀಳ್ಬೋದು ಅಂತ ಹೇಳಿ ಯೋಚನೆ ಮಾಡಬೇಕಾದಂತ, ದತ್ತಾತ್ರೇಯರ ಸಂಪೂರ್ಣ ಆಶೀರ್ವಾದದ ಮೇಲೆ ಮಾಡಿದಂಥದ್ದು ಇದು ನಮಗೆ ಎಲ್ಲೂ ಕೂಡ ಅನುಮಾನ ಆಗ್ತಾ ಇದೆ. ಅಂದ್ರೆ ನಾನು ಹೇಳೋದು ಶ್ರೀ ದತ್ತನ ಭಕ್ತನಾಗಿ, ಸ್ವತಃ ನಾನು ಕೂಡ ದತ್ತನ ಭಕ್ತ, ನಾನು ಅವರ ಭಕ್ತರಾಗಿ ಅವ್ರು ನಿಜವಾಗ್ಲೂ ಆ ರೀತಿಯ ಒಂದು ಮಾಡಬಾರ್ದಿತ್ತು. ಏನಿದೆ, ಏನಾಗೋದಿದೆ, ಸತ್ಯ ಏನಿದೆ ಎಲ್ರಿಗೂ ಗೊತ್ತಿದೆ. ಅಲ್ಲಿ ಶ್ರೀ ದತ್ತಾತ್ರೇಯ ಅಂತಲೇ ಆರಂಭದಲ್ಲಿ ಹೆಸರಿರೋದಲ್ಲಿ ಶ್ರೀ ದತ್ತಾತ್ರೇಯ ಬಾಬಾ ಬುಡಾನ್ಗಿರಿ ಅಂತ ಹೇಳುವಂತ ಹೆಸರಿರೋದು. ಶ್ರೀ ದತ್ತಾತ್ರೇಯರೇ ಅವರು
ಸ್ವತಃ ದತ್ತಾತ್ರೇಯರೇ. ಮುಂದಿನದು ಏನೋ ಅವ್ರು ಬರ್ಕೊಂಡಿದ್ದಾರೆ, ಏನೋ ಇತಿಹಾಸ ಆಗಿದ್ದು ಬಿಡಿ. ದತ್ತಾತ್ರೇಯ ಅಷ್ಟೊಂದು ರುಜುವಾತಿರುವಾಗ ಯಾಕೆ ವಾರದ 7 ದಿವಸ ಹಿಂದೂ ವರ್ಷ ಬಿಡಬಾರ್ದು, ಹಿಂದೂಗಳಿಗೆ ಅದನ್ನು ಬಿಟ್ಟು ಕೊಡಬಾರ್ದು ಅಂತ ಹೇಳುವಂಥದ್ದು ನಂದು ಒಂದು ಅವರಿಗೆ ಪ್ರಾರ್ಥನೆ. ನಂದು ಸರಿ. ಈಗ ಅದರಿಂದಾಗಿ ನೀವು ಕೇಳಿದ ಪ್ರಶ್ನೆ ಅಂತ ಹೇಳಿ ಸರ್. ಅದೇ ತೊಂದರೆ ಇಲ್ಲ, ಎಸ್ ನೀವು ಆನ್ಸರ್ ಬಂತು ಸಾಧಾರಣ. ವೆರಿ ಗುಡ್ ಸರ್, ಥ್ಯಾಂಕ್ ಯು. ಈಗ ಹಿಜಾಬ್ ಹೋರಾಟ, ಪ್ರವೀಣ್ ನೆಟ್ಟಾರ್ ಕೊಲೆ, BJP ಸರ್ಕಾರ ನಿರ್ವಹಿಸಿದ್ದು ಸರಿಯಾಗಿದೆ ಆಡಳಿತ? ಈ ಹಿಜಾಬ್ ಹೋರಾಟದ ಬಗ್ಗೆ ಸರ್ಕಾರದ ನಿಲುವುಗಳು ಖಂಡಿತವಾಗ್ಲೂ ಮೆಚ್ಚುವಂಥದ್ದೇ, ಅದರಲ್ಲೇನು ಅನುಮಾನ ಇಲ್ಲ ಸರ್. ಒಳ್ಳೆಯ ಕ್ರಮ ತಗೊಂಡಿದ್ದಾರೆ ಖಂಡಿತವಾಗ್ಲೂ. ಎಲ್ಲ ವಿಧದಲ್ಲೂ ಕೂಡ ಒಳ್ಳೊಳ್ಳೆಯ ಕ್ರಮಗಳನ್ನು ತಗೊಂಡು, ಹಿಜಾಬ್ ವಿಷಯ ಆಗಲಿ. BJP ಯುವ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರ್ ಪ್ರಕರಣ, ನಾನು ಕೂಡ ಅವರ ಮನೆಗೆ ಹೋಗಿದ್ದೆ ಪ್ರಮೋಜಿಯವ್ರ ಜೊತೆ. ಆರಂಭದಲ್ಲಿ ಮುತಾಲಿಕ್ರವರಿಗೆ ಹೆಜಮಾಡಿಯಲ್ಲಿ ತಡೆದ್ರು, ಇವರು ತಡೆಯುವಂಥ ವ್ಯವಸ್ಥೆ ಆಯಿತು. ಸೊ ನಂತರದಲ್ಲಿ ಇಲ್ಲಿ ಪ್ರವೀಣ್ ನನ್ನ ಹತ್ರ ಒಂದು ತಿಂಗಳ ನಂತರ ಕೋರ್ಟ್ನಲ್ಲಿ ಮುಖಾಂತರ ನಾವು ಅದನ್ನು ಸ್ಮ್ಯಾಶ್ ಮಾಡಿ ನಾವಿಲ್ಲಿಗೆ ಬಂದಿದ್ವಿ. ಡಿ ಸಿ ಅವರಿಗೆ ಆದೇಶವನ್ನು ನಾನು ತಲುಪಿಸಿ ಮತ್ತು ಜೊತೆ ಹೋಗಿದ್ವಿ ನಾವು. ಸೊ ಪ್ರವೀಣ್ ನೆಟ್ಟಾರ್ ವಿಷಯದಲ್ಲೂ ಕೂಡ ಒಳ್ಳೆಯ ಒಂದು ವಾತಾವರಣವನ್ನು ಭಾರತೀಯ ಜನತಾ ಪಕ್ಷವು ಸೃಷ್ಟಿ ಮಾಡಿದೆ ಖಂಡಿತವಾಗಿ. ಅಂದರೆ ಎಲ್ಲ ರೂಪದಲ್ಲಿ ಅವರಿಗೆ ನೆರವಾಗುವಂಥದ್ದು, ಹೆಚ್ಚಾಗಿ ಬಿಲ್ಲವ ಸಂಘಕ್ಕೂ ಕೂಡ ಅವರ ಪರ ನಿಂತು ಅಂತ ಹೇಳುವಂಥ ನಿಷೇಧಕ್ಕೆ ಮೂರನೇ ವಿಷಯ ಅದಂತೂ ನಿಜವಾಗ್ಲೂ ಸ್ವಾಗತಾರ್ಹ. ನಾವು ಕೂಡ ಅದರ ಬಗ್ಗೆ ಬಹಳ ವಿಜಯೋತ್ಸವವನ್ನು ಮಾಡಿದ್ವಿ. ವಿಜಯೋತ್ಸವವನ್ನು ಅಲ್ಲಲ್ಲಿ ವಿಜಯೋತ್ಸವ. ಈಗ ಕುಕ್ಕರ್ ಬಾಂಬ್ ಸ್ಫೋಟದ ನಿರ್ವಹಣೆ ಮಾಡ್ತಾ ಇರುವಂಥದ್ದು ಈಗ ಇಲ್ಲಿ ನಮ್ಮ ಮಂಗಳೂರಿನಲ್ಲಿ ಆಪರೇಷನ್ ಟೆರರ್ ಅಂತ 2008 ಆ ಟೈಮಲ್ಲಿ ಇಲ್ಲಿ ಮಂಗಳೂರಿನಲ್ಲಿ ನಿಮಗೊಂದು ಕುಕ್ಕರ್ ಬಾಂಬು ಪತ್ತೆ ಆಯಿತು ತುಂಬ ಉಳ್ಳಾಲ ಚಿಮ್ಮಗಡ್ಡೆ ಪರಿಸರದ. ಹೌದು, ಇಂಡಿಯನ್ ಮುಜಾಹಿದ್ದೀನ್ ಎದುರೇ ಹಿಂದೆ ಇದೆ ಅಂತ ಎಲ್ಲ ಆರೋಪಗಳು ಬಂದು. ನಿಜ. ಅದಾದಮೇಲೆ ಈಗ ಮತ್ತೆ ಕುಕ್ಕರ್ ಬಾಂಬು ಇಲ್ಲಿ ಮಂಗಳೂರು ಸ್ಫೋಟ ಆಯಿತು. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಮಂಗಳೂರು ಸೇಫಾ? ನೋಡಿ, ನಾನು ಹೇಳುವಂಥದ್ದು, ಈ ದೇಶದ್ರೋಹದ ಕೆಲಸ ಮಾಡಿದಾಗಲೂ ಕೂಡ ನಾವೇನಾದ್ರೂ ಅದನ್ನು ವಿರೋಧ ಮಾಡಿದ್ರೆ ಜನರು ಅನ್ಕೊಂತಾರೆ ಏನು ಗೊತ್ತಾ, ಇವನು ಕೋಮುವಾದಿ ಅಂತ ಹೇಳಿ. ಯಾವ ಜನರು ನೀವು ಹೇಳುವಂಥದ್ದು? ಒಂದು ವರ್ಗದ ಜನರು, ಅವರು ಬದಲಾಗಬೇಕಾಗಿದೆ. ಶಾರಿಕ್ ಅಂತ ಹೇಳುವಂತಹ ಅವನ ಸಣ್ಣ ವಯಸ್ಸಿನ ಹುಡುಗ, ಯೋಚನೆ ಮಾಡಿ ಅವನ ಮನಸ್ಥಿತಿ ಎಂಥದ್ದು. ಧರ್ಮ ಶಿಕ್ಷಣ ಅವರನ್ನು ಆ ರೀತಿ ಮಾಡುತ್ತಾ ಅಥವಾ ನಮಗೆ ಧರ್ಮ ಶಿಕ್ಷಣದ ಕೊರತೆಯ, ಎರಡರಲ್ಲೂ ಕೂಡ ನನಗೆ ಖಂಡಿತವಾಗ್ಲೂ ನನಗೆ ಉತ್ತರ ಇಲ್ಲ. ಆದ್ರೆ ಇಂತಹ ವಯಸ್ಸಿನಲ್ಲಿ ಇಂತಹ ಮಕ್ಕಳು ಇಂತಹ ಒಂದು ಧರ್ಮ ಪ್ರೇರಿತವಾಗಿ ನಾವು ಇಂತಹ ದೇಶದ್ರೋಹ ಕೆಲಸ ಮಾಡ್ಲಿಕ್ಕೆ ಇಳಿತಾರೆ ಅಂತ ಆದ್ರೆ ನಿಜವಾಗ್ಲೂ ನಾ ಹೇಳ್ತೀನಿ, ನಿಜವಾಗ್ಲು ಇವರ ಧರ್ಮದವರಿಗೆ, ನಿಜವಾಗ್ಲು ನಮ್ಮ ಭಾರತ ದೇಶದಲ್ಲಿ ಅವರಿಗೆ ನಿಜವಾಗ್ಲೂ ಪ್ರೀತಿ ಅಂತ ಇದ್ರೆ ಖಂಡಿತವಾಗ್ಲೂ ಅವರಿಗೆಲ್ಲ ಎದ್ದು ಹೊರಗೆ ಬರಬೇಕು. ಎದ್ದು ನೀವು ಹೊರಗೆ ಒಳಗೆ ಕೂತಿದ್ದಲ್ಲ, ನೀವು ಎದ್ದು ರೋಡ್ ಬನ್ನಿ, ನೀವು ಮೈದಾನಕ್ಕೆ ಹೇಳಿ, ನೀವು ಮೈದಾನದಲ್ಲಿ ಬಂದು ಸ್ವತಃ ಬಂದು ನೀವು ಹೇಳಿ, ಇಂತಹ ಶಾರಿಕ್ ಅಲ್ಲ ಆ ಜಾಗದಲ್ಲಿ ದೇಶದ್ರೋಹ ಕೆಲಸ ಶಾರಿಕ್ ಅಲ್ಲ ಇನ್ನೊಬ್ಬ ಇರ್ಲಿ, ಇಬ್ಬರನ್ನ ಗಲಿಗೇರಿಸಿ. ನೀವು ಬೇಡ ಅಂತ ಹೇಳುದಿಲ್ಲ. ದೇಶದ್ರೋಹದ ಕೆಲಸಗಳಿಗೆ ಯಾಕೆ ಪ್ರೇರಣೆ ಕೊಡ್ತೀರಿ ಸರ್? ನೀವು ಯಾಕೆ ಪ್ರೇರಣೆ ಕೊಡ್ತೀರಿ? ಯಾರು ನೀವು? ಅಲ್ಲ, ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ, ಅವ್ರಿಗೆ ಕೇಳ್ತಾ ಇದ್ದೀನಿ ಸರ್, ಯಾಕೆ ಪ್ರೇರಣೆ ಕೊಡಬೇಕು ಅಂತ. ನಿಜ ಅಲ್ವಾ? ದೇಶದ್ರೋಹಗಳಿಗೆ ಯಾಕೆ ನೀವು ಪ್ರೇರಣೆ ಕೊಡಬೇಕು? ನಾನು ಹೇಳ್ತಾ ಇರೋದು ಇದು ಸರಿಯಲ್ಲ. ಇದು ಯಾರು ಕೂಡ ನಿಮ್ಮನ್ನ ಇಲ್ಲಿ ನೀವು ಇರಬಾರ್ದು ಅಂತ ಯಾರು ಹೇಳಿದ್ದಾರೆ? ಯಾರು ಹೇಳಿಲ್ಲ ಸರ್. ಆದ್ರೆ ನಮ್ಮ ಜೊತೆ ಚೆನ್ನಾಗಿದೆ ಅಂತ ಹೇಳುವಂಥದ್ದು, ನಮ್ಮ ವಿರುದ್ಧವಾಗಿ ಮಾಡುವಂಥದ್ದು, ನನ್ನ ಧರ್ಮಕ್ಕೆ ಅಪಚಾರ ಮಾಡುವಂಥದ್ದು, ಲವ್ ಜಿಹಾದ್ ಪ್ರಕರಣಗಳಿಗೆ ನೀವೇನಾದರೂ ಒಟ್ಟಿಗೆ ಅದ್ರ ಜೊತೆ ಸೇರ್ಕೊಳ್ಳುವಂಥದ್ದು, ಈ ಗೋವಿನ ವಿಷಯದಲ್ಲಿ ಕೂಡ ಹಾಗೆ ಸಪೋರ್ಟ್ ಮಾಡುವಂಥದ್ದು. ನಿಮ್ಮ ಗುರು ಪ್ರವೀಣ್ ವಾಲ್ಕೆ ಹೇಳಿ ಸರ್. ಅದೇ ರೀತಿ ನಿಮ್ಮ ಸಹೋದ್ಯೋಗಿ ರೀತಿ ಇದ್ದವರು ಬಜರಂಗ ದಳದ ಶರಣ್ ಪಂಪೇಲ್ ಅವರು, ಅವರ ನಡುವೆ ಒಂದು ಆಡಿಯೋ ಶೀತಲ ಸಮರ, ಫೋನ್ ಕಾಲ್ ಸಮರಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗ ಆಯಿತು, ಗಲಾಟೆ ಎಲ್ಲ ಆಯಿತು. ನೋಡ್ಕೊಳ್ತೇನೆ ಅಂತ ಏನು ಅನ್ನಿಸ್ತದೆ ನಿಮಗೆ? ಈ ಥರ ಹಿಂದುತ್ವದ ಸಂಘಟನೆಗಳಲ್ಲೇ ಈ ಥರ ಗಲಾಟೆ ಮಾಡಿಕೊಂಡ್ರೆ ಮತ್ತೆ ಯಾರು? ನನಗನ್ಸಿದ ಹಾಗೆ ಸರ್, ಅದು ತೀರಾ ಅವರ ವೈಯಕ್ತಿಕ ವಿಷಯಗಳು ಅಂತ ನನಗೆ ಅನಿಸಿದ್ದು. ಅಂದರೆ ತೀರಾ ಅವರಿಬ್ಬರ ನಡುವಿನ ವೈಯಕ್ತಿಕ ವಿಷಯಗಳು. ನಾನು ಕೂಡ ಅದು ಗಮನ ಕೊಟ್ಟಿದ್ದೇನೆ. ನಾನು ಕೂಡ ಮಾತಾಡಿದ್ದೆ, ಯಾಕೆ ಸುಮ್ಮನೆ ಅಂತ ಹೇಳುವಂಥದ್ದನ್ನು. ಅದನ್ನು ಯಾರು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾರೆ, ಏನೋ ಮಾಡಿದ್ದಾರೆ, ಈ ರೀತಿಯಾಗಿ ಬಿಟ್ಟಿದ್ದಾರೆ ಅಂತ ತೀರಾ ವೈಯಕ್ತಿಕ. ಆದರೆ ಹಿಂದುತ್ವ ಅಂತ ವಿಚಾರ ಬಂದಾಗ ನನಗೆ ಮಟ್ಟದ ಅನಿಸಿಕೆ ಪ್ರವೀಣ್ ವಾಲ್ಕೆ ಅವರಾಗಲಿ, ಶರಣ್ ಪಂಪೇಲ್ ಆಗಲಿ, ನಾವಾಗಲಿ, ಎಲ್ಲರೂ ಆಗಲಿ, ನಾವು ಖಂಡಿತವಾಗ್ಲೂ ಜೊತೆ ಕಾಂಪ್ರಮೈಸ್ ಆಯ್ತು ಅವರಿಗೆ, ಜೊತೆ ಸೇರ್ತೀವಿ ನಾವು.
ಕಾಂಪ್ರಮೈಸ್ ಆಗ್ಲಿಕ್ಕೆ ಏನೋ ದೊಡ್ಡ ವಿಷಯನೇ ಆಗಿಲ್ಲ. ಫೋನ್ ಮುಖಾಂತರ ಒಂದು ಸಿಟ್ನಲ್ಲಿ ಇಬ್ರು ಕೂಡ ಮಾತಾಡ್ಕೊಂಡಿದ್ರೆ ವಿನಃ ಏನು ಅವರ ಮಧ್ಯೆಯಲ್ಲಿ ಮತ್ತೆ ಏನು ನಡೆದಿಲ್ಲ. ಒಟ್ಟಿಗೆ ಕಾಣಿಸ್ಕೊಂಡ್ರೆ ಖಂಡಿತವಾಗಿ ನಾನು ಏನೋ ಒಂದು ನೋಡಿದ್ದೆ, ನಾನು ನೋಡಿದ ಅನುಭವ ಇದೆ ನನಗೆ. ಸೊ ಒಟ್ಟಿಗಿದ್ದಾರೆ, ಅದಕ್ಕೆಲ್ಲ ಅದರಲ್ಲಿ ಮನಸ್ತಾಪ ಇಲ್ಲ ಅದೇನಿಲ್ಲ. ಸುಮ್ಮನೆ ಯಾರು ಸೃಷ್ಟಿ ಮಾಡ್ತಾರೆ ನೋಡಿ, ಒಂದು ಸಮಯದಲ್ಲಿ ಯಾರಿಗಾದ್ರೂ ಒಂಥರ ಏನೋ ಒಂದು ಇದಿರುತ್ತೆ, ಅದು ಸಹಜ. ಅದು ಈಗ ನಮ್ಮನ್ನು ನೋಡಿದ್ರು ಕೂಡ ಕೆಲವರಿಗೆ ಏನ ಅಂತ ಭಾವನೆಗಳು ಬರೀ ಇರ್ತದೆ. ಅದು ಏನು ಮಾಡೋಕ್ಕಾಗತ್ತೆ ಸರ್? ಏನೂ ಮಾಡೋಕ್ಕಾಗಲ್ಲ. ನಾವು ಅವರಿಗೆ ಒಳ್ಳೆಯದನ್ನೇ ಬಯಸುವರು, ಅವರು ಕೂಡ ಹಾಗೆ ಒಳ್ಳೆಯದನ್ನೇ ಬಯಸುವರು. ಹಾಗೆ ಅವರ ಮಧ್ಯೆಯಲ್ಲಿ ಏನಿಲ್ಲ, ಚೆನ್ನಾಗಿದ್ದಾರೆ ಅಂತ ಹೇಳುವಂಥದ್ದು ಯಾರ ಮಧ್ಯನೂ. ಈಗ ಈ ಭಾಗದಲ್ಲಿ ಏನು ಲವ್ ಜಿಹಾದ್ ಪ್ರಕರಣಗಳ ಬಗ್ಗೆ ಸಿಕ್ಕಾಪಟ್ಟೆ ಆರೋಪಗಳಾಗ್ತಾ ಇದೆ. ನಿನ್ನೆ ಮೊನ್ನೆ ಈ ಥರ ಈ ಬಸ್ಗಳಲ್ಲಿ ಹೊಡೆದಾಟಗಳು, ಅದಾದ್ಮೇಲೆ ಜ್ಯುವೆಲ್ಲರಿ ನುಗ್ಗಿ ಏನು ಲವ್ ಜಿಹಾದ್ ಮಾಡ್ತಾ ಇದ್ದಾರೆ ಅಂತ ಆರೋಪಗಳು. ಆದರೆ ಇದರಲ್ಲಿ ಕಾನೂನಿನಲ್ಲಿ ಸಮ್ಮತಿ ಇಲ್ಲ. ಈಗ ಹೋರಾಟ ಮಾಡ್ತಾರೆ ಯಾರು, ಅವರು ಸೀದಾ ಜೈಲಿಗೆ ಹೋಗ್ತಾರೆ. ನಿಮಗೆ ಯಾಕೆ ಏನು ಅಧಿಕ ಪ್ರಸಂಗ? ನೀವು ಜ್ಯುವೆಲ್ಲರಿಗೆ ಹೋಗಿ ಗಲಾಟೆ ಮಾಡೋದಕ್ಕೆ, ಬಸ್ನಲ್ಲಿ ಹೋಗಿ ಹೊಡೆಯೋದು ಯಾಕೆ? ಮತ್ತು ಅದು ಕೂಡ ಈಗ ಇತ್ತೀಚೆಗೆ ಒಂದು 6 ತಿಂಗಳಿಂದ ಈ ಥರದ್ದು ಜಾಸ್ತಿ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಇರಲಿಲ್ಲ ಈ ಪ್ರಕರಣಗಳು, ಈಗ ಹೆಚ್ಚೆಚ್ಚು ಬರ್ತಾ ಇದೆ. ಅಂದರೆ ಪ್ರಕರಣ ನಡೀತಾ ಇಲ್ವೋ ಅಥವಾ ಈಗ ಎಲೆಕ್ಷನ್ ಬಂತು ಅಂತ ಕಾರ್ಯಕರ್ತರು ಜಾಸ್ತಿಯಾಗಿ ಗಲಾಟೆ ಮಾಡ್ತಾ ಇದ್ದಾರೋ ಏನು, ನಮಗೆ ಇದನ್ನು ಏನು ಅರ್ಥ ಆಗ್ತಾ ಇಲ್ಲ. ನೀವೇನು ಹೇಳ್ತೀರಿ ಇದಕ್ಕೆ? ಸರ್, ಒಂದು ಲವ್ ಜಿಹಾದ್ ಪ್ರಕರಣವನ್ನು ತಡೆಯುವುದು ಅಂತ ಹೇಳಿದರೆ ಈ ರೀತಿಯಾಗಿ ಒಂದು ಕೋಮು ಸಂಘರ್ಷಕ್ಕೆ ಕಾರಣರಾಗ್ತಾರೆ ಅಂತ ಹೇಳೋ ವಿಚಾರವನ್ನು ತಡೆಯುವುದಕ್ಕಾಗಲಿ, ಅಥವಾ ಇನ್ನಿತರ ಗೋವನ್ನು ನಿಲ್ಲಿಸುವಂತಹ ಪ್ರವೃತ್ತಿಗಾಗಲಿ, ಅಂತ ಕೆಲಸ ಮಾಡುವವರಿಗೆ ಅಧಿಕ ಪ್ರಸಂಗಿಗಳು ಅಂತೂ ಯಾರು ಹೇಳುದಿಲ್ಲ. ಮತ್ತೆ ಯಾಕೆ ಜೈಲಿಗೆ? ಈಗ ನೀವು ಅಧಿಕ ಪ್ರಸಂಗ ಹೇಳ್ತೀನಿ ಕೇಳಿ, ಅಧಿಕ ಪ್ರಸಂಗಿಗಳು ಅಂತೂ ಯಾರು ಹೇಳಿಲ್ಲ. ಜೈಲಿಗೆ ಹಾಕ್ತಾರೆ ಯಾಕೆ? ಕಾನೂನು ಹಾಗೆ ಹೇಳುತ್ತದೆ. ಆ ಕಾನೂನನ್ನು ಸ್ವಲ್ಪ ನೀವು ತಪ್ಪಿದ್ದೀರಿ, ನಿಮ್ಮ ಮೇಲೆ ನಾವು ಕ್ರಮ ತಗೊಳ್ಬೇಕು, ಅದು ಜೈಲು ನಮಗೆ ಹೇಳ್ತದೆ. ಅವರು ಅಧಿಕ ಪ್ರಸಂಗಿಗಳು ಅಂತ ಯಾರು ಹೇಳಿದ್ದಾರೆ ಹೇಳಿ? ಈಗ ಹಾಗಾದ್ರೆ ಸರಿಯಾದ ಪ್ರಸಂಗ ಇದ್ರೆ ಜೈಲಿಗೆ ಯಾಕೆ ಹಾಕ್ತಾರೆ? ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ರು. ನಾನು ಹೇಳೋದು ಕೇಳಿ ಸರ್, ಒಂದು ಕೆಟ್ಟದ್ದು ಆದ್ರೂ ಕೂಡ ಅಲ್ಲಿ ಒಂದು ಕೆಟ್ಟದ್ದು ಅಂತ ಅನ್ಸಿದ್ದು ಆದ್ರೂ ಕೂಡ 1000 ಒಳ್ಳೇದಾಗುತ್ತೆ. ಒಂದು ಒಬ್ಬರಿಗೆ ತಿಳಿದ್ರೆ ಇನ್ನೊಬ್ಬರಿಗೆ ಪ್ರೇರಣೆ ಆಗುತ್ತೆ, ಆಶಾದಾಯಕ ಆಗುತ್ತೆ. ಅವರಂದ್ರೆ ಅವರೆಲ್ಲರೂ ನೋಡ್ತಾರ, ಅವರಿಗೂ ಆಗುತ್ತೆ ನಾನು ಈ ತಪ್ಪು ಮಾಡಬಾರ್ದು ಅಂತ ಹೇಳುವಂಥದ್ದು. ಇಂತಹ ಘಟನೆ ಆಗೋದು ಸಹಜ. ಅಂದ್ರೆ ಕಾರ್ಯಕರ್ತರ ಕಡೆ ತಾಳ್ಮೆ ಇರೋದಿಲ್ಲ. ಒಂದೊಂದು ಸಮಯ ಕಾರ್ಯಕರ್ತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರು ಇದು ದೊಡ್ಡವರ ಆದೇಶದ ಮೇಲೆ ಯಾರೂ ಕೂಡ ಮಾಡುವುದಲ್ಲ. ಸಂಘಟನೆಯಲ್ಲಿ ಇರುವಂತಹ ಕಾರ್ಯಕ್ರಮ ಎಲ್ಲರೂ ಕೂಡ ಗೊತ್ತಿದೆ. ನಾರ್ಮಲ್ ಆಗಿ ಇಡೀ ನಮ್ಮ ಪೊಲೀಸ್ ವ್ಯವಸ್ಥೆ ಕೂಡ ಅದು ಗೊತ್ತಿದೆ, ಯಾರ ಆದೇಶದ ಮೇಲೆ ಯಾವ್ದು ನಡೆಯುತ್ತೆ ಅಂತ ಹೇಳೋದು ಅವ್ರಿಗೆ ಗೊತ್ತಿದೆ. ಒಂದೊಂದು ಸಂದರ್ಭ ತಕ್ಕ ನಡೆಯುತ್ತೆ. ಆ ಸಂದರ್ಭದಲ್ಲಿ ಆ ಕಾರ್ಯಕರ್ತನಿಗೆ ಉಕ್ಕಿ ಹರಿಯುತ್ತೆ ರೋಷ. ಆ ಸಂದರ್ಭದಲ್ಲಿ ಅವನು ಖಂಡಿತವಾಗ್ಲೂ ಹೋಗಿರಬಹುದು, ಆ ಘಟನೆ ಆಗಿರಬಹುದು, ಕೇಸು ಆಗಿರಬಹುದು. ಇನ್ನೊಂದು ಕೆಲವು ಪ್ರಕರಣಗಳಲ್ಲಿ ಆ ಹುಡುಗಿ ಹೇಳ್ತಾರೆ, ನನ್ನ ಅಬ್ದುಲ್ಲಾ ಈ ರೀತಿಯಲ್ಲ, ಅವ್ರು ಒಳ್ಳೆಯವರು, ಲವ್ ಜಿಹಾದ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಇಂಥದ್ದು ಹೇಳಿದವರು ಎಷ್ಟು ಜನ ಕುಕ್ಕರಿಗೆ ಫ್ರಿಜ್ಜಿಗೆ ಹೋಗಿದ್ದಾರೆ, ಎಷ್ಟು ಜನ ಬೆಂಕಿ ಹೋಗಿದ್ದಾರೆ, ಎಷ್ಟು ಜನ ಹೂತು ಹೋಗಿದ್ದಾರೆ ಅಂತ ಹೇಳುವಂಥ ಯೋಚನೆ ಮಾಡಲಿ ಸರ್. ಅಂದ್ರೆ ಎಲ್ಲರೂ ಆ ಥರ ಹೋಗ್ತಾರೆ ನೋಡಿ ಅಂತೆ ಯೋಚನೆ ಮಾಡಿ, ನೀವು ಹುಡುಕೊಡಿ. ನೀವೊಂದು ಹಾಗಾದ್ರೆ ಹೇಗೆ ನೀವು ಸರಿಯಾಗಿದೆ ಅಂತ ಹೇಳುವಂತ ಹುಡುಕೊಡಿ ಸರ್. ಹಾಗಾದ್ರೆ ನೀವು ನಮಗೂ ಕೂಡ ಆತ್ಮೀಯರಿದ್ದಾರೆ ತುಂಬಾ ಜನ, ನಾವೇನು ದ್ವೇಷಗಳಲ್ಲ ಸರ್. ನನಗೂ ಕೂಡ ಆತ್ಮೀಯರು ಇದಿಲ್ಲ ಅಂತ ಹೇಳಿದ್ದಾರೆ. ಮುಸ್ಲಿಮರಲ್ಲಿ ಇರ್ಬೋದು, ಹೇಳಿದ್ರೆ ಬೇರೆ ರೀತಿಯಲ್ಲಿ ಇರ್ಬೋದು. ಈಗ ನನ್ನ ಮನೆ ಅಡ್ಡಾದ ನಿವಾಸಿ, ನಾನು ಮನೆ ಸುತ್ತ ಕಡೆ ಇರೋರು ಮುಸ್ಲಿಮರೇ. ನಿಜ ಅಲ್ವಾ? ಹೆದರಿಕೆ ಆಗ್ತದೆ ಅಲ್ಲ, ಖುಷಿಯಿಂದ ಬರ್ತದೆ. ನಮ್ಮ ದೇಶದ್ರೋಹ, ನಮ್ಮ ಧರ್ಮಕ್ಕೆ ದ್ರೋಹ ಯಾರು ಮಾಡ್ತಾರ ಅವರನ್ನು ಯಾವತ್ತೂ ಕೂಡ ನಾವು ದ್ವೇಷ ಮಾಡ್ತೇವೆ. ಖಂಡಿತವಾಗ್ಲೂ ನಮ್ಮ ದ್ವೇಷ ಮಾಡ್ತೇವೆ. ಅವರ ಧರ್ಮಕ್ಕೆ ನಾವು ದ್ರೋಹ ಮಾಡ್ಲಿಕ್ಕೆ ಹೋಗುದಿಲ್ಲ. ಗೌರವಿಸಿ ಸರ್, ನಾ ಹೇಳುವಂಥದ್ದು ಗೌರವಿಸಿ. ಖಂಡಿತವಾಗ್ಲೂ ನಿಮಗೆ ನಾವು ಕೂಡ ಗೌರವಿಸ್ತೇವೆ. ಇದು ಖಂಡಿತವಾಗ್ಲೂ ನಮ್ಮ ಧರ್ಮ ನಮ್ಗೆ ಹಾಗೆ ಹೇಳ್ಕೊಟ್ಟಿದೆ ಸರ್. ಹಿಂದೂ ಧರ್ಮ ನಮ್ದು, ಸನಾತನ ಹಿಂದೂ ಧರ್ಮ ಅಂತ ಹೇಳ್ತಾರೆ. ನಿಜ ಅಲ್ಲ ಸರ್? ಅದು ನಮ್ಗೆ ಹೇಳ್ಕೊಟ್ಟಿದೆ. ಈಗ ನಿಮ್ಮ ಪರ್ಸನಲ್ ವಿಷಯ ಒಂದು, ಎಸ್ ಸರ್, ನೀವೆಲ್ಲ ಮೊದಲೆಲ್ಲ ಲೇಖನ ಎಲ್ಲ ಬರಿತಾ ಇದ್ರಿ ಪತ್ರಿಕೆಗಳಲ್ಲಿ ಅಂತ ಕೇಳಿದ್ದೆ. ಈಗ ಅದೆಲ್ಲ ಮುಗೀತಾ? ಈಗ ಏನಾದರೂ ಹವ್ಯಾಸ ಉಳಿಸ್ಕೊಂಡಿದ್ದೀರಾ? ಸರ್, ನನಗೆ ಲೇಖನ ಬರೆಯೋದು ಅಂತ ಹೇಳಿದ್ರೆ, ಎಷ್ಟೋ ಲೇಖನಗಳು ನಾನು ಬರೆದು ಅದನ್ನ ಲಾಸ್ಟಿಗೆ ಮುದ್ದೆ ಮಾಡಿ ಹೀಗೆ ಬಿಸಾಡಿ ಪ್ರವೃತ್ತಿ ನನಗೆ. ಕಸದ ಬುಟ್ಟಿಗೆ ಅಂದ್ರೆ ಹೇಗೆ ಗೊತ್ತಾ ಸರ್, ಅದಕ್ಕೆ ಸ್ಟಾರ್ಟಿಂಗ್ ಸಿಗುತ್ತೆ,
ಮಿಡ್ಲ್ ಸಿಗಲ್ಲ ಒಂದ್ಸರಿ, ಎಂಡಿಂಗ್ ಸಿಗಲ್ಲ, ಏನೋ ಯೋಚನೆ ತಲೆ ಹಾಳಾಗುತ್ತೆ, ಬಿಸಾಡಿದ್ದೇ ಉಂಟು ಜಾಸ್ತಿ. ಸಣ್ಣ ಪುಟ್ಟ ಲೇಖನ ಸರ್, ಅಂದ್ರೆ ಸಣ್ಣ ಪುಟ್ಟ ಶಿಶು ನಾನದು, ಲೇಖನದ ಶಿಶು ಅಂತ ಹೇಳ್ಬೋದು. ಸುಮ್ಮನೆ ಅದು ಲೇಖನದ ಕೂಡ ನಾನೇನು ಬರಗಾರ ಅಲ್ಲ, ಏನೂ ಅಲ್ಲ, ಯಾವ ಪ್ರಶಸ್ತಿಯೂ ಇಲ್ಲ, ನನಗೆ ಏನೂ ಇಲ್ಲ. ಸುಮ್ಮನೆ ನನಗೆ ಏನೋ ಒಂದು ಸೀದಾ ಹೇಳುವುದಂತಾದ್ರೆ ರವಿ ಬೆಳಗೆರೆ ಅವರು, ಹಾಯ್ ಬೆಂಗಳೂರಿನ ರವಿ ಬೆಳಗೆರೆ ಸರ್, ಅವ್ರು ನನಗೆ ಬಹಳ ಪ್ರೇರಣಾದಾಯಕ. ಅವರು ಬಹಳ ನಾನು ಇಷ್ಟಪಡ್ತೀನಿ ಅವ್ರನ್ನ. ಅವರು ಒಂಥರ ಅವರ ಲೇಖನದ ಶೈಲಿ ಭಾಳ ನಾನು ಇಷ್ಟಪಡ್ತೀನಿ. ಅದು ಬಿಟ್ಟು ಅದನ್ನೇ ನೋಡಿ ಹಾಯ್ ಬೆಂಗಳೂರು ಪೇಪರ್ ನಾನು ಭಾಳ ಓದ್ತಾ ಇದ್ದೆ. ಹಾಯ್ ಬೆಂಗಳೂರು ಪೇಪರ್ ಅಂತ ಹೇಳಿದ್ರೆ ಭಾಳ ಕಷ್ಟಪಟ್ಟು ಏನು ಕದ್ದು ಕೊಡ್ಕೊಂಡಾಗಿದ್ರು ನಾನು ತಗೊಂಡೋದುಂಟು ಹಾಯ್ ಬೆಂಗಳೂರು ಪೇಪರ್. ಅದನ್ನು ಕೂಡ ನಾನು ಓದಿ ಭಾಳ ಇಷ್ಟ. ಈಗಲೂ ಕೂಡ ಸಾಧಾರಣ ಈಗ ಸ್ವಲ್ಪ ಈ ಸಾಮಾಜಿಕ ಜಾಲತಾಣ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಸೊ ಆ ರೀತಿ ಸ್ವಲ್ಪ ಬರಹಗಳನ್ನು ಪೇಪರಿಗೆ ಪೇಪರಿಗೆ ದಿನಪತ್ರಿಕೆಗಳಿಗೆ ಬರೆಯೋಲ್ಲ, ಈ ರೀತಿ ಸ್ವಂತವಾಗಿ ಸ್ವಲ್ಪ ಬರೆಯೋದನ್ನ ಸ್ವಲ್ಪ ಸಣ್ಣ ಮಟ್ಟಿನ ನನ್ನ ಕಾರ್ಯಕರ್ತರು ಸ್ವಲ್ಪ ಒಪ್ಕೊಂಡಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಬರಹಗಾರ, ನಿಮ್ಮಂತಹ ಬರಹಗಾರ ಅಂತ ಈಗ ನಿಮ್ಮ ವಿಶ್ಲೇಷಣೆಗಳು ಎಸ್ ಸರ್, ಬಜರಂಗ ದಳ ಮತ್ತು RSS ಇದರ ಬಗ್ಗೆ ನಿಮ್ಮ ಸಣ್ಣ ಒಂದು ವಿಶ್ಲೇಷಣೆ, ಡೆಫಿನೇಷನ್ ಹೇಗೆ ಸರ್? ನನ್ನ ತಾಯಿ ಬಜರಂಗ ದಳ 100ಕ್ಕೆ 100 ನನ್ನ ತಾಯಿ ಸರ್. RSS ತಾಯಿಯ ತಾಯಿಯನ್ನು ಏನು ಹೇಳ್ಬೋದು ಸರ್ ನಾವು? ರಾಮ್ ಸೇನೆ ನನ್ನ ಉಸಿರು ಸರ್. ಯಾವುದು ಸರ್ ಹೇಳ್ತಾರೆ? ಶ್ರೀರಾಮ್ ಸೇನೆ ಅಲ್ಲ, ರಾಮ ಸೇನೆ. ನಮ್ಮ ಇದು ಸರ್, ನಮ್ಮದೇ ಹುಡುಗರು, ನಮ್ಮದೇ ಹಿಂದೂ ಇನ್ನೊಂದು ಏನು ರಾಮಸೇನೆ ಹೇಳುವಂಥದ್ದು ಸರ್, ನಮ್ಮದೇ ಒಂದು ಅದು ಅಂಗ ಇರಲಿ ಸರ್. ಹಿಂದೂ ಜಾಗರಣ ವೇದಿಕೆ. ಅಯ್ಯೋ ಸರ್, ಅದು ಕೂಡ ನನ್ನ ತಾಯಿಯ, ನನ್ನ ದೊಡ್ಡ ತಾಯಿ ಸಣ್ಣ ತಾಯಿ, ಅದು ಸರಿ, ಅದು ಎರಡು ಒಂದೇ ಸರ್. ನನ್ನ ತಾಯಿ ಸಂಸಾರ ದೊಡ್ಡದು. ಕಮ್ಯುನಿಸ್ಟ್ ಇದು ಕೂಡ ಸಣ್ಣ ತಾಯಿಯ ಹೇಗೆ ಸರ್? ಇಲ್ಲ ಹೇಗೆ ಸರ್? ಮತ್ತೆ ಅದು ನೀವು ಹಂಗೆ ಕೇಳಬೇಕಾ? ಅಲ್ಲ ಕಮ್ಯುನಿಸ್ಟ್ ಹೇಗೆ? ಅದು ಸಿದ್ಧಾಂತಗಳು. ಹೌದಾ? ನೀವು ಹೇಳುವ ಸಿದ್ಧಾಂತಗಳು, ಅದನ್ನು ನೀವು ನಂಗೆ ಕೇಳಬೇಕಾ? ಅದನ್ನು ಕೇಳುವಂತ ಪ್ರಶ್ನೆ ಸರ್ ನಿಮಗೆ? ಈಗ ಖಂಡಿತ ಇಲ್ಲ. ಈಗ ಸರ್ ಒಪ್ಪುದು? ಈಗ ಕಶ್ಯಪರಲ್ಲಿ ಅದಿತಿ ಮತ್ತೆ ದೀತಿ ಅಣ್ಣ, ಅವರ ಸಣ್ಣ ಚಿಕ್ಕ ತಾಯಿ ದೊಡ್ಡ ತಾಯಿ ಮಕ್ಕಳು, ಅವ್ರು ಯಾವಾಗಲೂ ಹೊಡೆದಾಟ ಮಾಡ್ತಾ ಇದ್ರು ಅಲ್ಲ, ಹೇಳ್ಬೋದಾಗಿ ಸರ್. ನೀವು ಹೇಳ್ತೀವಿ ಸರ್, ನಾನು ಓಪನ್ ಆಗಿ ಹೇಳ್ತೀನಿ ನಿಮಗೆ, ನಾನು ಓಪನ್ ಆಗಿ ಹೇಳ್ತೀನಿ ಸರ್. ನಾನು ಸಹಕಾರಿ ಕ್ಷೇತ್ರದಲ್ಲಿ ನಾನು ಅಧ್ಯಕ್ಷನಾಗಿದ್ದೀನಿ, ಸಹಕಾರಿ ಬ್ಯಾಂಕ್ನಲ್ಲಿ. ಆ ಬ್ಯಾಂಕ್ನ ನನ್ನ ಉಪಾಧ್ಯಕ್ಷರು ಅವರು ಕಮ್ಯುನಿಸ್ಟ್ ಲೀಡರ್. ಯಾರು ಇದ್ದಾರೆ? ಕಮ್ಯುನಿಸ್ಟ್ ಲೀಡರ್. ಹೆಸರು ನಾನು ಹೇಳುದು ಹೆಸರು ಬೇಡ, ಸರಿ ಅಲ್ಲ ಅದು. ಸರಿ, ಕಮ್ಯುನಿಸ್ಟ್ ಲೀಡರ್ ನನ್ನ ಉಪಾಧ್ಯಕ್ಷರು. ಸರಿ. ಸಹಕಾರಿ ರಂಗದಲ್ಲಿ ಸಮಾಜ ಸೇವೆಯಲ್ಲಿ ನಮಗೂ ಅವ್ರಿಗೆ ವ್ಯತ್ಯಾಸ ಇಲ್ಲ. ಎಲ್ಲಿದೆ ಸರ್? ಸಮಾಜ ಸೇವೆಯಲ್ಲಿ ವ್ಯತ್ಯಾಸ ಇಲ್ಲ. ಆ ಸಮಾಜ ಸೇವೆಯಲ್ಲಿ ನಾವು ಏನು ನೋಡಿ, ಯಾರಿಗೊಂದು ಉಪಕಾರ ಆಗಬೇಕೋ ಮಾಡೋಣ, ಯಾರಿಗೂ ಈ ರೀತಿ ಮಾಡೋಣ ಸರ್, ಜೊತೆಯಾಗಿ ಮಾಡ್ತೀವಿ. ಆಡಳಿತ ವಿಷಯದಲ್ಲಿ ಆಡಳಿತ ಅಂತ ಹೇಳಿದ್ರೆ ಅದೇ ಸಹಕಾರಿ ಆಡಳಿತ ಅಂತ ಹೇಳಿದ್ರೆ ಏನು? ಸೇವೆಯೇ ಸಹಕಾರಿ. ಹಾಗಾಗಿ ಅದರಲ್ಲಿ ನಮಗೇನು, ನಿಮಗೆ ಸಿದ್ಧಾಂತ ಮತ್ತೆ ಯಾವುದು ಸಮಸ್ಯೆ ಆಗುದು ಅಲ್ಲ ನಾನು ಹೇಳೋದು. ಆದ್ರೆ ಅವರ ಸಿದ್ಧಾಂತ, ಅವರ ಈ ಬಾಕಿ ಸಿದ್ಧಾಂತ ಏನಿದೆ ಅದು ನೀವು ಈಗ ಆ ಸಿದ್ಧಾಂತ ಈ ಸಿದ್ಧಾಂತ ನೀವು ಹೇಳಿದ್ರಲ್ಲ, ಆ ವ್ಯತ್ಯಾಸಗಳು ನಿಮ್ಗೆ ಕೂಡ ಗೊತ್ತಿರುತ್ತೆ. ಸೊ ಅದರಲ್ಲಿ ಏನು ವ್ಯತ್ಯಾಸಗಳು ಅದರಲ್ಲಿ ಇಲ್ಲ, ವೈಮನಸ್ಸೇ ಇಲ್ಲ. ಅದು ಅಖಿಲ ಭಾರತ ಹಿಂದೂ ಮಹಾಸಭಾ, ಅದು ಕೂಡ ನಮ್ಮ ಒಂದು ಬೆಳಿಬೇಕು ಸರ್, ಬೆಳಿಲಿ, ಕುಟುಂಬದ ಬಹಳ ಆಸೆ, ಬೆಳಿಲಿ, ಒಳ್ಳೆಯದಾಗಿ. ಅಂದ್ರೆ 3-4 ತಂಡ ಇದೆ ಈಗ. ಅದೊಂದು ಬಹಳ ಪ್ರಮೋದ್ ಮುತಾಲಿಕರಿಗೆ ಬಹಳ ಒಂದು ನೋವಿದೆ. ಅದು 3-4 ತಂಡ ಇದೆ, ಅವರೊಳಗೆ ಏನೋ ವೈಮನಸ್ಸುಗಳು, ಯಾಕೆ ಜೊತೆ ಆಗಬಾರ್ದು? ಜೊತೆ ಅಲ್ಲ, ಮೊದಲು ನೀವು ರಾಮ್ ಸೇನೆ ಶ್ರೀರಾಮ್ ಸೇನೆ ಇವರೆಲ್ಲ ಒಟ್ಟಾಗಿದ್ರೆ ಅವರು ಆಗ್ತಾರೆ. ಮತ್ತೆ ಅಲ್ಲ ಸರ್, ನಾನು ಹೇಳುದು ಕೇಳಿ, ಅದಕ್ಕೂ ಅವಕಾಶ ಇದೆ ಹೇಳುವಂಥದ್ದು. ಪ್ರಮೋದ್ ಮುತಾಲಿಕರು ಆದ ವಿಷಯದಲ್ಲಿ ಏನೂ ಇಲ್ಲ. ಇಷ್ಟರ ತನಕ ಅವರ ಹೋರಾಟದ ಸಂಘಟನೆಗಳು ಒಟ್ಟಾಗಬೇಕು ಅಂತ ಹೇಳುವಂಥದ್ದು ಅವರಿಗೆ ಯಾವತ್ತೂ ಹೇಳ್ತಾ ಇರ್ತಾರೆ ಅವರು. ಈಗ ಅವ್ರದೇ ಅವರ ಮಾತನ್ನ ನಾವು ಹೇಳುವಂಥದ್ದು. ಈಗ ಒಂದೇ ವಾಕ್ಯದಲ್ಲಿ ಉತ್ತರಿಸುವಂತ ಒಂದೊಂದು ಅಭಿಪ್ರಾಯ ತಕ್ಷಣ ಹೇಳುವಂತ, ಹಿಂದುತ್ವ ಹೋರಾಟಗಾರರಿಗೆ ಗುರುತಿಸಿಕೊಂಡು ಇದೀಗ ಜಾತಿ ಸಮುದಾಯದ ಪರವಾಗಿ ಹೋರಾಟ ಮಾಡ್ತಾ ಇರುವಂತ ಪ್ರಣವಾನಂದ ಸ್ವಾಮೀಜಿ, ಹೌದು, ಅವ್ರ ಬಗ್ಗೆ ಅಭಿಪ್ರಾಯ, ಸಿಂಗಲ್ ಒಂದು ಅಭಿಪ್ರಾಯ. ಅವ್ರು ಸ್ವಲ್ಪ ರೂಟ್ ಚೇಂಜ್ ಮಾಡಿದ್ರು ಸರ್. ಅವರು ಸ್ವಲ್ಪ ರೂಟ್ ಅವರು ಚೇಂಜ್ ಮಾಡಿದ್ರು. ಈಗ ರೂಢ ಆದಂತಲೇ ಹೇಳುದಾ? ಅಲ್ಲ, ರೂಟ್ ಚೇಂಜ್ ಮಾಡಿದ್ರು. ರೂಢ ವಿಷಯ ನಾನು ಹೇಳೋದಿಲ್ಲ, ಅವರು ರೂಟ್ ಚೇಂಜ್ ಮಾಡಿದ್ರು. ಅದು ಮಾಡಬಾರ್ದಿತ್ತು ಅವರು. ಅಂದ್ರೆ ಅದ್ರ ಜೊತೆ ಇದು ಇರ್ತಿತ್ತು, ಅದು ಇದೆ ಯಾವುದು, ಇದ್ರ ಜೊತೆ ಅದು ಅಂತ ಅಲ್ಲ ಅಂತ ಹೇಳುವಂಥದ್ದು ಸರ್. ಅದ್ರ ಜೊತೆ ಯಾವತ್ತೂ ಇದೆಯಲ್ಲ ಸರ್, ಒಳಗಿರೋರು. ರಿಯಾಲಿಟಿ ಶೋಗಳಲ್ಲಿ ಮಿಂಚ್ತಾ ಇದ್ದಂತ ಕಾಳಿಸ್ವಾಮಿ, ಹೌದು ಸರ್, ಅವ್ರ ಬಗ್ಗೆ ಸಿಂಗಲ್ ಅಭಿಪ್ರಾಯ. ಸ್ವಲ್ಪ ಅವರು ಅಂದ್ರೆ ನಾನು ಸೀದಾ ಹೇಳೋದು ಅಂತ ಅದರಲ್ಲಿ ಸೀದಾ ಹೇಳೋದು ಅಂತ ಯಾವ್ದು ಹೇಳಿ. ಸ್ವಲ್ಪ ಅವರು ಓವರ್ ಆಕ್ಟ್ ಮಾಡ್ತಾರಾ ಅಂತ ಅನ್ಸುತ್ತೆ ಸರ್ ನನಗೆ. ಅಭಿನಯ ಚಕ್ರವರ್ತಿ ಹಾಗೆಲ್ಲ ಓವರ್ ಆಕ್ಟ್ ಮಾಡ್ತಾರಾ ಅಂತ ನಂಗೆ ಅನ್ಸುತ್ತೆ. ಸರಿ, ಅಂದ್ರೆ ಅದರಲ್ಲಿ ಯಾರಿಗೆ ನೋವಾಗುತ್ತಾ ಬಿಡುತ್ತಾ ವಿಷಯ ಅಲ್ಲ ಇದು. ನಾನು ಹೇಳೋದು ನನ್ನ ವಾಯ್ಸ್ ಅಲ್ಲ, ಇದು ಸಮಾಜದ ವಾಯ್ಸ್. ಇದು ಸರಿ, ಸಮಾಜದ ವಾಯ್ಸ್, ಬೇರೆ ಏನಲ್ಲ. ಸ್ವಲ್ಪ ಬೇಡ ಸುಮ್ಮನೆ ಅಂದ್ರೆ
ಅದರಲ್ಲಿ ಕಳಂಕ ಆಗುತ್ತಾ ಸಮಾಜಕ್ಕೆ ಅಂತ ಹೇಳುವಂಥದ್ದು ನಾನು. ಸರಿ, ಅವಧೂತ ವಿನಯ್ ಗುರೂಜಿ ಅವರು, ಅವ್ರ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ ಸರ್. ಅಂದರೆ ಈಗ ಏನು ಮಾಡ್ತಾನೆ ಗೊತ್ತಾ, ಬಟ್ ಹತ್ತಿರದಿಂದ ಅವ್ರ ಬಗ್ಗೆ ಸುಮ್ಮನೆ ನೀವು ಅವರ ಮಠಕ್ಕೆ ಹೋಗಲಿಲ್ಲ. ಹೋಗಿದ್ದೇನೆ ಸರ್, ಹೋಗಿದ್ದೆ ಆರಂಭದಲ್ಲಿ. ಆಗ ಅವರು ಸ್ವಾಮೀಜಿ ಅಲ್ಲ, ಅಲ್ಲೇ ಇಟ್ಟಿದ್ರು. ಒಂದು ಸಣ್ಣ ವಯಸ್ಸಿನವರಾಗಿದ್ರು, ಒಂದು ಶಾರ್ಟ್ಸ್ ಹಾಕಿ, ಸ್ಟೂಡೆಂಟ್ ಅವರು ಆಗ ಟೀ ಶರ್ಟ್ ಹಾಕಿ ಕೂತಿದ್ರು ಚೇರಲ್ಲಿ ಹಾಗೆ. ಆಗ ಅಲ್ಲಿ ಹೋಗಿದ್ದೆ. ಸೊ ಅಷ್ಟೊಂದು ಗಾಢವಾದ ಪರಿಚಯ ಏನಿಲ್ಲ ಸರ್. ಸರಿ, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಹೌದು ಸರ್, ಅವರು ಹೇಗೆ ಅಭಿಪ್ರಾಯ? ಜೈ ಸರ್, ಜೈ ಜೈ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ನಮೋ ನಮಃ ಸರ್. ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ, ಕಾಂಗ್ರೆಸ್ ಮುಖಂಡರು, ಏನು ಹೇಳ್ಬೇಕು ಸರ್, ನನಗೆ ಏನು ಹೇಳ್ಬೇಕು ಸರ್? ಅವರಿಗೆ ನಿಮಗೆ ಇಷ್ಟ ಸರ್, ಅವರಿಗೆ ತೋರಿಸಿಲ್ವಾ ಏನು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ. ಅಹಿಂದದ ನಾಯಕ, ಅದು ಅಹಿಂದ ಮಟ್ಟಕ್ಕೆ ಮಾತ್ರ ಅಂತ ಆಗುತ್ತೆ ಸರ್ ನನಗೆ, ಅದಕ್ಕಿಂತ ಮೇಲೆ ಅಲ್ಲ ಅದು. ಸರಿ, ಅವರ ಬಗ್ಗೆ ಒಪಿನಿಯನ್ ಇಲ್ವಾ? ಒಪಿನಿಯನ್ ಅಂತ ಏನು ಹೇಳಿ, ಅದು ಹೇಳಿ ಸರ್, ಅಹಿಂದ ಮಟ್ಟದ ನಾಯಕ ಅವರು ಅಷ್ಟೇ. ಬಜರಂಗ ದಳದ ಸಂಚಾಲಕರಾಗಿ ಅದನ್ನು ತ್ಯಜಿಸಿದಂತಹ ದಿವಂಗತ ಮಹೇಂದ್ರ ಕುಮಾರ್ ಸರ್, ಒಳ್ಳೆ ಆತ್ಮೀಯರು ನನಗೆ. ಅಂದರೆ ಭಾಳ ವಾಗ್ಮಿಗಳವರು, ಪ್ರಕಾರ ವಾಗ್ಮಿಗಳು. ಪುಸ್ತಕಗಳೆಲ್ಲ ತುಂಬ ಓದ್ತಾ ಇದ್ರು ಅವರು ಭಾಳ. ನನಗೆ ನನಗೂ ತುಂಬ ಅವ್ರ ನಾಯಕರು ಯಾವ ಎಲ್ಲಿ ಸಿಕ್ಕಿದ್ರು ಕೂಡ ಒಂಥರ ಪ್ರೀತಿಯ ಭಾವನೆಯಿಂದ. ಅವ್ರು ಸಾಯಕ್ಕಿಂತ ಮುಂಚೆ ಒಂದು 10 ದಿವಸದ ಹಿಂದೆ, 12 ದಿವಸ ಮುಂದೆ ನಮ್ಗೆ ಸಿಕ್ಕಿದ್ರು ಅವರು. ಭಾಳ ಅಂದರೆ ಆ ನೋವಿತ್ತು ಆ ಸಮಯದಲ್ಲಿ, ಹೊರಗೆ ಆಗಬಾರ್ದಿತ್ತು ಅಂತ, ಸಂಘಟನೆಯಲ್ಲಿ ಹೊರಗುವಂಥ ಪರಿಸ್ಥಿತಿ ಬರಬಾರ್ದಿತ್ತು ಅಂತ ಹೇಳುವಂಥದ್ದು ನೋವು ನನಗುಂತಲ್ಲ, ಶರಣ್ ಪಂಪಲ್ ಅವರು ಕೂಡ ಇತ್ತು ಒಟ್ಟಿಗಿರುವಾಗ. ಆ ಸಮಯ ಅವ್ರು ಇತ್ತು ಅವ್ರಿಗೆ. ಅವ್ರು ಭೇಟಿಯಾಗಿದ್ರ ಅದಕ್ಕಿಂತ ಮುಂಚೆ? ಯಾರಿಗೆ? ಶರಣ್ ಪಂಪಲ್ ಮತ್ತು ನೀವು? ಅಲ್ಲ, ಅದು ಅವರಿಗೆ ಅವ್ರ ಭಾವನೆಗಳು ಹಾಗಿತ್ತು ಆ ಸಮಯದಲ್ಲಿ. ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್, ಹೌದು ಸರ್, ಅವ್ರ ಬಗ್ಗೆ ಅಭಿಪ್ರಾಯ? ಸರ್, ಅವರೊಂದು ರಾಜಕೀಯದ ಪಕ್ಷವರಾಗಿ ಅವರ ಬಗ್ಗೆ ಅಭಿಪ್ರಾಯ ಹೇಳುವಂಥದ್ದು ನಂದು ಈಗ ಅಲ್ಲ. ಅದು ನರೇಂದ್ರ ಮೋದಿ ರಾಜಕೀಯ ಪಕ್ಷದವರಲ್ವಾ? ಅಲ್ಲ ಸರ್, ಅಂದರೆ ನರೇಂದ್ರ ಮೋದಿ ಒಂದು ರಾಷ್ಟ್ರ ಮಟ್ಟದ ನಾಯಕ ಸರ್. ಇವರು ಜಿಲ್ಲಾ ಮಟ್ಟದವ ಹಾಗಂತ ಇವರು ಕುಮಾರ್ ಅಂತ ಹೇಳಿದ್ರು ನೀವು. ರಾಜ್ಯ ಮಟ್ಟದ ನಾಯಕರು ಅಲ್ಲ, ಇವರು ರಾಷ್ಟ್ರೀಯ ಮಟ್ಟದ ನಾಯಕರು ಕೂಡ ಆಗಿದ್ದಾರೆ ಈಗ ರಾಜ್ಯ. ಆಗ್ಲಿ ಸರ್, ನಾವು ಕೂಡ ಅದರಲ್ಲಿ ಅಲ್ಲ, ನೀವು ಹೇಳಿದಾಗ ಉತ್ತರ ನಾನು ಕೊಡ್ತೀನಿ. ನಳಿನ್ ಕುಮಾರ್ ಬಗ್ಗೆ ಹೇಳಿ ಏನಿದೆ ಸರ್, ಹೇಳಿಕೆ ಆತ್ಮೀಯತೆ ಇದೆ, ಒಳ್ಳೆ ಇದ್ದಾರೆ, ಒಳ್ಳೆಯ ಒಂದು ದಾಕ್ಷಿಣ್ಯ ಆಗ್ತದೆ ಹೇಳಲಿಕ್ಕೆ ಇಲ್ಲ ಸರ್. ಒಳ್ಳೆಯ ಯಾವ ದಾಕ್ಷಿಣ್ಯ ಇಲ್ಲ, ಯಾಕೆ ಸರ್ ದಾಕ್ಷಿಣ್ಯ? ಒಳ್ಳೆಯ ಹಂತವಾಗಿ ಸ್ನಾನವನ್ನು ಹೇಳಿದೆ ಸರ್ ಅವರು. ಈ ಸ್ಥಾನಕ್ಕೆ ಬರುವಂಥದ್ದು ಬಹಳ, ಅಂದರೆ ಅದು ಬಹಳ ಸುಲಭ ಇಲ್ಲ, ಅದು ಎಲ್ಲವೂ ಬೇಕಾಗತ್ತೆ ಅದಕ್ಕೆ, ಅಲ್ವಾ ಸರ್? ಎಲ್ಲ ದೇವರ ದಯ ಎಲ್ಲವೂ ಪಡ್ಕೊಂಡು ಬಂದ ಈ ಸ್ಥಾನಕ್ಕೆ ಅವ್ರು ಏರಿದ್ದಾರೆ. ಅವ್ರ ಬಗ್ಗೆ ನಾನು ಹೇಳುವಂಥದ್ದು ಸರ್, ಆತ್ಮೀಯತೆ ಇದೆ ಸರ್, ಚೆನ್ನಾಗಿದ್ದಾರೆ, ಚೆನ್ನಾಗಿ ಕೆಲಸ, ದೇವರವರು ಒಳ್ಳೇದು ಮಾಡಿ. ನೀವು ಹೇಳಿದ ಕೆಲಸ ಮಾಡ್ತಾರೆ? ಅಲ್ಲ ಸರ್, ನಾವು ಯಾವುದೋ ಕೆಲಸದ ಬೇಡ ಅವ್ರಿಗೆ ಹೊರಗೆ ಹೋಗುದಿಲ್ಲ, ನಾವು ಇಲ್ವಾ? ಸರಿ, ಹೋಗ್ಲೂ ಇಲ್ಲ ನಾವು. ಸರಿ, ಚಿಕ್ಕಮಗಳೂರಿನ ಶಾಸಕರು CT ರವಿ ಅವರು ಸರ್, CT ರವರ ಬಗ್ಗೆ ಹೇಳುವಷ್ಟು ದೊಡ್ಡವ ನಾನಲ್ಲ ಅಂತ ನನಗೆ ಅನ್ಸುತ್ತೆ. ಅಭಿಪ್ರಾಯಗಳು ನರೇಂದ್ರ ಮೋದಿ ಬಗ್ಗೆ ಹೇಳಿದ್ರಿ, CT ಅವರು ಅಲ್ಲ, ಅವರ ಹೋರಾಟಕ್ಕೆ ನಾನು ಹೇಳುವಂಥದ್ದು. ನೀವು ಚಿಕ್ಕಮಗಳೂರು ಸೀಮಿತವಾಗಿ ಕೇಳ್ತಾ ಇದ್ದೀರಾ, ಹೇಗೆ ನೀವು ನಾರ್ಮಲ್ ಆಗಿ ನೀವು ಕೇಳ್ತಾ ಇದ್ದೀರಾ. ಅವರು ಒಬ್ಬರ ಹಿಂದೂ ನಾಯಕರು ಸರ್, ಹಿಂದೂ ನಾಯಕರು ಈಗ MLA ಆಗಿದ್ದಾರೆ, ಶಾಸಕರಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ಎಸ್, ಮನಸ್ಸಿಲ್ಲ ಸರಿಯಾಗಿ ಹೇಳಲಿಕ್ಕೆ. B. ನಾಗರಾಜ್ ಶೆಟ್ಟಿ ಸರ್, ಅವರು ನನ್ನ ಗುರುಗಳಿದ್ದಾರೆ ಸರ್, ರಾಜಕೀಯದಲ್ಲಿ ಅವ್ರ ಜೊತೆನಷ್ಟು ಆರಂಭದಲ್ಲಿ ನಾನು ಇದ್ದದ್ದು ಸರ್. ಅಂದರೆ ಹಾಗಾಗಿ ಅವರ ಬಗ್ಗೆ ಯಾವತ್ತೂ ಕೂಡ ಅವರನ್ನ ಗುರುಸ್ಥಾನ ಯಾವತ್ತೂ ಇರುತ್ತೆ ಸರ್ ಅವರಿಗೆ. ಆನಂದ್ ಶೆಟ್ರೆ, ಇಷ್ಟು ಹೊತ್ತು ನಮ್ಮ ಸ್ಪಂದನ ವಾಹಿನಿಯಲ್ಲಿ ನೀವು ಮನಬಿಚ್ಚಿ ನಿಮ್ಮ ಚಿಂತನೆ, ಆಶಯ, ಸಿದ್ಧಾಂತಗಳ ಬಗ್ಗೆ ವೀಕ್ಷಕರಿಗೆ ಮನಮುಟ್ಟುವಾಗಿ ಹೇಳಿದ್ರಿ. ಧನ್ಯವಾದಗಳು. ಇವತ್ತಿಗೆ ಇಷ್ಟು. ಮುಂದಿನ ಬಾರಿ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ. Bharat Scouts and Guides Jamboree. प्रथम अंतर्राष्ट्रीय सांस्कृतिक जांबूरी. Resin Arts Furnitures, epoxy woodworks, kitchen countertop, dining table, coffee table, wall arts ಇಂತಹ ಸೌಲಭ್ಯಗಳಿಗಾಗಿ ತಕ್ಷಣವೇ ಭೇಟಿ ನೀಡಿ.